ಒಂದು ಅದ್ಭುತ ಸಿನಿಮಾದ ಪ್ರೆಸ್ ಮೀಟ್ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸೇರ್ಕೊಂಡಿದ್ದೀವಿ. ಈ ಒಂದು ಪ್ರೆಸ್ ಮೀಟ್ ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ನಾವೆಲ್ಲರೂ ಒಮ್ಮೆ ಜೋರಾಗಿರುವಂತಹ ಚಪ್ಪಾಳೆಯನ್ನ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಅದ್ಭುತವಾಗಿರುವಂತಹ ಕಲಾವಿದರಿದ್ದಾರೆ. ಹಾಗೆ ಇವತ್ತು ನಾವೆಲ್ಲರೂ ಈ ಒಂದು ಸಿನಿಮಾದ ಮ್ಯೂಸಿಕ್ ಸಾಂಗ್ ಅನ್ನ ಕೂಡ ರಿಲೀಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಈ ಸಿನಿಮಾದ ಡೈರೆಕ್ಟರ್ ಸರ್, ದಟ್ ಈಸ್ ನಿರ್ದೇಶಕರು ನಮ್ ಜೊತೆಗಿದ್ದಾರೆ. ನೀವೆಲ್ಲರೂ ಒಮ್ಮೆ ಜೋರಾಗಿರುವಂತಹ ಕೈ ಚಪ್ಪಾಳೆಯನ್ನ ನೀಡಿ ಶ್ರೀ ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬು ಇವರನ್ನ ವೇದಿಕೆ ಮೇಲೆ ಬರಮಾಡಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೋರಾಗಿರುವಂತಹ ಚಪ್ಪಾಳೆ ಇವರಿಗೂ ಕೂಡ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವರು ವೇದಿಕೆ ಮೇಲೆ ಬರೋದಕ್ಕಿಂತ ಮುಂಚೆ ಒಂದು ಇವರ ಕಿರುಪರಿಚಯವನ್ನ ನೀಡಬೇಕು ಅಂತ ಇಷ್ಟಪಡ್ತೀನಿ. ಸೊ ಇವ್ರ ಬಗ್ಗೆ ನಾನು ಜಾಸ್ತಿ ಏನು ಮಾತಾಡ್ಬೇಕು ಅಂತ ಇಲ್ಲ, ಎಲ್ರಿಗೂ ಗೊತ್ತಿರುವ ಹಾಗೆ ಒಂದು ಅದ್ಭುತವಾಗಿರುವಂತಹ ನಿರ್ದೇಶಕರು. ಹಾಗೆ ಡಾಕ್ಟರ್ ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬು ಅವರು ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕ, ನಿರ್ಮಾಪಕ, ಕಥೆಗಾರ ಮತ್ತು ನಟರಾಗಿದ್ದಾರೆ. ಸೊ ಇವರು ಹಲವು ಯಶಸ್ವಿ ಹಾಗೂ ಪ್ರಸಿದ್ಧ ಚಿತ್ರಗಳನ್ನ ನಿರ್ದೇಶಿಸಿ ಕನ್ನಡ ಸಿನಿಮಾಕ್ಕೆ ಮಹತ್ತರ ಕೊಡುಗೆಯನ್ನ ನೀಡಿರುವಂತಹ ವ್ಯಕ್ತಿ ಇವತ್ತು ನಮ್ಮೊಂದಿಗಿದ್ದಾರೆ. ತುಂಬಾ ಖುಷಿಯಾಗಿರುವಂತಹ ವಿಷಯ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಕೆಲವೊಂದು ಚಿತ್ರಗಳು ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಬಂಧನ ಹಾಗೂ ಮುತ್ತಿನ ಹಾರ, ಹಾಗೆ ಇನ್ಸ್ಪೆಕ್ಟರ್ ವಿಕ್ರಮ್, ಹಾಗೆ ಜೀವನ ಚೈತ್ರ ಅನ್ನುವಂತಹ ಅದ್ಭುತವಾಗಿರುವಂತಹ ಸಿನಿಮಾಗಳನ್ನ ನೀಡಿ ಇವತ್ತು ಇವರು ನಮ್ ಜೊತೆಗಿದ್ದಾರೆ. ಹಾಗೆ ಇವತ್ತು ವೀರ ಕಮಲ ಹಾಗೂ ಬೇಂದದ ಕಮಲ ಅನ್ನುವಂತಹ ಒಂದು ಅದ್ಭುತವಾಗಿರುವಂತಹ ಮಹತ್ತರ ಸಿನಿಮಾವನ್ನ ನೀಡಿರುವಂತಹ ಶ್ರೇಷ್ಠತೆ ಕೂಡ ಇವರಿಗಿದೆ. ಸೊ ಮತ್ತೊಮ್ಮೆ ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ವೆಲ್ಕಮ್. ಐ ರಿಕ್ವೆಸ್ಟ್ ಟು ಕೈಂಡ್ಲಿ ಟೇಕ್ ಯುವರ್ ಸೀಟ್. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮತ್ತೋರ್ವ ಅತಿಥಿ ಇದ್ದಾರೆ. ಸೊ ಇವರನ್ನ ಕೂಡ ನಾನು ವೇದಿಕೆ ಮೇಲೆ ಬರಮಾಡಿಸ್ಕೊಳ್ಳೋಕೆ ಇಷ್ಟ ಪಡ್ತಾ ಇದ್ದೀನಿ. ಸೊ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿರುವಂತಹ ಕಾರ್ಯಕ್ರಮ ಈ ಒಂದು ಬಿರ್ದದ ಕಮಲ ಅಥವಾ ವೀರ ಕಮಲ ಈ ಸಿನಿಮಾದ ಒಂದು ಸಂಗೀತವನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ಸೊ ಇದರ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂತಹ ಶ್ರೀಯುತ ಕದ್ರಿ ಮಣಿಕಾಂತ್ ಸರ್ ಅವರು ನಮ್ ಜೊತೆಗಿದ್ದಾರೆ. ಜೋರಾಗಿರುವಂತಹ ಚಪ್ಪಾಳೆ ಇವರಿಗೂ ಕೂಡ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾರ್ಟ್ಫೆಲ್ಟ್ ವೆಲ್ಕಮ್ ಟು ಯು ಆಸ್ ವೆಲ್ ಸರ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಕೊಳ್ತಾ, ಜೊತೆಗೆ ನಮ್ಮೊಂದಿಗೆ ಒಂದು ಅದ್ಭುತವಾಗಿರುವಂತಹ ಕಲಾವಿದ. ಅದೆಷ್ಟೋ ಸಿನಿಮಾಗಳಲ್ಲಿ ನಾವು ಇವರನ್ನ ನೋಡಿದ್ದೀವಿ, ಎಸ್ಪೆಷಲಿ ಕಾಂತಾರ ಸಿನಿಮಾ ಬಂದ ನಂತರ ಅಂತೂ ಎಲ್ಲಾ ಕಡೆ ಇವರನ್ನೇ ನೋಡ್ತಾ ಇದ್ದೀವಿ. ಸೊ ಶ್ರೀಯುತ ಮೈಮ್ ರಾಮದಾಸ್ ಸರ್ ಅವರು ನಮ್ ಜೊತೆಗಿದ್ದಾರೆ. ಜೋರಾಗಿರುವಂತಹ ಚಪ್ಪಾಳೆ ಇವರಿಗೂ ಕೂಡ ಬರಬೇಕು ಅಂತ ಕೇಳ್ಕೊಳ್ತೀನಿ. ಒಂದು ಅದ್ಭುತವಾಗಿರುವಂತಹ ಗಾಯಕ ಕೂಡ. ಹಾಗೆ ನಮ್ಮೊಂದಿಗೆ ಇವತ್ತಿನ ಅತಿಥಿಯಾಗಿರುವಂತಹ ಶ್ರೀಯುತ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಬೆಳಪು ಇವರು ಕೂಡ ನಮ್ಮೊಂದಿಗಿದ್ದಾರೆ. ಜೋರಾಗಿರುವಂತಹ ಚಪ್ಪಾಳೆ ಮುಖೇನವಾಗಿ ಇವರನ್ನ ಕೂಡ ವೇದಿಕೆ ಮೇಲೆ ಬರಮಾಡಿಸ್ಕೊಳ್ತಾ ಇದ್ದೀನಿ. ನಮ್ಮ ಕರ್ನಾಟಕ ರಾಜ್ಯ ಕಮಲ ಅಸೋಸಿಯೇಷನ್ ನ ಪ್ರೆಸಿಡೆಂಟ್ ಆಗಿರುವಂತಹ ಸರ್, ಹಾಗೆ ಇವತ್ತಿನ ಈ ಪ್ರೆಸ್ ಮೀಟಿನ ಅಧ್ಯಕ್ಷರು ಕೂಡ ಆಗಿರುವಂತಹ ನಮ್ಮ ಶ್ರೀಯುತ ಡಾಕ್ಟರ್ ದೇವಿ ಪ್ರಸಾದ್ ಸರ್ ಅವರಿಗೂ ಕೂಡ ನಾವೆಲ್ಲರೂ ಜೋರಾಗಿರುವಂತಹ ಚಪ್ಪಾಳೆ ನೀಡುವ ಮುಖೇನವಾಗಿ ಇವರನ್ನ ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಇವತ್ತು ಒಕ್ಕಲಗುಲಿ ಕಮಲ ಅಧ್ಯಕ್ಷರಾಗಿರುವಂತಹ ರಶ್ಮಿತ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಜೋರಾಗಿರುವಂತಹ ಚಪ್ಪಾಳೆ ಮುಖೇನವಾಗಿ ಇವರನ್ನ ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ವೇದಿಕೆ ಮೇಲೆ ಬರಮಾಡಿಸ್ಕೊಳ್ತಾ ಇದ್ದೀನಿ. ಹಾಗೆ ಎಡ್ತೂರ್ ರಾಜೀವ್ ಶೆಟ್ಟಿ ಸರ್ ಅವರು ಕೂಡ ನಮ್ ಜೊತೆಗಿದ್ದಾರೆ. ಸೊ ಕಮಲದಲ್ಲಿ ಇವರ ಕಾಮೆಂಟ್ರಿಯನ್ನ ನಾವು ಯಾವತ್ತೂ ನೋಡ್ತಾ ಇರ್ತೀವಿ. ಹಾಗೆ ಇನ್ನೊಂದು ಖುಷಿ ವಿಷಯ ಏನು ಅಂತ ಹೇಳಿದ್ರೆ, ನಮ್ಮ ವೀರ ಕಮಲ ಹಾಗೂ ಬಿರ್ದದ ಕಮಲ ಸಿನಿಮಾದಲ್ಲಿ ಇವರು ಒಂದು ಪಾತ್ರವನ್ನ ಕೂಡ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಕೂಡ ನಟನೆಯನ್ನ ಮಾಡಿದ್ದಾರೆ. ಸೊ ತುಂಬಾ ಖುಷಿ ಆಗ್ತಿದೆ. ನಿಮ್ಮನ್ನ ಕೂಡ ವೇದಿಕೆ ಮೇಲೆ ಬರಮಾಡಿಸ್ಕೊಳ್ತಾ ಇದ್ದೀನಿ. ಇವರಿಗೂ ಕೂಡ ಜೋರಾಗಿರುವಂತಹ ಚಪ್ಪಾಳೆಯನ್ನ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಜೊತೆಗೆ ನಮ್ಮ ಕಮಲ ಕ್ಷೇತ್ರದಲ್ಲಿ ಭೀಷ್ಮ ಎಂದೇ ಪ್ರಸಿದ್ಧವಾಗಿರುವಂತಹ ಕೆ ಗುಣಪಾಲ್ ಕದಂಬ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಇವರನ್ನ ಕೂಡ ನಾನು ವೇದಿಕೆ ಮೇಲೆ ಪ್ರೀತಿ ಪೂರ್ವಕವಾಗಿ ಗೌರವಯುತವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೂ ಕೂಡ ಜೋರಾಗಿರುವಂತಹ ಚಪ್ಪಾಳೆಯನ್ನ ನೀಡಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಮತ್ತೊಂದು ಹೆಮ್ಮೆಯ ವಿಷಯ ಏನು ಅಂತ ಹೇಳಿದ್ರೆ, ಸರ್ ಅವರು ಕೂಡ ಈ ಸಿನಿಮಾದಲ್ಲಿ ಒಂದು ಪಾತ್ರವನ್ನ ಮಾಡಿ ಅಭಿನಯಿಸಿದ್ದಾರೆ. ಸೊ ಇದು ಕೂಡ ನಮ್ಗೆ ಖುಷಿಯ ವಿಷಯ. ಹಾಗೆ ನಮ್ಮೊಂದಿಗೆ ಲೋಕೇಶ್ ಶೆಟ್ಟಿ ಮುಚ್ಚೂರು ಕಲ್ಕುಡೆ ಇವರು ಕೂಡ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯ ಕಮಲ ಅಸೋಸಿಯೇಷನ್ ಇದರ ಟ್ರೆಜರರ್ ಆಗಿದ್ದಾರೆ. ಸೊ ಇವರನ್ನ ಕೂಡ ನಾನು ಪ್ರೀತಿಪೂರ್ವಕವಾಗಿ ವೇದಿಕೆ ಮೇಲೆ ಬರಮಾಡಿಸ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರುವಂತಹ ರಾಜೇಶ್ ಕುಡ್ಲಾ ಸರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಇವರನ್ನ ಕೂಡ ನಾವು ಎಲ್ಲರೂ ಜೋರಾಗಿರುವಂತಹ ಚಪ್ಪಾಳೆಯ ಮುಖೇನವಾಗಿ ವೇದಿಕೆ ಮೇಲೆ ಬರಮಾಡಿಸ್ಬೇಕು ಅಂತ ಕೇಳ್ಕೊಳ್ತಾ,
ಹಾಗೆ ಕೆ ಪೇಜಾವರ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಜೋರಾದ ಚಪ್ಪಾಳಿ ಇವರಿಗೂ ಕೂಡ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಇವರನ್ನ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಸಿನಿಮಾ ಆಗ್ಬೇಕು ಅಂತ ಹೇಳಿದ್ರೆ ಅದರ ಹಿಂದೆ ಇರುವಂತಹ ಒಂದು ಬೆನ್ನೆಲುಬು ಅಂತಾನೆ ಹೇಳ್ಬೋದು. ದ ಪರ್ಸನ್, ದ ಮ್ಯಾನ್ ಬಿಹೈಂಡ್ ದಿಸ್ ವೀರ ಕಮಲ ಅಂಡ್ ಬಿಡ್ದಿದ ಕಮಲ ಸಿನಿಮಾ, ನನ್ ಅದರ್ ದನ್ ಅರುಣ್ ರೈ ತೋಡಾರ್. ಇವರಿಗೂ ಕೂಡ ಜೋರಾಗಿರುವಂತಹ ಚಪ್ಪಾಳೆಯನ್ನ ನೀಡುವ ಮುಖೇನವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸೊ ಸರ್, ದಯವಿಟ್ಟು ನೀವು ಕೂಡ ಇಲ್ಲಿ ಬಂದು ಕೂತ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಕ್ಸ್ಟೆಂಡಿಂಗ್ ಅ ಹಾರ್ಟ್ ಫೆಲ್ಟ್ ವೆಲ್ಕಮ್ ಟು ಈಚ್ ಒನ್ ಆಫ್ ಯು ಗ್ಯಾದರ್ಡ್ ಹಿಯರ್ ಅಂತ ಹೇಳ್ಕೊಳ್ತಾ, ಸೊ ಎಲ್ಲರೂ ಮತ್ತೊಮ್ಮೆ ಮಗದೊಮ್ಮೆ ವೇದಿಕೆಯಲ್ಲಿರುವ ಗಣ್ಯರಿಗೆ ಜೋರಾಗಿರುವಂತಹ ಚಪ್ಪಾಳೆಯನ್ನ ನೀಡಬೇಕು ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಮಾಧ್ಯಮ ಮಿತ್ರರಿಗೆ ಸ್ವಾಗತಿಸ್ತಾ, ಸೊ ನಾನು ಅರುಣ್ ರೈ ತೋಡಾರ್ ಇವರಿಗೆ ಹ್ಯಾಂಡಿಂಗ್ ಓವರ್ ದ ಮೈಕ್ ಟು ಯು ಸರ್. ಓವರ್ ಟು ಯು ಸರ್. ಕೂತ್ಕೊಂಡು ಫುಲ್ ಇದೆ. ನೆರೆದಿರುವಂತಹ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ನನ್ನ ಎಲ್ಲ ಸಿನಿಮಾ ಪ್ರೇಮಿಗಳಿಗೂ ಧನ್ಯವಾದಗಳು. ಇವತ್ತಿನ ಈ ಪ್ರೆಸ್ ಮೀಟ್ ಏನಂತ ನಿಮ್ಗೆ ಗೊತ್ತು. ರಾಜ್ಯಾದ್ಯಂತ ರಿಲೀಸ್ ಆಗಲಿರುವ ವೀರಕಂಬಲ ಹಾಗೂ ಬಿಡ್ದಿದ ಕಂಬಲ ಈ ಸಿನಿಮಾ 27ನೇ ತಾರೀಕು ಫೆಬ್ರವರಿ ರಿಲೀಸ್ ಆಗಲಿದೆ. ಇದಕ್ಕೆ ತುಂಬ ನಮ್ಮ ತುಳುನಾಡಿನವರು ತುಂಬ ನಮಗೆ ಹೆಲ್ಪ್ ಮಾಡಿದ್ದಾರೆ. ಅದರಲ್ಲಿ ನಿಮ್ಮ ಜೊತೆನೇ ಇಟ್ಬಿಟ್ಟು ಈ ಸಿನಿಮಾ ಆಗಬೇಕು, ಇಡೀ ದೇಶಕ್ಕೆ ತೋರಿಸ್ಬೇಕಂತ ಹೇಳ್ಬಿಟ್ಟು ನಮ್ಮ ಕಮಲ ಸಮಿತಿಯ ಅಧ್ಯಕ್ಷರಾದಂಥ ದೇವಪ್ರಸಾದ್ ಸರ್ ಇದ್ದಾರೆ. ಅವರಿಗೂ ನನ್ನ ಕಡೆಯಿಂದ ಅನಂತ ಧನ್ಯವಾದಗಳು. ಯಾಕಂತ ಹೇಳಿದ್ರೆ ಒಂದು ಕಮಲ ಒಂದು ಇವಾಗ ಈ ಮಟ್ಟಕ್ಕೆ ಬರಬೇಕಾದ್ರೆ ಅವ್ರದ್ದು ಶ್ರಮ ಕೂಡ ಇದೆ. ಹಾಗೂ ಈ ನಮ್ಮ ಫಿಲ್ಮಿಗೆ ಮೂಲ ಕಾರಣ ಆದಂಥ ನಮ್ಮ ಹಿರಿಯರು ಹಾಗೂ ಕಂಬಳದ ಭೀಷ್ಮ ಎಂದೇ ಕರೀತಾರೆ ನಮ್ಮ ಗುಣಪಾಲ್ ಕಡಪ ಸರ್ ಕೂಡ ನಮ್ಮ ಹತ್ರ ಇದ್ದಾರೆ. ಅವರು ನಮಗೆ ತುಂಬ ಅಂದರೆ ಅವರು ಗೊತ್ತಿರುವ ಎಕ್ಸ್ಪೀರಿಯನ್ಸ್ ಎಷ್ಟಿದೆ ಅಷ್ಟು ಕೂಡ ನಮ್ಮ ರಾಜಸಿಂಗ್ ಬಾಬು ಸರ್ ಜೊತೆ ಕೂತ್ಕೊಂಡು, ನಮ್ಮ ವಿಜಯ್ ಕುಮಾರ್ ಕೋಡೆಲಬಾರ್ ಜೊತೆ ಕೂತ್ಕೊಂಡು ನಮ್ಮ ಸಿನಿಮಾದ ಬೆನ್ನೆಲುಬು ಆಗಿ ನಮಗೆ ನಿಂತಿದ್ದಾರೆ. ಅವರು ಕೂಡ ನನ್ನ ಕಡೆಯಿಂದ ಅನಂತ ಧನ್ಯವಾದಗಳು. ಹಾಗೂ ನನ್ನ ಆತ್ಮೀಯರಾದಂಥ ನನ್ನ ಸ್ವಂತ ಅಣ್ಣಂತರ ಇರುವಂಥ ಒಕ್ಕಡೆಗೂಲಿ ಕಂಬಳದ ರಶ್ಮಿತನ್ ಅವರು ಬಂದಿದ್ದೀವಿ. ತುಂಬ ಎಲ್ಲರೂ ಇವತ್ತು ಬಿಸಿ ಇದ್ದಾರೆ. ಯಾಕಂತಂದರೆ ಆಲ್ರೆಡಿ ಒಂದು ಕಂಬಳ ನಡೀತಾ ಇದೆ. ಆದರೂ ಅರುಣನ್ನ ನಿಮ್ಮ ಜೊತೆ ನಾವು ಇದ್ದೇ ಇರ್ತೇವೆ, ನೀವು ಮಾಡಿರೋದು ನಮ್ಮ ತುಳುನಾಡಿನ ಕಂಬಳದ ಸಿನಿಮಾ ನಿಮ್ಮ ಜೊತೆ ಬಂದೇ ಬರ್ತೇವೆ ಅಂತ ಹೇಳಿದ್ದಾರೆ. ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ನಮ್ಮ ಈ ಕಂಬಳ ಕಡೆಯಿಂದ ಅನಂತ ಧನ್ಯವಾದಗಳು. ಹಾಗೂ ನಮ್ಮ ಇನ್ನೊಬ್ಬರು ನನ್ನ ಸ್ನೇಹಿತರಾದ ಮುಚ್ಚೂರು ಲೋಕೇಶ್ ಅಂತ ಹೇಳ್ಬಿಟ್ಟು ಅವರಿಂದು ತುಂಬ ಬಿಸಿ. ಯಾರೊಬ್ಬರು ಸ್ವಾಮೀಜಿ ಕೂಡ ಬಂದ್ಬಿಟ್ಟು ಅಲ್ಲಿ ಹೋಟ್ಲಲ್ಲಿದ್ದಾರೆ. ಆದರೂ ಅವ್ರನ್ನ ನಿಮ್ಮದು ಪ್ರೆಸ್ ಮೀಟ್ ಮಾಡಿಬಿಟ್ಟೇ ನಾನು ಹೋಗ್ತೇವೆ, ನಿಮ್ಮ ಜೊತೆ ನಾವು ಇದ್ದೇ ಇರ್ತೇವೆ ಅಂತ ಹೇಳ್ಬಿಟ್ಟು ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಅನಂತ ಧನ್ಯವಾದ ನನ್ನ ಕಡೆಯಿಂದ. ಹಾಗೂ ನಮ್ಮ ಹೇಳಿದ್ರಿ ಒಂದು ಸಾಂಗ್ ಕೂಡ ಈಗ ಕೇಳ್ತಾ ಇದ್ದೀರಿ, ತುಂಬ ಫೇಮಸ್ ಆಗಿರೋ ಸಾಂಗ್ ಏರುಪಂಟೆ ಬಂಡಗಂತ ಅವರೇ ಆಡಿರೋದು. ಅವರು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಕೂಡ ಮಾಡಿದ್ದಾರೆ. ಈಗ ನಿಮ್ಮ ಹತ್ರ ಅವರು ಕೂಡ ಮಾತಾಡ್ತಾರೆ. ಅವ್ರಿಗೂ ಧನ್ಯವಾದಗಳು. ಹಾಗೂ ಇನ್ನೊಬ್ರು ಹೇಳ್ತಾ ಇದ್ದಾರೆ, ಸರ್ ಇವ್ರ ಬಗ್ಗೆ ಹೇಳಿಲ್ಲ ಅಂತ. ಇವರು ನಮಗೆ ಈ ಕಂಬಳದ್ದು ಈ ಕಮಿಟ್ರಿ ಅಂತ ಹೇಳ್ತಾರಲ್ಲ, ಕಮಿಟ್ರಿ ಅಂತ ಹೇಳಿದ್ರೆ ನಮ್ಮ ಎತ್ತೂರು ರಾಜಶೇಖರ ನಾವು ಎಲ್ಲ ಈಗ ಕೆಲವರು ಹೇಳ್ತಾ ಇದ್ದಾರೆ ಕಂಬಳ ಅಂದ್ರೆ ಏನು, ಒಂದು ಕೋಣ ಬಿಡುವಾಗ ಒಂದು 10 ನಿಮಿಷ ಆಗುತ್ತೆ, ನೀವೆಲ್ಲ ನೋಡ್ತಾ ಇರ್ತೀರಿ, ಎಲ್ಲರಿಗೆ ಹೆಂಗೆ ನೀವು ವೇಟ್ ಮಾಡ್ತೀರಿ ಅಂತ ಕೇಳ್ತಾರೆ. ಅದಕ್ಕೆ ನಾನು ಹೇಳಿದೆ, ನಂಗೆ ಗೊತ್ತಿದ್ರು ಪ್ರಕಾರ ನನಗೆ ಕೆಲವರು ಹೇಳಿದ್ರು, ರಾಜು ಶೆಟ್ರು ಮತ್ತು ನಮ್ಮ ಗುಣಪಾಲ್ ಕಡಂಬರು ಕಮಿಟ್ರಿ ಮಾಡಿದ್ರೆ ಸಾಕ, ಕಮಿಟ್ರಿ ಕೇಳೋಗೋಸ್ಕರ ಆದ್ರೂ ನಾವು ವೇಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಅಂತ ಕಮಿಟ್ರಿ ಅಂದ್ರೆ ರಾಜವೀರ್ ಶೆಟ್ಟಿ ಅವರೊಂದು ಈ ಕಂಬಳದ ದಂತಕಥೆ ಅಂತಲೇ ಹೇಳ್ಬೋದು. ಅವ್ರದ್ದು ವಾಯ್ಸ್ ಇರ್ಬೋದು. ಮತ್ತೆ ಇನ್ನು ಅವರು ಬರೀ ಕಮಿಟ್ರಿ ಮಾತ್ರ ಇಲ್ಲ, ಇವಾಗ ನಮ್ಮ ಕಾಂತಾರ ಸಿನಿಮಾದಲ್ಲಿ ಕೂಡ ಬಹುದೊಡ್ಡ ನಟ ಅಂತಲೇ ತೋರಿಸ್ಕೊಂಡಿದ್ದಾರೆ. ನಮ್ಮ ಕಂಬಳದಲ್ಲೂ ಕೂಡ ಆಕ್ಟ್ ಮಾಡಿದ್ದಾರೆ. ಇನ್ನೂ ತುಂಬ ಸಿನಿಮಾ ಅವ್ರ ಚಾನ್ಸ್ ಬರ್ತಾ ಇದೆ. ಈಗ ಅವರು ಕೂಡ ನಮ್ಮ ಚಿತ್ರರಂಗದವರಂತ ಹೇಳ್ಬೋದು. ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಅನಂತ ಧನ್ಯವಾದಗಳು. ಹಾಗೂ ನಮ್ಮ ಕೆ ಪೇಜಾವರ್ ಸರ್ ಇಲ್ಲೇ ಇದ್ದಾರೆ. ನಮ್ಮ ಕಂಬಳದ ಎಲ್ಲ ಇದನ್ನು ಬರೆದವರೇ, ನಮ್ಮ ಸರ್ ಸಾಂಗ್ ಎಲ್ಲ ಬರೆದಿರು, ಅವರು ಕೂಡ ಇಲ್ಲಿದ್ದಾರೆ. ಈಗ ಇವತ್ತಿನ ಕೇಂದ್ರ ಬಿಂದು ಇನ್ನೊಂದು ಇವತ್ತು ಏನು ಇವೆಂಟ್ ಅಂತ ಹೇಳಿದ್ರೆ, ನಮ್ಮ ದೇವಪ್ರಸಾದ್ ಸರ್ ಒಂದು ಸಾಂಗ್ ರಿಲೀಸ್ ಮಾಡ್ತಾ ಇದ್ದಾರೆ. ಇನ್ನೊಂದು ಸಾಂಗಿನ ಗುಣಪಾಲ್ ಕಡಮ ಸರ್ ರಿಲೀಸ್ ಮಾಡ್ತಾ ಇದ್ದಾರೆ. ಇದು ರಾಜ್ಯಾದ್ಯಂತ ಮಂಡೇ ಲಹಾರಿ ಚಾನಲಲ್ಲಿ ರಾಜ್ಯದಾದ್ಯಂತ ರಿಲೀಸ್ ಆಗ್ತದೆ. ಆ ಪ್ರೋಗ್ರಾಮ್ ಇವತ್ತು ಇಲ್ಲಿ ಮಾಡ್ತಿದ್ದೇವೆ. ಇದಕ್ಕೆಲ್ಲ ಮೈನ್ ಕಾರಣ ಅಂತ ಹೇಳಿದ್ರೆ, ನಾವು ಹೇಳ್ಬೇಕಂತೇನಿಲ್ಲ, ಮಣಿಕಂಠ ಕದ್ರಿ ಸರ್ ಅವರು ಮ್ಯೂಸಿಕ್ ಅಮೋಘವಾಗಿ ಅದ್ಭುತವಾಗಿ ಅಷ್ಟು ಚಂದವಾಗಿ ಕಂಬಳ ಅದು
40% ಒಂದು ಸ್ಟೋರಿ ಹಾಕಿದ್ರೆ ಇನ್ನು 50% ಮ್ಯೂಸಿಕ್ ಅಂತ ಹೇಳ್ತಾರೆ. ಅಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಇನ್ನು ಅವರು ಕೂಡ ಮಾತಾಡ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಲಾಸ್ಟ್ ಆಗಿ ನಮ್ಮ ಡೈರೆಕ್ಟರ್ ರಾಜೇಶ್ ಸಿಂಗ್ ಬಾಬು ಸರ್, ಅವರು ಕನ್ನಡದ ಲೆಜೆಂಡ್. ಅವರೊಂದು ಈ ಸಿನಿಮಾ ಮಾಡಕ್ಕೆ ಒಪ್ಕೊಂಡಿದೆ ನಮ್ಮ ಕರುನಾಡಿನ ತುಳುನಾಡಿನ ಜನಗಳ ಪುಣ್ಯ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಈ ಮೂವಿನ ಮೂಡಿಸಿದ್ದಾರೆ. ಅದಕ್ಕಿಂತ ಚೆನ್ನಾಗಿ ದೊಡ್ಡ ದೊಡ್ಡ ಆರ್ಟಿಸ್ಟ್ ಅಂದ್ರೆ ಎಲ್ಲ ರವಿಶಂಕರ್ ಇದ್ದಾರೆ, ಪ್ರಕಾಶ್ ರೈ ಇದ್ದಾರೆ, ದೊಡ್ಡವರು. ಇವ ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರು ಕೂಡ ಆಕ್ಟ್ ಮಾಡಿದ್ದಾರೆ. ಅವ್ರ ಮಗ ಆದಿ ಕೂಡ ಇದ್ದಾರೆ. ತುಂಬಾ ಸ್ವರ ಶೆಟ್ಟಿ, ನಮ್ಮ ತುಳುನಾಡಿನ ಎಲ್ಲ ಭೋಜರಾಜ್ ಓಮಂಜೂರು, ನವೀನ್ ಡಿ ಪಟೇಲ್ ಸರ್, ತುಂಬಾ ಜನ ಇದ್ದಾರೆ. ಹಾಗೂ ಇನ್ನೊಬ್ಬರು ಇಲ್ಲಿ ಆಕ್ಟರ್ ಕೂಡ ಬಂದಿದ್ದಾರೆ, ನಮ್ದು ಇಲ್ಲೇ ಕೂತ್ಕೊಂಡಿದ್ದಾರೆ. ಅವರು ಕೂಡ ಆಮೇಲೆ ಸ್ಟೇಜ್ ಮೇಲೆ ಕರೀತಾರೆ, ಅವ್ರು ಸೆಕೆಂಡ್ ಇಯರ್. ಹಾಗೆ ತುಂಬಾ ಜನ ಬಂದಿದ್ದಾರೆ. ಆಮೇಲೆ ನಮ್ಮ ಅಕ್ಷಿತ್ ಅಸಿಸ್ಟೆಂಟ್ ಡೈರೆಕ್ಟರ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಇನ್ನೊಂದು ಅವರೇ ಮೂವಿ ಮಾಡಿದ್ದಾರೆ. ಸೊ ಇದು ತುಂಬಾ ದೊಡ್ಡದೊಂದು ಕುಟುಂಬ. ಒಬ್ಬೊಬ್ಬರದ್ದು ಹೆಸರು ಹೇಳ್ಕೊಂಡು ಹೋದ್ರೆ ತುಂಬಾ ಇದಾಗಿದೆ. ಮತ್ತೆ ನಂದು ಅನಂತ ಅನಂತ ಧನ್ಯವಾದಗಳು ಎಲ್ಲಾ ಕಂಬಳದ ಯಜಮಾನರಿಗೂ. ಯಾಕೆಂದ್ರೆ ನಾವು ಶೂಟಿಂಗ್ ಮಾಡೋ ಟೈಮಲ್ಲಿ ಎಲ್ಲರೂ ಮಿರ್ಜರ್ ಶಕ್ತಿ ಪ್ರಸಾದ್ ಇರ್ಬೋದು, ನಮ್ಮ ಭಟ್ರಿ, ತುಂಬಾ ಜನ ಹೆಸರು ಹೇಳಿದ್ರೆ ಹೇಳಕ್ಕಾಗಲಿ, ಬರೀ ಅದರಲ್ಲೂ ಹೋಗುತ್ತೆ. ಎಲ್ಲಾ ಕಂಬಳದ ಯಜಮಾನರಿಗೂ ನಮ್ಮ ಇಡೀ ಚಿತ್ರತಂಡದಿಂದ ಅನಂತ ಅನಂತ ಧನ್ಯವಾದಗಳು. ನಂದಲಿಕೆ ಶ್ರೀಕಾಂತ್ ಭಟ್ರು, ಯರ್ಮಲ್, ಇದು ತುಂಬಾ ಜನ ಇದ್ದಾರೆ. ತುಂಬಾ ಜನ ಅಂದ್ರೆ ತುಂಬಾ. ನಂದಲಿಕೆ ಶ್ರೀಕಾಂತ್ ಭಟ್ರು ಅಂತೂ ಅವ್ರ ಏರಿಯಾದಲ್ಲ ಒಂದು ಸೆಟ್ಟೆ ಹಾಕ್ಬಿಟ್ಟಿದ್ದೇವೆ. ಒಂದು ಸ್ಟೋರಿ ಬಂದು 60 ವರ್ಷ ಹಿಂದೆ ಹೋಗುತ್ತೆ. ಅಲ್ಲಿ ಫುಲ್ ಸೆಟ್ ಹಾಕಿದೆ ನಂದಲಿಕೆ ಶ್ರೀಕಾಂತ್ ಭಟ್ರು. ಅವ್ರದ ಇದನ್ನ ನಾವು ಯಾವತ್ತೂ ಮರೆಯಂಗಿಲ್ಲ. ಹಂಗೂ ನಮ್ಮ ಇದು ಹಾಗೂ ಎಲ್ಲ ಕೋಣದ ಯಜಮಾನರು, ಕೋಣದ ಅಭಿಮಾನಿಗಳು, ಈ ಕಂಬಳ ಪ್ರಿಯರು ಎಲ್ರಿಗೂ ನಮ್ಮ ಕಡೆಯಿಂದ ಅನಂತ ಅನಂತ ಧನ್ಯವಾದಗಳು. ಈಗ ನಾನು ಮೈಕನ್ನು ಬಂದ್ಬಿಟ್ಟು ನಮ್ಮ ರಾಜೇಶ್ ಸಿಂಗ್ ಬಾಬು ಸರ್ ಕೊಡ್ತೀನಿ. ಅವ್ರು ಮಾತ್ರ. ಥ್ಯಾಂಕ್ ಯು. ವೇದಿಕೆ ಮೇಲಿರೋ ಎಲ್ಲ ಗಣ್ಯರೇ ಹಾಗೂ ನಮ್ಮ ಕ್ರಿಕೆಟ್ ಟೀಮ್, ಅಂದರೆ ಚಿತ್ರತಂಡದಲ್ಲಿ 11 ಜನ ಹೇಗೆ ಕ್ರಿಕೆಟ್ ಟೀಮಲ್ಲಿ ಇರ್ತಾರೆ, ಹಾಗೆ ನಮ್ಮಲ್ಲೂ ಅಷ್ಟೇ ತುಂಬ ಜನ ಟೆಕ್ನಿಷಿಯನ್ಸು, ಆರ್ಟಿಸ್ಟು ಎಲ್ಲ ಸೇರಿದ್ರೇ, ಪ್ರೊಡ್ಯೂಸರು ಎಲ್ಲ ಸೇರಿದ್ರೇ ಒಂದು ಚಿತ್ರ ಆಗೋದು. ಸೊ ಎಲ್ಲರೂ ಇಲ್ಲಿದ್ದಾರೆ. ಅವರೆಲ್ಲ ಮತ್ತು ನನ್ನ ಭಾಳ ಮಿತ್ರರಾದ ಮಾಧ್ಯಮ ಮಿತ್ರರು ಹಾಗೂ ಸ್ನೇಹಿತರೆ ಹಾಗೂ ಮಂಗಳೂರಿನ ದಕ್ಷಿಣ ಕನ್ನಡದ ಜನತೆ ಎಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಮೊದಲನೇದಾಗಿ ಈ ಒಂದು ಚಿತ್ರ ಹೇಗೆ ರೂಪುಗೊಳ್ಳುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಯಾಕೆಂದ್ರೆ ನಾನು 50 ಚಿತ್ರ ಕನ್ನಡ, ಹಿಂದಿ, ತೆಲುಗು, ತಮಿಳು ಎಲ್ಲ ಇಂಡಿಯಾ ದೇಶದಲ್ಲಿ ಎಲ್ಲ ಕಡೆ ಮಾಡಿ ಈ ಒಂದು ಪ್ರಯತ್ನ ಮಾಡಬೇಕು ಅಂತ ನನಗೆ ಒಂದು ಸರಿ ಗುಣಪಾಲ್ ಕಡಂಬ ಅವರು ಪುತ್ತೂರು ಕಂಬಳಕ್ಕೆ ಒಂದು ಚೀಫ್ ಗೆಸ್ಟಾಗಿ ಬನ್ನಿ ಅಂತ ಕರೆದಿದ್ದರು. ಸರಿ, ಅಲ್ಲಿ ಹೋದಾಗ ನನಗೆ ಇಲ್ಲ ಫಸ್ಟ್ ಪುತ್ತೂರು, ಆಮೇಲೆ ಮೂಡುಬಿದ್ರೆ, ಅದಾದಮೇಲಿಂದ ಮೂಡುಬಿದ್ರೆಲೇ ಇನ್ನೊಂದು ಸನ್ಮಾನ ಇಟ್ಕೊಂಡಿದ್ದೆ. ಆವಾಗ ಇದನ್ನು ಏನಾದರೂ ಮಾಡಿ ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಮನಸ್ಸಿಗೆ ಬಂತು. ಒಂದೊಂದು ಸರಿ ಸಿನಿಮಾ ಮಾಡ್ತೀವಿ ಅಂತ ಹೇಳ್ತೀವಿ, ಆದರೆ ಸಿನಿಮಾಗೆ ಒಂದು ಕತೆ, ಒಂದು ಚಿತ್ರಕಥೆ, ಕ್ಯಾರೆಕ್ಟರ್ಗಳು, ಎಮೋಷನ್ಸು, ಆಮೇಲಿಂದ ಆ ಒಂದು ಸಂಸ್ಕೃತಿ, ಹಾಡು, ಈ ಥರ ಹಲವಾರು ವಿಷಯಗಳು ಸೇರಿದ್ರೇ ಒಂದು ಸಿನಿಮಾ ಆಗುತ್ತೆ. ಸೊ ಹಾಗೆ ನಾನು ಅರುಣ್ ರಾಯ್ ಅವರಿಗೆ ಹೇಳಿದೆ, ಅದೊಂದು ಸಿನಿಮಾ ಮಾಡೋಣ ನಾವು ಅಂತ. ಏನು ಮಾಡ್ತೀರಾ ಅಂತ ಅವ್ರು ಹೇಳೋದು. ನೋಡೋಣ, ಪ್ರಯತ್ನ ಪಡೋಣ ಅಂಥೇಳಿ ಯಾರನ್ನು ಕೇಳಿದ್ರು, ಏನ್ರಿ ಬರೀ ಕೋಣ ಓಡುತ್ತೆ, ಇನ್ನೇನಿರುತ್ತೆ ಬರೀ ನೀರಿನಲ್ಲಿ ಅಂತ ಕೇಳ್ತಾಯಿದ್ರು. ಸರಿ ಅಂತ ನಾನು ನಮ್ಮ ವಿಜಯ್ ಕುಮಾರ್ ಕೊಡಿಯಾಲ್ ಬೈದವ್ರಿಗೆ ಫೋನ್ ಮಾಡಿ ಹೇಳಿದೆ, ಸರ್ ಈ ಥರ ಒಂದು ಅಂದ್ಕೊಂಡಿದ್ದೀನಿ, ನೀವು ಬರಿಬೇಕು ಈ ಸಂಭಾಷಣೆ, ಚಿತ್ರಕಥೆ, ನನ್ನ ಜೊತೆಯಲ್ಲಿ ಕತೆ ಎಲ್ಲ ಮಾಡೋಣ ಅಂತ. ಅವರು, ಸರ್ ಏನು ಮಾಡೋದಿದ್ರಲ್ಲಿ, ಯಾವ ಕ್ಯಾರೆಕ್ಟರ್ಸ್ ಹೆಂಗೆ ತರೋಣ, ಏನು, ಸರಿ ನಾವು ಅಂತ ಹೇಳಿ ಒಂದು 15 ದಿವಸ ನಾವು ಚಿಕ್ಕಮಂಗ್ಳೂರಿಗೆ ಹೋಗಿ ಕೂತ್ಕೊಳ್ಳೋಕ್ಕೆ ಮೊದಲು ನಮ್ಮ ಗುಣಪಾಲ್ ಕಡಂಬ ಅವ್ರ ಹತ್ರ ಒಂದು 5-6 ದಿವಸ ಕೂತ್ಕೊಂಡ್ವಿ. ಏನೇನಿದೆ ಇದರಲ್ಲಿ ಸ್ವಲ್ಪ ನಮಗೆ ವಿಷಯಗಳನ್ನ ಹೇಳ್ತಾ ಹೋಗಿ, ಓನರ್ ಅಂದರೆ ಏನು, ಕೋಣ ಅಂದ್ರೇನು, ಅದರ ತಳಿ ಯಾವ ಥರ, ಅದರ ರೈಡರ್ಸ್ ಯಾವ ಥರ, ಅದರ ಮನೆತನಗಳಲ್ಲಿ ಯಾವ ಥರ, ಆಮೇಲೆ ಕೋಣ ಓಡೋ ಜಾಗ ಇರುತ್ತಲ್ಲ ಅದು, ಆಮೇಲಿಂದ ಇನ್ನು ಹಲವಾರು ವಿಷಯಗಳು ಅದರಲ್ಲಿ ಹೇಗೆ ತರಬೇಕು, ಏನು ಬೇಕು ಅಂದಾಗ
ಅವರು ಕೊಟ್ಟಂಥ ಮಾಹಿತಿಗಳು ಇವತ್ತು ಚಿತ್ರದಲ್ಲಿ ನಂದೇನೂ ಇಲ್ಲ. ಅವ್ರು ಏನು ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಟ್ರೂ ಇನ್ಸಿಡೆಂಟ್ಸ್ ಹೇಗೆ ನಡೀತು ಅದನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಮತ್ತು ವಿಜಯಣ್ಣ ಸಿನಿಮಾಗೆ ಕನ್ವರ್ಟ್ ಮಾಡಿ, ಯಾಕೆಂದರೆ ಒಂದು ಸಿನಿಮಾ ಅಂದರೆ ಅದು ಒಂದು ಬಿಗಿನಿಂಗು, ಒಂದು ಮಿಡ್ಲು, ಒಂದು ಎಂಡು, ಒಂದು ಕ್ಲೈಮ್ಯಾಕ್ಸ್ ಎಲ್ಲ ಇರಲೇಬೇಕು. ಅವರು ಎಷ್ಟು ವಿಷಯಗಳು ಕೊಟ್ಟರು ಅಂದರೆ ಇನ್ನೂ 10 ಪಿಕ್ಚರ್ ಮಾಡ್ಬೋದು, 10 ವಿಷಯ ಇದೆ ಕಂಬಳದ. ನಾವು ಅದರಲ್ಲಿ ಒಂದು 5-10% ಸಾಧಿಸಿದ್ದೀವಿ ಅಂತ ಕಾಣುತ್ತೆ. ಯಾಕಂದರೆ 700 ವರ್ಷ ಇತಿಹಾಸ ಇರೋ ಒಂದು ಗದ್ದೆನಲ್ಲಿ ಓಡುವಂಥದ್ದು, ಇದು ಹೇಗೆ ಪ್ರಾರಂಭ ಆಯಿತು, ಅದರ ಸೆಂಟಿಮೆಂಟ್ಸ್ ಏನು, ಅದರ ದೈವಕ್ಕೂ ಅದಕ್ಕೂ ಏನು ಸಂಬಂಧ, ಈ ಥರದ್ದೆಲ್ಲ ಹಲವಾರು ವಿಷಯಗಳನ್ನ ಸೇರಿಸಿ ಒಂದು ಕತೆ ಮಾಡಿದ್ವಿ. ಮಾಡಿ ಶೂಟಿಂಗು ಮಾಡೋಕ್ಕೆ ಇದನ್ನು ಒಂದು ಲ್ಯಾಂಗ್ವೇಜಲ್ಲೇ ಬೇಡ, ತುಳುಲು ಆಲ್ರೆಡಿ ಜನಕ್ಕೆ ಒಂದು ಕಂಬಳ ಅಂದರೆ ಏನು ಗೊತ್ತಿದೆ, ಇದನ್ನು ಕರ್ನಾಟಕದಲ್ಲಿ ಎಲ್ಲ ಗೊತ್ತಾಗಬೇಕು. ಏಕೆಂದರೆ ಮೋದಿಯವರು ಅವ್ರ ಮನ್ ಕಿ ಬಾತಲ್ಲಿ ಕಂಬಳ ಬಗ್ಗೆ ಹೇಳಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಈ ಸರಿ ಬಡ್ಜೆಟಲ್ಲಿ ಕಂಬಳಕ್ಕೆ ಏನು ಬೇಕಾದರೂ ನಾನು ಪ್ರೋತ್ಸಾಹ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಇನ್ಮೇಲೆ ಮೈಸೂರು ದಸರಾದಲ್ಲಿ ಪ್ರತಿ ವರ್ಷ ಕಂಬಳ ಓಡಿಸ್ಬೇಕು, ಹಾಗಂತ ಒಂದು ಟ್ರಯಲ್ಗೆ ಬೆಂಗಳೂರಿನಲ್ಲಿ ಕಂಬಳ ನಡೆಸಿದ್ರು. ಅದು ಎಷ್ಟು ಅದ್ಭುತ ಯಶಸ್ಸಾಯಿತು ಅಂದರೆ ಬೆಂಗಳೂರಲ್ಲಿ ಅವರಿಗೆ ಕಂಬಳ ಅಂದರೆ ಏನು ಗೊತ್ತೇ ಇರಲಿಲ್ಲ. ಗೇಟ್ ಕ್ರ್ಯಾಶ್ ಅಂತೀವಲ್ಲ, ಆ ಥರ ಜನನ ತಡೆಯೋಕ್ಕೆ ಆಗಲಿಲ್ಲ ಬೆಂಗಳೂರು ಪ್ಯಾಲೇಸ್ ಗ್ರೌಂಡಲ್ಲಿ. ಇದು ನನಗೆ ಒಂದು ದೊಡ್ಡ ಇನ್ಸ್ಪಿರೇಷನ್ ಆಯಿತು. ಕೊನೆಗೆ ನನ್ನ ಆಸೆ ಏನು ಬಂತು, ಇದು ಬರೀ ಕನ್ನಡ ತುಳು ಅಲ್ವೇ ಅಲ್ಲ, ಹಿಂದಿ, ತೆಲುಗು, ತಮಿಳ್, ಕೊನೆಗೆ ಇಂಗ್ಲೀಷ್ಗೂ ಡಬ್ ಮಾಡಬೇಕು ಅಂತ ಮನಸ್ಸಲ್ಲಿದೆ. ಯಾಕೆಂದರೆ ನಾವು ಹೇಗೆ ಒಂದು ಎನಿಮಲಲ್ಲಿ ವೆಸ್ಟರ್ನ್ ಕಂಟ್ರೀಸ್ನಲ್ಲೆಲ್ಲ ಅದನ್ನು ಸಾಯಿಸ್ತಾರೆ. ಈಗ ಸ್ಪೇನ್ನಲ್ಲಿ ಬುಲ್ ಫೈಟ್ ಇದೆ, ಆದರೆ ಅದು ಸಾಯಿಸ್ತಾರೆ, ಸಾಯಿಸ್ಬಿಟ್ಟು ಅದರದ್ದು 1 kg ಮಾಂಸನ ಹರಾಜಾಗ್ತಾರೆ. ಅಷ್ಟು ದುಡ್ಡು ಕೊಟ್ಟು ತಗೋತಾರೆ ಅದನ್ನು, ಒಂದೊಂದು ಪೋರ್ಷನ್ಗೆ ಅಷ್ಟು ದುಡ್ಡು. ಅದೇ ನಮ್ಮ ದೇಶದಲ್ಲಿ ಅದನ್ನು ವರ್ಷಿಪ್ ಮಾಡ್ತೀವಿ, ಆರಾಧಿಸ್ತೀವಿ, ಪೂಜೆ ಮಾಡ್ತೀವಿ. ಹೀಗೆ ಈ ಒಂದು ಚಿತ್ರನ ಆ ಲೆವೆಲಿಗೆ ತಗೊಂಡು ಹೋಗ್ಬೇಕು ಅಂತ ಮಾಡಿದ್ವಿ. ಶೂಟಿಂಗು ತುಂಬಾ ಮೇ ತಿಂಗಳು 42 ಡಿಗ್ರಿ ಆ ಟೈಮಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಗೊತ್ತಿದೆ ನಿಮಗೆ ತುಳುನಾಡಿನ ಬಿಸಿಲು ಹೇಗಿರುತ್ತೆ ಅಂತ. ಪಾಪ ಆರ್ಟಿಸ್ಟ್ಗಳೆಲ್ಲ ಎಷ್ಟು ಕಷ್ಟಪಟ್ಟು ಮಾಡಿದ್ರು ಅಂತ ಹೇಳಿದ್ರೆ ಒಬ್ಬರು ಒಂದು ದಿವಸ ಬಿಟ್ಟಕ್ಕೆ ಅನ್ನಲಿಲ್ಲ. ಏಕೆಂದರೆ ನನಗೆ ಗೊತ್ತು ಆ ಕಂಬಳದ್ದು ಆ ಸ್ಪಾಟ್ನೇ ನಮ್ಮ ಕೈಗೆ ಕೊಟ್ಬಿಟ್ಟಿದ್ರು. ಕೊನೆಗೆ ನಮಗೇನನ್ನಿಸ್ತು, ನಾವು ಪೂರ ಕ್ರಿಯೇಟ್ ಮಾಡೋಕ್ಕೆ ಅಷ್ಟು ಖರ್ಚು, ಅಷ್ಟೊಂದು ಕೋಣ 350 ಜೊತೆ ಕೋಣ ಬರುತ್ತೆ ಅಂತ ಹೇಳಿದ್ರು. ಇದನ್ನೆಲ್ಲ ಹೇಗೆ ಸಿನಿಮಾಗೆ ತರಬೇಕು ಅಂತೆಲ್ಲ ನಾವು ಡಿಸ್ಕಸ್ ಮಾಡಿದ್ಮೇಲೆ ಆ ಪೂರ ಕೆರೆನೇ ನಮಗೆ ಕೊಟ್ಟಿದ್ದರು. ನಾವು ಸುಮಾರು 14 ಕ್ಯಾಮ್ರಾ, ಎಷ್ಟು ದಿವಸ, ಏಕೆಂದರೆ ನಾವು ಚಪ್ಪಲಿ ಹಾಕ್ಕೊಂಡು ಕೆರೆಗೆ ಇಳಿಯೋಂಗಿಲ್ಲ, ಕ್ಯಾಮ್ರಾ ಮಧ್ಯ ಇಡೋಂಗಿಲ್ಲ, ಕ್ಯಾಮ್ರಾ ಸೈಡಲ್ಲೇ ಇಡಬೇಕು. ಅದಕ್ಕೋಸ್ಕರ ಡ್ರೋನ್ಗಳು ತೊಗೊಂಬಂದ್ವಿ. ಡ್ರೋನ್ ತೊಗೊಂಡ್ರೆ ಅದಕ್ಕೆ ಡಿಸ್ಟರ್ಬ್ ಆಗುತ್ತೆ, ನೋಡಿಕೊಂಡ್ರೆ ನೀವು ಶಾರ್ಟ್ಸ್ ತೆಗಿಬೇಕು ಅಂದರು. ಈ ಥರ ಹಲವಾರು ಎನ್ಕೌಂಟರ್ಸ್ನ ಅಲ್ಲಲ್ಲೇ ನಾವು ಅದನ್ನು ಫೇಸ್ ಮಾಡಿ ಯಾವುದೂ ತೊಂದರೆ ಆಗದೆ ಆ ಕಂಬಳಗಾದ ಓನರ್ಸ್ ಅಂತೂ ಪಾಪ ನಾವು ಕೇಳಿ ಟೈಮ್ಗೆ ಕೋಣಗಳನ್ನ ಕರ್ಕೊಂಬರೋರು. ಅದರಲ್ಲಿ ನಮ್ಮ ರಾಜೇಶ್ ಅವರು, ಏಕೆಂದರೆ ಆರ್ಟಿಸ್ಟ್ನ ಪ್ರೊಡಕ್ಷನ್ ಮ್ಯಾನೇಜರ್ ಕಾರ್ ಕಳಿಸಿದ್ರೆ ಬಂದ್ಬಿಡ್ತಾರೆ. ಆದರೆ ಒಂದೊಂದು ಕೋಣ ಒಂದೊಂದು ಕಡೆಯಿಂದ ಬರಬೇಕು. ಅದೇನಾಗ್ಬಿಟ್ಟಿತ್ತು, ಕೆಲವು ಕೋಣ ನಮ್ಮ ಪಿಕ್ಚರ್ಗಳಲ್ಲಿ ಐಡೆಂಟಿಫೈ ಆಗಿಬಿಟ್ಟಿತ್ತು. ಈ ಕೋಣನೇ ಈ ಫ್ಯಾಮಿಲಿಗೆ ಇರಬೇಕು, ಈ ಕೋಣ ಈ ಫ್ಯಾಮಿಲಿಗೆ ಇರಬೇಕು ಅಂತ. ಅದನ್ನು ಪಾಪ ರಾಜೇಶ್ ಅವರು ಪ್ರತಿ ದಿವಸ ಬೆಳಗಿನ ಜಾವ 6 ಗಂಟೆಗೆ ಹೋಗೋದು, ಅದಕ್ಕೆ ವ್ಯಾನ್ ಹುಡುಕೋದು, ಅದನ್ನು ತಗೊಂಬರೋದು. ಪ್ಲಸ್ ನಾವೊಂದೆಲ್ಲ 150 ಜನ ಯೂನಿಟ್ಟು, 14 ಕ್ಯಾಮ್ರಾ ಜೊತೆ ಯೂನಿಟ್ಟು, ಅವರಿಗೆಲ್ಲ ಊಟ, ತಿಂಡಿ, ನೀರು, ಕಲ್ಲಂಗಡಿ ಹಣ್ಣು. ಯಾಕೆಂದರೆ ಸಮ್ಮರ್ ಆದ್ದರಿಂದ ಅಷ್ಟು ಕಷ್ಟದಲ್ಲಿ, ಯಾಕೆಂದರೆ ಬೆಂಗಳೂರಿನವ್ರಿಗೆ ಬಿಸಿಲು ಕಷ್ಟ. ಯಾಕೆಂದರೆ ಬೆಂಗಳೂರಿನವ್ರು ಆರಾಮಾಗಿ ಸ್ವೆಟ್ರ್ ಹಾಕ್ಕೊಂಡು ಯಾವಾಗಲೂ ಇರ್ತಾರೆ. ಈ ಬಿಸಿಲಲ್ಲಿ ಕೆಲಸ ಮಾಡೋದು ಸುಮ್ಮನಲ್ಲ. ಹಾಗೆ ಮಾಡಿದ್ವಿ. ಮಾಡುವಾಗ ಕೆಲವು ನಾವು ವಿರೋಧಿಗಳನ್ನ ಎದುರಿಸ್ಬೇಕಾಯ್ತು. ಇನ್ಯಾರೋ ಒಬ್ಬರು ನಾವು ಮಾಡ್ತಾ ಇದ್ದೀವಿ,
ಅಂತ ಚೇಂಬರ್ಗೆ ಕಂಪ್ಲೇಂಟ್ ಕೊಟ್ಟರು. ನಾವು ಇರಲಿ ಅವ್ರನ್ನ ಕನ್ವಿನ್ಸ್ ಮಾಡಿದ್ವಿ. ನೀವು ಮಾಡೋದಾದರೆ ನೀವು ಮಾಡಿ, ನಮ್ಮದೇನಿಲ್ಲ, ನನಗೆ ಇನ್ನು ಯಾರು ಬೇಕಾದರೂ ಮಾಡ್ಬೋದು. ಬಟ್ ಒಂದು ಕನ್ನಡ ಚಿತ್ರರಂಗಕ್ಕೆ, ತುಳು ಚಿತ್ರರಂಗಕ್ಕೆ, ಭಾರತೀಯ ಚಿತ್ರರಂಗಕ್ಕೆ ಲವ್ ಸ್ಟೋರಿ ಮಾಡ್ತೀವಿ, ಮಚ್ಚ ಹಿಡ್ಕೊಂಡು ಒಂದು ಅಂಡರ್ವರ್ಲ್ಡ್ ಪಿಕ್ಚರ್ ಮಾಡ್ತೀವಿ, ಅದೆಲ್ಲ ನಡೀತಾನೆ ಇರುತ್ತೆ. ಆದರೆ ಈ ಥರದ್ದು ಒಂದು ಸಬ್ಜೆಕ್ಟ್ ಮಾಡುವಾಗ ಪ್ರತಿಯೊಬ್ಬರು ಮನಸಾರೆ ಅದಕ್ಕೆ ನಾವು ಕೆಲಸ ಮಾಡಬೇಕು ಅಂಥೇಳಿ ಅವ್ರನ್ನೂ ಒಪ್ಪಿಸಿ ಅದನ್ನು ಗೆದ್ದು ಅವ್ರ ಹತ್ರ ಟೈಟಲ್ ನಾವು ತಗೊಂಡು ಚಿತ್ರನ ಮಾಡಿದ್ವಿ. ಕೊನೆಗೆ ಇದರಲ್ಲಿ ಒಂದು ಭಾಳ ಕ್ಲೈಮ್ಯಾಕ್ಸಲ್ಲಿ ಒಂದು ಬಹಳ ದೊಡ್ಡ ಘಟ್ಟದಲ್ಲಿ ಒಬ್ಬರು ಬಹಳ ಒಂದು ಉನ್ನತ ಸ್ಥಾನದಲ್ಲಿರೋರು ಒಂದೆರಡು ಬುದ್ಧಿ ಮಾತು ಹೇಳಬೇಕಾಗುತ್ತೆ ಎರಡು ಫ್ಯಾಮಿಲಿ. ಅದಕ್ಕೆ ಯಾರ ಕೈಲಿ ಹೇಳಿಸೋದು ಅಂತಿದ್ದಾಗ ನನಗೆ ವೀರೇಂದ್ರ ಹೆಗ್ಗಡೆಯವರು ಬಂತು ಮನಸ್ಸಿಗೆ. ಯಾಕೆಂದರೆ ಅವ್ರು ಹೇಳಿದ್ರೆ ಆ ಮಾತಿಗೆ ಒಂದು ವ್ಯಾಲ್ಯೂ ಇರುತ್ತೆ. ಮನುಷ್ಯತ್ವ ಅಂದ್ರೇನು, ಸ್ಪೋರ್ಟ್ಸ್ ಅಂದ್ರೇನು, ಸ್ಪೋರ್ಟ್ಸಲ್ಲಿ ಏನೇನಾಗುತ್ತೆ, ಹೇಗೆ ಅದನ್ನು ಇದು ಮಾಡಬೇಕು ಅಂತ. ಸೊ ಅವ್ರಿಗೆ ನನಗೆ, ಯಾಕೆಂದರೆ ನಮ್ಮ ತಂದೆಯವರು ಧರ್ಮಸ್ಥಳ ಮಹಾತ್ಮೆ ಮಾಡಿದರು, ತಮಗೆ ಗೊತ್ತಿರ್ಬೋದು. ಅದು ಪಂತಲು ಅವರು, ರಾಜ್ಕುಮಾರ್ ಅವರು ಯಾರ್ಯಾರೋ ಕೇಳಿದರು. ಅದು ರತ್ನವರ್ಮ ಹೆಗ್ಡೆಯವರು ಪ್ರಶ್ನೆಯಲ್ಲಿ ಕೇಳ್ತೀನಿ ಅಂತೇಳಿ ನಮ್ಮ ತಂದೆಯವರು 45ನೇ ಇಸ್ವಿಯಿಂದ ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ರು. ಸೊ ನಮ್ಮ ತಂದೆಯವ್ರ ಹೆಸರು ಬಂದು ಅವರು ಕೊಟ್ಟಿದ್ರು. ಆವಾಗ ಅದ್ರ ಶೂಟಿಂಗ್ ನಡೆಯುವಾಗ ನಾನು ವೀರೇಂದ್ರ ಹೆಗ್ಡೆಯವರು ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ವಿ ಅವ್ರ ಮನೆ ಪಕ್ಕದಲ್ಲಿ. ಅಲ್ಲಿಂದ ನನಗೆ ಅವ್ರ ಮೇಲೆ ಒಂದು ಅಭಿಮಾನ. ಆಮೇಲೆ ನಮ್ಮನ್ನು ಕಂಡ್ರು ಅವ್ರಿಗೆ ಭಾಳ ಅಭಿಮಾನ. ಅವ್ರನ್ನ ಹೋಗಿ ಕೇಳಿದೆ, ಮೇಕಪ್ ಹಾಕ್ಬೇಕಾ ಅಂದರು. ಹೌದು ಸರ್, ಸ್ವಲ್ಪ ಮೇಕಪ್ ಹಾಕಲೇಬೇಕಾಗುತ್ತೆ ಅಂತೇಳಿ ಅವ್ರಿಗೆ ಒಪ್ಪಿಸಿ ಮೇಕಪ್ ಹಾಕಿ ತೆಗೆದ್ವಿ. ಅದು ಅಷ್ಟು ಸೂಕ್ತವಾಗಿ ಬಂತು ಅಂದರೆ ಕ್ಲೈಮ್ಯಾಕ್ಸಲ್ಲಿ ನಮಗೆ ಇನ್ನು ಎಲ್ಲಿ ಎಷ್ಟು ಕೋಟಿ ಕೊಟ್ಟಿದ್ರು ಆ ಥರದ ಮನುಷ್ಯ ಸಿಗ್ತಾ ಇರಲಿಲ್ಲ. ಅದೇನಾಯಿತು, ಪಿಕ್ಚರೆಲ್ಲ ನಾವು ರೆಡಿ ಮಾಡೋ ಹೊತ್ತಿಗೆ ಇತ್ತೀಚಿನ ಗಲಾಟೆಗಳು ಧರ್ಮಸ್ಥಳದಲ್ಲಿ ಬಂದಾಗ ನಮಗೆ ಕೆಲವರು ಫೋನ್, ಅದನ್ನು ತೆಗೆದುಬಿಡಿ ನೀವು ಅಂತ. ನಾವು ನೋಡಿ ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ನಮ್ಮ ಒಂದು ಚಿತ್ರ ಕಂಬಳದ ಮೇಲೆ ಮಾಡಿದ್ದೀವಿ. ಅವರು 70ನೇ ಇಸ್ವಿಲಿ ಕಂಬಳನ ಎಲ್ಲ ಸೇರಿಸಿ ಅವರು ಕಂಬಳ ಓಡಿಸ್ತಾ ಇದ್ರು. ಅವ್ರ ಮನೆಯಲ್ಲೂ ಕಂಬಳ ಇತ್ತು. ಆದ್ದರಿಂದ ಇದನ್ನು ಯಾವುದು ಪಾಲಿಟಿಕ್ಸ್ ಮಾಡಬೇಡಿ, ಸಿನಿಮಾ ಬೇರೆ ಪಾಲಿಟಿಕ್ಸ್ ಬೇರೆ ಅಂತ. ಕೊನೆಗೆ ಅವರಿಲ್ಲ, ರಿಲೀಸ್ ಆದರೆ ಬ್ಯಾನ್ ಮಾಡ್ತೀವಿ ಅದು ಇದು. ಸರಿ, ನಾನು ಕೊನೆಗೆ ಒಂದು ದೇವರು ಏನು ಬುದ್ಧಿ ಕೊಡ್ತಾನೆ ಅದೇ ಮಾಡೋದು. ನಾನು ಯಾವುದೇ ಕಾರಣಕ್ಕೂ ನಾನು ತಂದಿರೋದು ಆ್ಯಸ್ ಎ ಡೈರೆಕ್ಟರ್ ನಾನು ಕಟ್ ಮಾಡಲ್ಲ, ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ ಅನ್ನೋ ಥರದಲ್ಲಿ ನಾವು ಹೋಗಿದ್ವಿ. ದೇವ್ರ ದಯದಿಂದ ಎಲ್ಲ ಸಾಲ್ವ್ ಆಗಿ ಅದು ಕೊನೆಗೆ ಸತ್ಯ ಏನು ಅಂತ ಹೊರಗಡೆ ಬಂತು. ಆದ್ದರಿಂದ ಹೀಗೆ ಹಲವಾರು ಒಳ್ಳೊಳ್ಳೆ ಸಂಗತಿಗಳು ಸೇರಿ 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 ಒಂದು ಒಂದು ಹನಿಗೂಡಿದ್ರೆ ಹಳ್ಳ ಅಂತೀವಲ್ಲ, ಆ ಥರ ಚಿತ್ರಕ್ಕೆ ಹಲವಾರು ವಿಷಯಗಳು ಬಂತು. ನಮ್ಮ ಕದ್ರಿಯವರು, ನಾನು ಮೊದಲನೇ ಸರಿ ಅವ್ರ ಹತ್ರ ಕೆಲಸ ಮಾಡ್ತಾ ಇರೋದು. ನಿಜವಾಗ್ಲೂ ಎಂಥ ಅದ್ಭುತವಾದ ಹಾಡು ಮಾಡಿದ್ದಾರೆ ಅಂದರೆ ನೋಡಿ, ಈ ಚಿತ್ರದಲ್ಲಿ ನೀವು ಬೇರೆ ಚಿತ್ರಗಳು ಇರ್ತಾರ ಲವ್ ಡ್ಯುಯೆಟ್ಟು, ಒಂದು ಸ್ಯಾಡ್ ಲವ್ ಸೀನು, ಇಲ್ಲ ಒಂದು ಸ್ಯಾಡ್ ಆಗಿರೋದು ವಿರಹದ ಸಾಂಗು, ಆ ಥರ ಯಾವುದೂ ಇಲ್ಲ. ಬರೀ ಒಂದು ಸಂಸ್ಕೃತಿ, ಅದನ್ನು ಈ ಪಿಕ್ಚರಲ್ಲಿ ಹೇಳಬೇಕು. ಅದು ಡಾಕ್ಯುಮೆಂಟ್ರಿಗೆ ಆಗಬಾರ್ದು, ಅದು ಸಿನಿಮಾಗೆ ಒಂದು ಪುಷ್ ಕೊಡಬೇಕು. ಆ ಥರ ಒಂದು ಮ್ಯೂಸಿಕ್ ಮಾಡಬೇಕಾಗಿತ್ತು. ಅದನ್ನು ಅವ್ರಿಗೆ ಅನುಭವ ಇದೆ. ನಾವು ಅದಕ್ಕೆ, ನಾನು ವಿಜಯ್ ಕುಮಾರ್ ಕೊಡಿಯಾಲ್ ಬರೋರು, ಮಣಿಕಾಂತ್ ಕದ್ರಿಯವರೇ ಸರಿ, ಇನ್ಯಾರೂ ಆಗೋದಿಲ್ಲ ಇದು. ಯಾಕೆಂದರೆ ಅವರು ಅದನ್ನು ಅಂಥ ಒಳ್ಳೆ ಹಾಡುಗಳನ್ನ ಮಾಡಿದ್ದಾರೆ. ಅದಕ್ಕೆ ಸ್ಪೆಷಲ್ ಇನ್ಸ್ಟ್ರೂಮೆಂಟ್ಸ್ನೆಲ್ಲ ತೊಗೊಂಬಂದು ಓಪನ್ ಏರ್ನಲ್ಲಿ ರೆಕಾರ್ಡ್ ಮಾಡಿ. ಯಾಕೆಂದರೆ ಅಥೆಂಟಿಸಿಟಿ, ನೇಟಿವಿಟಿ ಎರಡೂ ಇರಬೇಕು, ಬರೀ ಎಲೆಕ್ಟ್ರಾನಿಕ್ಸ್ನ ಬಾರಿಸ್ಕೊಡೋದಲ್ಲ ಅಂಥೇಳಿ ಅಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಅದಕ್ಕೆ ಬರೆದವರು ನಮ್ಮ ಇವರು ಕೆ ಪೇಜಾ ಅವರು, ಆಮೇಲೆ ವಿಜಯಣ್ಣ ಒಂದು ಹಾಡು ಬರೆದಿದ್ದಾರೆ, ಆಮೇಲೆ ರಮೇಶ್ ಅವರು ಹಾಡಿದ್ದಾರೆ. ನಾನೇನಾಯಿತು, ಈ ಹಾಡನ್ನ ಟೈಟಲ್ ಸಾಂಗ್ ಅಂತ ಮಾಡಿದ್ದು. ಆ ಕೇಳಿದ ಮೇಲೆ ಅಷ್ಟು ಚೆನ್ನಾಗಿತ್ತು ಹಾಡು. ಇದು ಟೈಟ್ಲಲ್ಲಿ ಹಾಕ್ಬಿಟ್ರೆ ಜನಕ್ಕೆ ಮಿಸ್ ಆಗೋಗ್ಬಿಡುತ್ತೆ, ಇದನ್ನು ಪ್ಲೇಸ್ಮೆಂಟ್ ಶಿಫ್ಟ್ ಮಾಡೋಣ ಅಂತ ಶಿಫ್ಟ್ ಮಾಡಿದೆ. ಶಿಫ್ಟ್ ಮಾಡಿದಾಗ ಅವ್ರ ಹಾಡಿದ ಸ್ಟೈಲ್ ಇತ್ತಲ್ಲ, ಅದಕ್ಕೆ ಅವ್ರನ್ನೇ ಆ್ಯಕ್ಟ್ ಮಾಡಿಸಿದ್ವಿ ಹಾಡಲ್ಲಿ. ಅವ್ರನ್ನೇ ಹಾಡು ಮಾಡಿಸ್ಬೇಕಂದ್ರೆ ಬೇರೆ ಯಾರು ಹಾಡಿದ್ರು ಅದು ಚೆನ್ನಾಗಿರಲ್ಲ ಅಂಥೇಳಿ ಪೂರ ಸಾಂಗಲ್ಲಿ ಅವ್ರನ್ನ, ಪಾಪ ಅವರು ಬಿಸಿಲಲ್ಲಿ ಆ ಸಾವಿರಾರು ಜನದ ಮಧ್ಯೆ ಹಾಡಿ ವಿಜಯಣ್ಣ ಅವರು ಇಬ್ಬರು ಸೇರಿ ಮಾಡಿದ್ವಿ. ಹಾಗೆ ಪಾತ್ರಗಳು ಅಷ್ಟೇ. ಇದರಲ್ಲಿ ಪ್ರಕಾಶ್ ರಾಜ್ನ ನಾನೊಂದು ಕ್ಯಾರೆಕ್ಟರ್ಗೆ ಕರ್ಕೊಂಬಂದೆ. ಅವರು
ತುಳುಲ್ ಮಾಡಿ ಇರಲಿಲ್ಲ ಫಸ್ಟ್ ಟೈಮ್. ಆಮೇಲೆ ರವಿಶಂಕರ್ ಅವರು, ಅವ್ರಿಗೆ 2 ಪಾತ್ರ ಮಾಡಿದ್ವಿ. ಆಮೇಲಿಂದ ನನ್ನ ಮಗ ಆದಿತ್ಯನಿಗೆ ನನಗಿರಲಿಲ್ಲ ಮನಸ್ಸಲ್ಲಿ, ವಿಜಯಣ್ಣ ಅವರು ಯಾವುದೋ ಒಂದು ಕ್ಯಾರೆಕ್ಟರ್ ಅದರಲ್ಲಿ ಇದ್ದಿದ್ದರಿಂದ ಇನ್ನು ಆದಿತ್ಯನ ಕೇಳಿ ಮಾಡಿಸೋಣ ಸರಿ ಅಂಥೇಳಿ, ಅದು ಒಂದು ನಮಗೆ ಕತೆ ರಿಸರ್ಚ್ ಮಾಡುವಾಗ ಒಂದು ಕ್ರಿಮಿನಲ್ ಆ್ಯಂಗಲ್ಲು ಇರಲಿಲ್ಲ, ಬಟ್ ಅದು ಒಂದು ಟ್ರೂ ಸ್ಟೋರಿ ಅಲ್ಲಿ ಸಿಕ್ತು ನಮಗೆ. ಸೊ ಅದನ್ನು ಅಲ್ಲಿಗೆ ಪೇಸ್ಟ್ ಮಾಡಬೇಕು. ಹೀಗೆ ಹಲವಾರು ಹೊಸ ಹೊಸ ವಿಷಯಗಳನ್ನ ತಗೊಂಡ್ಬಂದ್ವಿ. ಕೊನೆಗೆ 2 ಹೀರೋಗಳು ಬೇಕಾಗಿತ್ತು. ಒಂದು ನಮ್ಮ ಸ್ವರಾಜ್ನ ಗುಳಿಗಾದಲ್ಲಿ ಮಾಡಿದಾರಲ್ಲ ಅವ್ರನ್ನ ತಗೊಂಡ್ಬಂದ್ವಿ. ಇನ್ನೊಂದಕ್ಕೆ ಯಾರನ್ನ ಹಾಕೋದು, ಏಕೆಂದರೆ ಕೋಣ ಓಡಿಸೋದು ಅಷ್ಟು ಸುಲಭ ಅಲ್ಲ ನಾನು ನೋಡಿದ ಪ್ರಕಾರ. ಯಾಕೆಂದರೆ ಆ ಕೋಣನ ಹಿಡ್ಕೊಂಡು ಆ ಕೆಸರಲ್ಲಿ ಓಡಿಸೋದಿದೆಯಲ್ಲ, ಅದರ ಪವರು, ಅದನ್ನು ಹಿಡಿಯೋದು, ಅದನ್ನು 8 ಸೆಕೆಂಡು 12 ಸೆಕೆಂಡು 10 ಸೆಕೆಂಡಲ್ಲಿ 100 ಕಿಲೋಮೀಟ್ರ್ ಸ್ಪೀಡಲ್ಲಿ ಓಡಬೇಕಾಗಿದ್ದು ಕೋಣನ ಯಾರನ್ನ ಹಾಕೋದು, ಯಾರು ಸ್ಟಾರು ಆಗೋದಿಲ್ಲ ಅಂತ ಹೇಳಿ ಕೊನೆಗೆ ನಾನು ಶ್ರೀನಿವಾಸ್ ಗೌಡನ್ನೇ ಹಾಕ್ಬಿಡೋಣ ಅಂತ ಡಿಸೈಡ್ ಮಾಡಿದೆ. ಎಲ್ಲರೂ ಸರ್ ಅವ್ರಿಗೆ ಆ್ಯಕ್ಟಿಂಗ್ ಬರುತ್ತೆ, ಆ್ಯಕ್ಟಿಂಗ್ ಮಾಡಿಸ್ತೀವಿ, ಬಟ್ ಆ ಕ್ಯಾರೆಕ್ಟ್ರಿಗೆ ಒಂದು ನೈಜತೆಗೆ ಇವತ್ತು ಸಿನಿಮಾ ನೋಡಿದ್ರೆ ನಾವೇನಾದರೂ ಬೇರೆಯವ್ರನ್ನ ಹಾಕ್ಬಿಟ್ಟಿದ್ರೆ ನಮ್ಮದು ಬಿಗ್ಗೆಸ್ಟ್ ಬ್ಲಂಡರ್ ಆಗ್ಬಿಡೋದು ಶ್ರೀನಿವಾಸ್ ಗೌಡ ಇದ್ದೇ. ಆ ಥರ ಆತನಿಗೆ ಒಂದು ಸಿನಿಮಾ ಎಲ್ಲಿಗೆ ಗಂಧ ಎಲ್ಲೋದು. ಯಾಕಂದರೆ ಎವ್ರಿ ಮ್ಯಾನ್ ಈಸ್ ಎನ್ ಆ್ಯಕ್ಟರ್. ಯಾಕಂದರೆ ನಗಬೇಕು, ಅಳಬೇಕು, ಯಾವುದಾದ್ರೂ ಫೀಲಿಂಗ್ ಆದಾಗ ಕಣ್ಣಲ್ಲಿ ನೀರು ಬರಲೇಬೇಕು. ಇದು ಪ್ರತಿಯೊಬ್ಬನ ಮನುಷ್ಯನಲ್ಲಿ ಅವನು ಆ್ಯಕ್ಟ್ರಾಗೇ ಇರ್ತಾನೆ. ಅದನ್ನು ನಾವು ಹೇಗೆ ಹೊರಗಡೆ ಡೈರೆಕ್ಟರ್ ತರ್ತೀವಿ ಅನ್ನೋದರಲ್ಲಿ ಶ್ರೀನಿವಾಸ್ ಗೌಡ ಭಾಳ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೊನೆಗೆ ಹೆಗ್ಡೆ ಅವ್ರ ಪಿಕ್ಚರ್ ನೋಡಿ ಅವರು ಅದೇ ಹೇಳಿದ್ರು, ನೀವು ಏನೋ ಬರೀ 2 ಕೋಣ ಏನು ಓಡಿಸ್ತಾರೆ ಇವರು, ಏನು ತೆಗಿತಾರೆ ಅಂತಿದ್ದು ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಆಮೇಲೆ ಶ್ರೀನಿವಾಸ್ ಗೌಡ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ನನಗೆ ಅನಿಸೋದೇ ಇಲ್ಲ ಅಂತ. ಹಾಗೆ ಈ ಚಿತ್ರದಲ್ಲಿ ಹಲವಾರು ನಮ್ಮ ಆರ್ಟ್ ಡೈರೆಕ್ಟರ್ ಆಗಿರ್ಬೋದು, ಎಲ್ಲ ಹಳೆಯ ಕಾಲದ ಸಾಮಾನುಗಳು ಅದು ಎಲ್ಲ ತಂದು, ಆಮೇಲೆ ನಮ್ಮ ಶ್ರೀಕಾಂತ್ ಭಟ್ರು ನಂದಳಿಕೆ ಸರ್, ನಂದಳಿಕೆ ಅವ್ರ ಹತ್ರ ನಾವು ಹೋದ್ವಿ. ಸರ್ ನಿಮ್ಮ ಮನೆ ಒಳಗಡೆ ಶೂಟಿಂಗ್ ಮಾಡಬೇಕು ಅಂತ. ಯಾಕೆಂದರೆ ನಾನು ಅವ್ರ ಮನೆಗೆ ಹೋಗಿ ನೋಡಿದಾಗಲ್ಲ ಒಂದು ದೊಡ್ಡ ಸ್ವಿಮ್ಮಿಂಗ್ ಪೂಲೇ ಕಟ್ಟಿದ್ದಾರೆ, 8-10 ಕೋಣಗಳನ್ನ ಸ್ವಿಮ್ ಮಾಡ್ಸೋಕ್ಕೆ ಅಂತ. ಅವ್ರು ಹೇಳಿದ್ರು 2 ಕಾಲುಗಳು 2 ಸ್ಟ್ರಾಂಗ್ ಆಗಿ ಇರಬೇಕು ಸರ್, ಅದಕ್ಕೇ ನಾನು ಇದು ಕಟ್ಟಿದ್ದೀನಿ ಅಂತೇಳಿ ನಮ್ಮ ಕತೆ ಕೇಳಿ ನನ್ನ ಮೇಲೆ ಅವ್ರ ಅಭಿಮಾನ ಇಟ್ಕೊಂಡಿದ್ದಕ್ಕೆ ನಮಗೆ ಒಂದು 70 ವರ್ಷದ ಹಿಂದಿನ ಕಂಬಳದ ಒಂದು 2 ಸೀನ್ ಬೇಕಾಗಿತ್ತು. ಅದನ್ನು ಹೆಂಗೆ ತೆಗಿಬೇಕು ಅಂದಾಗ ಅವರು ಸುಮಾರು 5 ಲಕ್ಷ ಖರ್ಚು ಮಾಡಿ ಒಂದು ಕೆರೆ ಕಟ್ಕೊಟ್ರು ನಮಗೆ. ಈಗೆಲ್ಲ 2 ಇದೆ, ಆ ಕಾಲದಲ್ಲಿ 2 ಇರಲಿಲ್ಲ, ಒಂದೇ ಇರ್ತಿತ್ತು. ಸೊ ಆ ಥರದನ್ನ ಒಂದು ಅವರ ಹಳ್ಳಿನಲ್ಲಿ ಜಮೀನಿನಲ್ಲಿ ಸುಮಾರು 5 ಲಕ್ಷ ಖರ್ಚು ಮಾಡಿ ನಮಗೆ ಕಟ್ಕೊಟ್ರು. ಆದ್ದರಿಂದ ಶ್ರೀಕಾಂತ್ ಇವ್ರಿಗೆ, ಮಣಿಪಾಲ್ ಶ್ರೀಕಾಂತ್ ಅವ್ರಿಗೆ ನಮಗೆ ಊಟ ದಿನ ಯೂನಿಟಿ ಪೂರ ಎಳ್ನೀರು ಇಳಿಸಿ ಅಷ್ಟು ಒಂದು ಮಾಡಿಕೊಟ್ರು. ಹಾಗೆ ಓನರ್ಸು, ನಮ್ಮ MLA ಉಮಾನಾಥ್ ಕೋಟಿ ಅನ್ನೋರು, ಪ್ರತಿಯೊಬ್ಬರು ನಮಗೆ ಭಾಳ ಒಂದು ಅದ್ಭುತವಾದ ಸಾಥ್ ಕೊಟ್ಟರು ಅಂತಾರಲ್ಲ, ಹಾಗೆ ನಾವೊಂದು ಈ ಚಿತ್ರ ಮಾಡೋಕ್ಕೆ. ಯಾಕೆಂದರೆ ಈ ಚಿತ್ರದಲ್ಲಿ ಯಾವ ಲವ್ ಸ್ಟೋರಿ ಇಲ್ಲ. ಯಾಕೆಂದರೆ ಇವತ್ತಿನ ಸಿನಿಮಾದಲ್ಲಿ ಲವ್ ಇಲ್ಲದೆ ಇದ್ರೆ ಸಿನಿಮಾ ಆಗಲ್ಲ ಅಂತಿದ್ದಾರೆ. ಅದನ್ನು ನಾನು ಚಾಲೆಂಜಿಂಗ್ ಆಗೇ ತಗೊಳ್ಳೋದು ಕೆಲವು ಕಥೆಗಳನ್ನೆಲ್ಲ. ನಾನು ಅಂತ ಆಗಿರ್ಬೋದು, ನನ್ನ ನಾಗಡೊಳೆ ಆಗಿರ್ಬೋದು, ನಮ್ಮ ಬಂಧನ ಆಗಿರ್ಬೋದು, ವಿಷ್ಣುವರ್ಧನ್ನ ಟ್ರಾಜಿಡಿ ಮಾಡಿಸಿದಾಗ ಎಲ್ಲರೂ ನನ್ನ ಬೈದು, ಏನ್ರಿ ನೀವು ಟ್ರಾಜಿಡಿ ಮಾಡಿಸ್ತಾ ಇದ್ದಾರ, ಒಂದು ಸಾಹಸ ಸಿನಿಮಾ ಹಾಗೆ ಅಂತ. ಕೊನೆಗೆ ಅದನ್ನು ಮಾಡಿದಾಗ ಅದು ಕತೆ ಜನ ಒಪ್ಕೊಂಡು ಅದ್ಭುತ ಯಶಸ್ಸಾಯಿತು. ಒಂದು ಮಿಲಿಟ್ರಿ ಪಿಕ್ಚರ್ ಮಾಡಿದಾಗಲೂ ಟ್ರಾಜಿಡಿ ಆಯಿತು, ವಿಷ್ಣುವರ್ಧನ್ ಮುತ್ತಿನಾರ ಮಾಡಿದಾಗ. ಹೀಗೆ ಯಾವಾಗಲೂ ಡೈರೆಕ್ಟರ್ ಆದವರು ಹೊಸ ಸಾಹಸನ ಮಾಡಬೇಕಾಗುತ್ತೆ. ಕನ್ವೆನ್ಷನ್ನ ಬ್ರೇಕ್ ಮಾಡಿ ಬಂದಾಗಲೇ ಅದಕ್ಕೊಂದು ಜನ ನೋಡಿ ಪ್ರೇಕ್ಷಕರು ಅದನ್ನು ಬೇಷ್ ಅಂತ ಹೇಳಿದಾಗ ಅದಕ್ಕಿಂತ ಸಂತೋಷ ಇನ್ಯಾವುದೂ ಇರೋದಿಲ್ಲ. ಹಾಗೆ ಈ ಚಿತ್ರದಲ್ಲಿ ಎಲ್ಲ 2 ಫ್ಯಾಮಿಲಿ, ನಮ್ಮ ಆ್ಯಕ್ಟ್ರಿಗಳೆಲ್ಲ, ಗೋಪಿನಾಥ್ ಭಟ್ರು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪಡೀಲ್ ಅವ್ರಿಗೆ ಒಂದು ಥರ ಡಿಫ್ರೆಂಟ್ ಕ್ಯಾರೆಕ್ಟರ್, ಓಮಂಜೂರ್ ಅವರು, ತುಂಬ ಜನ ಪ್ರತಿಯೊಬ್ಬರು. ಹೊಸ ಹುಡುಗಿ ನಮ್ಮ ಪ್ರಾರ್ಥನಾ
ನಾವು ಒಂದು ಸುಮ್ಮನೆ ಹೊಸ ಹೊಸ ಮುಖಗಳಿಗೆ ಎಲ್ಲಾದರೂ ಇದ್ರೆ ಹುಡ್ಕೋಣ ಅಂತೇಳಿ ನಾನು ವಿಜಯಣ್ಣ ಅವ್ರು ನೋಡಿ ಬನ್ನಿ ಬನ್ನಿ ಬಮ್ಮ ಪ್ರಾರ್ಥನೆಗೆ ಹೀಗೆ ಹೊಸ ಹೊಸ ವಿಷಯಗಳನ್ನ ತಂದಿದ್ದೀವಿ. ಈ ಒಂದು ಚಿತ್ರ ನಮ್ಮ ಕೆಲಸ ನಾವು ಮುಗಿಸಿದ್ದೀವಿ. ಇನ್ನೇನಿದ್ರು ನಮ್ಮ ಗುಣಪಾಲ್ ಕಡಂಬ ಅವರು ಒಂದನ್ನ ತೋರಿಸಿದ್ದೀನಿ. ನಮ್ಮ ಅಧ್ಯಕ್ಷರಿಗೂ ಸಿನಿಮಾ ತೋರಿಸ್ಬೇಕು. ನಾನು ಇಲ್ಲಿ ಪ್ರೀಮಿಯರ್ ಇದು ಮಾಡಿದಾಗ ನಾವು ಬಂದು ಅವರು ತೋರಿಸಿ ಎಲ್ಲರಿಗೂ ಒಂದು ತೋರಿಸಿ ಪಿಕ್ಚರ್ನ ಮುಂದೆ ನಮ್ಮ ಚಿತ್ರಗಳಿಗೆ ಯಾವ ಥರ ಪ್ರೋತ್ಸಾಹ ಬೇಕು. ಯಾಕೆಂದರೆ ತುಳುನಾಡಿನ ಸಂಸ್ಕೃತಿ ಹಲವಾರು ವಿಚಾರಗಳಿದೆ, ಎಷ್ಟೆಷ್ಟು ವಿಚಾರಗಳಿದೆ. ಈಗಾಗಲೇ ರಿಷಬ್ ಶೆಟ್ಟರು ಮಾಡಿ ತುಂಬ ಅದ್ಭುತವಾಗಿ ಆಸ್ಕಾರ್ವರೆಗೂ ಹೋಗಿದೆ ಅಂದರೆ ನಿಜವಾಗ್ಲೂ ಅದು ನಮಗೆ ಹೆಮ್ಮೆ. ಯಾಕಂದರೆ ಒಂದು ತುಳು ಪಿಕ್ಚರ್ ಆಸ್ಕಾರ್ಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಕನ್ನಡ ಪಿಕ್ಚರು ಸುಮ್ಮನೆ ಅಲ್ಲ. ಆದ್ದರಿಂದ ನಮಗೂ ಒಂದು ಅವರ ಇನ್ಸ್ಪಿರೇಷನ್. ಯಾಕೆಂದರೆ ಕೋಟಿ ಚೆನ್ನಯ್ಯ ಅಂತ ಕಥೆನೇ ಆ ಕಾಲದಲ್ಲಿ ಸುವರ್ಣ ಅವರು ಮಾಡಿದ್ರು ಅಂತ ಒಳ್ಳೆ ಕತೆ. ನನಗೆ ಒಂದೊಂದ್ಸರಿ ಮತ್ತೆ ಮನಸ್ಸಿಗೆ ಬರ್ತಾ ಇರುತ್ತೆ. ಯಾಕಂದರೆ ನಾನು ಕೋಟಿ ಚೆನ್ನಯ್ಯನ ದೇವಸ್ಥಾನ ಮತ್ತು ಬೈದೇವಿ ತಾಯಿದು ಗುಡಿನಲ್ಲಿ ಶೂಟಿಂಗ್ ಮಾಡಿದಾಗ ಯಾತಕ್ಕೆ ಇದನ್ನು ಮತ್ತೆ ಈ ಬಾಹುಬಲಿ ಅಂತಾರೆ, ಬಾಹುಬಲಿಗಿಂತ ಒಳ್ಳೆ ಸಬ್ಜೆಕ್ಟ್ ಆಗುತ್ತೆ ಇವತ್ತು ಮಾಡಿದ್ರೆ ಇದು ಅನ್ನೋ ಒಂದು ವಿಚಾರನೂ ತಲೆಗೆ ಬಂತು ಆ ಕತೆ ಕೇಳಿದ್ಮೇಲೆ. ಯಾಕಂದರೆ ವಿಜಯಣ್ಣ ಅವರು ಕತೆ ಹೇಳಿದ್ರು. ಹೀಗೆ ಹಲವಾರು ಒಳ್ಳೆ ವಿಷಯಗಳು ಸೇರಿಕೊಂಡು ಒಂದು ಸಂಗಮ ಆಗಿ ಇವತ್ತೊಂದು ಕಂಬಳ ಆಗಿದೆ. ನಮ್ಮ ಅರುಣ್ ರಾಯ್ ಅವರು ಅಷ್ಟೇ ಎಲ್ಲರೂ ಒಂದು ತುಳು ಪಿಕ್ಚರ್ ಅಂದರೆ 2 ಕೋಟಿ 3 ಕೋಟಿ ಅಂತ ಹೇಳ್ತಾರೆ. ಬಟ್ ನಾನು ಸ್ವಲ್ಪ ಕಾಸ್ಟ್ಲಿ ಡೈರೆಕ್ಟ್ರು ಮೊದಲಿಂದ. ಆದ್ದರಿಂದ 14 ಕೋಟಿ ಖರ್ಚು ಮಾಡಿದ್ದೀವಿ ಈ ಚಿತ್ರಕ್ಕೆ. ಅಂದರೆ ಒಂದು ನಂಬಿಕೆ ಇದೆ, ಜನ, ತುಳುನಾಡಿನ ಜನ, ಕರ್ನಾಟಕದ ಜನ ಇದನ್ನು ಕೈ ಬಿಡಲ್ಲ, ಖಂಡಿತ ಗೆಲ್ಲಿಸ್ತಾರೆ, ಗೆಲ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ. ಯಾಕೆಂದರೆ ಇದು ನನಗೇನು ಅನ್ಸುತ್ತೆ ಅಂದರೆ ಬರೀ ನಮ್ಮ ತುಳುನಾಡು ಕರ್ನಾಟಕ ಅಲ್ಲ, ಇಂಡಿಯಾದಲ್ಲೇ ಒಂದು ಸೆನ್ಸೇಷನ್ ಆಗುತ್ತೆ ಅನ್ನೋ ಒಂದು ಥಾಟ್ ಇದೆ ನನಗೆ. ಎಲ್ಲ ಚೆನ್ನಾಗಾದರೆ ಇದನ್ನು ಇಂಗ್ಲೀಷಿಗೆ ಡಬ್ ಮಾಡಿ ಪ್ರಪಂಚಕ್ಕೆಲ್ಲ ನಮ್ಮ ತುಳುನಾಡಿನ ಒಂದು ಸಂಸ್ಕೃತಿ ಏನು, ನಮ್ಮ ಗೋಣಿಗಳನ್ನ ಹೆಂಗೆ ಸಾಕ್ತಾರೆ, ಹೆಂಗೆ ರೇಸ್ ಓಡಿಸ್ತಾರೆ, ಅದರ ಎಷ್ಟೆಷ್ಟು ವಿಧಗಳಿದೆ ಅಂತ ತೋರಿಸಿ ನಮ್ಮ ಒಂದು ಉದ್ದೇಶ ಈಡೇರುತ್ತೆ. ಮಂಜುನಾಥ ಮತ್ತು ಎಲ್ಲ ದೇವರುಗಳಿಗೂ ನಾವು ಅದೇ ಕೇಳ್ತಿರೋದು, ಒಂದು ಚೆನ್ನಾಗಿ ಆಗಬೇಕು. ಯಾಕೆಂದರೆ ಒಂದು ಚಿತ್ರ ಚೆನ್ನಾಗಿ ಆದ್ರೇ ಇನ್ನು ಹೊಸ ಹೊಸ ವಿಷಯಗಳನ್ನ ನಾವು ಹುಡುಕಿ ತೆಗಿಬೋದು. ಯಾಕೆಂದರೆ ಕಂಬಳ ಅನ್ನೋದೇನು ಅಷ್ಟು ಇದಿಲ್ಲ. ಎಷ್ಟಿದೆ ಅಂದರೆ ನನಗೆ ಗುಣಪಾಲ್ ಕಡಂಬ ಅವರು 700 ಇಸ್ವಿಯಿಂದ ಅರಸು ಕಂಬಳ ಅಂತ ಅಲ್ಲಿ ಕರ್ಕೊಂಡು ಹೋಗಿದ್ರು. ಅವ್ರ ಮನೆಯಲ್ಲಿ ವಿಷಯಗಳು ಕೇಳಿದಾಗ ಇದು ಒಂದು ಪಿಕ್ಚರ್ಗೆ ಸಾಲಲ್ಲ, ಇದು ಒಂದು 25 ಗಂಟೆ ಒಂದು ಸೀರಿಯಲ್ ಮಾಡಬೇಕು ಅನ್ನೋ ಪರಿಸ್ಥಿತಿನಲ್ಲಿ ಇತ್ತು. ಬಟ್ ಆದರೆ ವಿಜಯಣ್ಣ ಅವರು ನನಗೆ ತುಂಬ, ಯಾಕಂದರೆ ನನಗೆ ಕನ್ನಡ ಚೆನ್ನಾಗಿ ಬರುತ್ತೆ, ಆದರೆ ತುಳು ಅಷ್ಟು. ಯಾಕೆಂದ್ರೆ ನಮ್ಮ ತಾಯಿ ಉಡುಪಿಯವರು, ನಾನು ದಕ್ಷಿಣ ಕನ್ನಡದ ದಕ್ಷಿಣ ಕನ್ನಡದ ನನ್ನ ಬ್ಲಡ್ಡಲ್ಲಿ ಇದೆ. ವಿಜಯಣ್ಣ ಅವರು ನನಗೆ ತುಂಬ ಸಾಥ್ ಕೊಟ್ಟರು. ಯಾಕೆಂದರೆ ಪಾಪ ಶೂಟಿಂಗಲ್ಲಿ ನಾನು ಅವ್ರು ಒಂದೇ ಒಂದು ಕಂಡೀಷನ್ ಹಾಕಿದ್ದೆ, ನನಗೆ ತುಳು ಅಷ್ಟು ಡೈಲಾಗಲ್ಲಿ ಹೇಳ್ಕೊಡಕ್ಕೆ ಬರೋಲ್ಲ, ಕನ್ನಡ ಹೇಳ್ಕೊಡ್ತೀನಿ, ನೀವಿರಬೇಕು ಅಂತೇಳಿ. ಪಾಪ ಅಷ್ಟು ದಿವಸನೂ ಅವ್ರು ಎಷ್ಟೇ ನಾಟಕಗಳಿದ್ರು ಬಿಟ್ಬಿಟ್ಟು ನಮ್ಮ ಜೊತೆನಲ್ಲೇ ಸೆಟ್ಟಲ್ಲಿದ್ದರು ವಿಜಯಣ್ಣ ಅವರು. ನಿಮ್ಗೆ ಗೊತ್ತಿರ್ಬೋದು ಅವ್ರು ಎಷ್ಟು ಬ್ಯುಸಿ ಇದ್ದಾರೆ, ಎಷ್ಟು ನಾಟಕ ಇದೆ, ಅವ್ರ ಗೂಡಿಗ ಹೇಗೆ ನಡೀತಾ ಇದೆ, ಅವ್ರ ಶಿವಾಜಿ ಹೇಗೆ ನಡೀತಾ ಇದೆ. ಆದ್ದರಿಂದ ಪ್ರತಿಯೊಬ್ಬರಿಗೂ ನಾನು ಯಾರಾದರೂ ಹೆಸರು ಬಿಟ್ಟಿದ್ರೆ ಕ್ಷಮಿಸಿ. ಆಮೇಲೆ ಮಾಧ್ಯಮದವರು ಅಷ್ಟೇ, ನಮ್ಮ ಮೊದಲನೇ ಪ್ರೆಸ್ ಮೀಟಲ್ಲೇ ಈ ಒಂದು ಚಿತ್ರಕ್ಕೆ ನೀವು ಭಾಳ ಒಂದು ಒಂದು ಉತ್ತೇಜನ ಕೊಟ್ರಿ. ಈಗಾಗಲೇ 4-5 ಸರಿ ನಾವು ಭೇಟಿಯಾಗಿದ್ದೀವಿ, ಪರಸ್ಪರ ಹಂಚ್ಕೊಂಡಿದ್ದೀವಿ. ಈಗ ಒಂದು ಅಂತಿಮ ಹಂತದಲ್ಲಿ ತಾವು ನಿಜವಾಗ್ಲೂ ನಮ್ಮನ್ನು ಕೈ ಬಿಡಲ್ಲ. ಇದೊಂದು ಚಿತ್ರನ, ಇದೊಂದು ಯೂಶುವಲ್ ಚಿತ್ರ ಅಲ್ಲ, ಇದರಲ್ಲಿ ಕಾಮಿಡಿ ಜಾಸ್ತಿ ಇಲ್ಲ, ಬರೀ ಎಮೋಷನ್ಸು, ಮನುಷ್ಯ ಮತ್ತು ಪ್ರಾಣಿ ಸಂಬಂಧ ಮತ್ತು ಆ ಸಂಸ್ಕೃತಿ, 2 ಫ್ಯಾಮಿಲಿ, ಮ್ಯೂಸಿಕ್ಕು, ಒಳ್ಳೆ ಮ್ಯೂಸಿಕ್ಕು. ನೀವು ನಿಜವಾಗ್ಲೂ ಈ ಹಾಡುಗಳು ನನಗನ್ಸುತ್ತೆ ಇನ್ನು 50 ವರ್ಷ ಆದರೂ ಕಂಬಳದಲ್ಲಿ ಈ ಹಾಡುಗಳು ಆಡ್ತಾನೆ ಇರ್ತಾರೆ. ನೋಡಿಬೇಕಾದ್ರೆ ಕಂಬಳ ಎಲ್ಲಿ ಸ್ಟಾರ್ಟ್ ಆದರೂ ಈ ಹಾಡುಗಳು ಹಾಕ್ತಾರೆ, ಅಷ್ಟರ ಮಟ್ಟಿಗೆ ನನಗೆ ನಂಬಿಕೆ ಇದೆ. ಸೊ ಮತ್ತೊಮ್ಮೆ ಪ್ರತಿಯೊಬ್ಬರಿಗೂ ಈ ಒಂದು ಸಂದರ್ಭದಲ್ಲಿ ಬಂದು ನಮಗೆ
ಉತ್ತೇಜನ ಕೊಡಬೇಕು. ಜನಕ್ಕೆ ಮುಟ್ಸೋರು ನೀವೇ. ಅದನ್ನು ಒಂದು ಉತ್ತಮ ರೀತಿಯಲ್ಲಿ ನಮಗೆ ಒಂದು ಶುಭ ಸಮಾಚಾರ ಮುಂದಿನ ವಾರದಲ್ಲಿ, ಯಾಕಂದ್ರೆ 27ಕ್ಕೆ ರಿಲೀಸ್ ಆಗ್ತಾ ಇರೋದ್ರಿಂದ ಮುಂದಿನ ವಾರದಲ್ಲಿ ಒಂದು ಒಳ್ಳೆಯ ಶುಭ ಸುದ್ದಿ ಕೊಡ್ತೀರಾ ಅಂತ ಹೇಳಿ ನಂಬಿ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು ನನ್ನ ಎಲ್ಲ ಚಿತ್ರತಂಡದವ್ರಿಗೆ ಮತ್ತೊಮ್ಮೆ, ಯಾಕೆಂದರೆ ಅವ್ರು ಎಷ್ಟು ಬೆವರು ಸುರಿಸಿದ್ದಾರೆ ಅಂತ ನನಗೆ ಗೊತ್ತು. ಅವ್ರಿಗೆಲ್ಲ ಧನ್ಯವಾದಗಳು. ನಮ್ಮ ವಿಜಯಣ್ಣ ಅವ್ರಿಗೆ ಇಲ್ಲ, ಇವತ್ತೆಲ್ಲೋ ಕಾರವಾರದಲ್ಲಿದ್ದಾರೆ, ಬಟ್ ಆದ್ರೂ ಅವರಿಗೆ ಇಲ್ಲಿಂದಾನೇ ಒಂದು ಸಲ್ಯೂಟ್. ಯಾಕೆಂದರೆ ಭಾಳ ದೊಡ್ಡ ರೈಟರ್. ನಾನು ಸಲೀಂ ಜಾವೇದ್ ಹತ್ರ ಕೆಲಸ ಮಾಡಿದ್ದೀನಿ, ಬಟ್ ನಮ್ಮ ವಿಜಯಣ್ಣ ಇದಾರಲ್ಲ ಅವರು ಒಂಥರ ಸಲೀಂ ಜಾವೇದ್ ಇಬ್ಬರು, ನಮ್ಮ ವಿಜಯಣ್ಣ ಒಬ್ಬರೇ 4. ಥ್ಯಾಂಕ್ ಯು. ಇವಾಗ ಯಾಕಂತ ಬಂದ್ಬಿಟ್ಟು ಮೈ ನಮಸ್ಕಾರ ಕೊಡ್ತಿದ್ದೀನಿ. ನಮಸ್ಕಾರ. ಬಹಳ ಮುಖ್ಯವಾಗಿ ಬಿರುದುದ ಕಂಬಳ ಹಾಡು, ಅದನ್ನು ಸಂಗೀತ ನಿರ್ದೇಶಕರು ಮಣಿಕಾಂತ್ ಕತ್ರಿ ಅವರು ಇಡೀ ಒಂದು ಸಂಗೀತ ಬಗ್ಗೆ ಅವರು ಹೇಳಬೇಕು. ಅದರ ನನ್ನ ಒಂದು ಕೆಲವು ಅನುಭವಗಳನ್ನು ಅವ್ರನ್ನ ಹಂಚಿಕೊಳ್ಳಿಕ್ಕೆ ನಾನು ಬಯಸ್ತೇನೆ. ಒಂದನೇದಾಗಿ ಇಡೀ ಬಿರುದುದ ಕಂಬಳ ಇಡೀ ಸಂಗೀತ ನಿರ್ದೇಶನವನ್ನು ಮಣಿ ಇಡೀ ಅದರ ಮೂಲ ಜನಪದದ ವಾದ್ಯವಾದನಗಳಾಗಿರಲಿ, ಮತ್ತು ಅವರ ಜೊತೆ ಜನಪದದ ಜೊತೆ ಅವರು ಬೆರೆತು ಅದನ್ನು ತಿಳಿದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಅನ್ನೋದನ್ನು ನಾನು ಕಣ್ಣಾರೆ ನೋಡಿದ್ದೆ. ಸೊ ಅಂತ ಬಹಳಷ್ಟು ಸಂಗೀತದ ಒಂದಷ್ಟು ಜನಪದದ ಮೂಲಗಳು ಏನಿದ್ದಾವೆ ಅಂಥದ್ದನ್ನೆಲ್ಲ ತೆಗೆದು ಈ ಒಂದಷ್ಟು ಸಂಗೀತಗಳನ್ನು ಮೂಡಿಸಿದ್ದಾರೆ. ಇನ್ನೊಂದು ಬಿರುದುದ ಕಂಬಳ ಹಾಡುವಂಥ ಸಂದರ್ಭದಲ್ಲಿ ನನಗೆ ಅವರ ಹಾಡಿದ್ದನ್ನು ನನಗೆ ಕಳಿಸಿ ನಾನು ಕಕ್ಕಾಬಿಕ್ಕಿ ಹಾಡು ಕೇಳಿ ಅಷ್ಟು ಅವ್ರದ್ದು ವಾಯ್ಸ್ ಅಷ್ಟೇ ಇತ್ತು ಅಲ್ಲಿ. ಅಷ್ಟೇ ನಾನು ಯಾವ ರೀತಿ ಹಾಡಿಸಿದ್ದಾರೆ ಅಷ್ಟೇ ದೊಡ್ಡ ವಾಯ್ಸಲ್ಲಿ ಅವರು ಹಾಡಿದ್ದಾರೆ. ನಾನು ಫೋನ್ ಮಾಡಿ 2 ಸಲ ಕೇಳಿದೆ, 3 ಸಲ ಕೇಳಿ ಅವರಿಗೆ ಫೋನ್ ಮಾಡಿದೆ. ಇದನ್ನೇನಾದರೂ ಒಂದು ಸ್ವಲ್ಪ ಏನಾದರೂ ಚೇಂಜಸ್ ಮಾಡಲಿಕ್ಕೆ ಆಗ್ತದ ಮಣಿಬಾಯಿ, ಅಂದರೆ ಸ್ವಲ್ಪ ಒಂದು ಕೆಳಗೆ ಏನಾದರೂ ಆಗ್ತದ ಅಂತ. ನೀವು ಸುಮ್ಮನೆ ಇರಿ, ನೀವು ಹಾಡಲಿಕ್ಕೆ ಸಾಧ್ಯ ಆಗ್ತದೆ, ಏನು ಚೇಂಜಸ್ ಮಾಡಲಿಕ್ಕಿಲ್ಲ, ನಾವು ಸರಿ ಪ್ರಾಕ್ಟೀಸ್ ಮಾಡಿ ನಾಳೆ ಸುನೀತಾ ಸ್ಟುಡಿಯೋಗೆ ಹಾಡಲಿಕ್ಕೆ ಬನ್ನಿ ಅಂತೇಳಿ. ಇದು ಕಾನ್ಫಿಡೆನ್ಸ್ ಕಡಿಮೆ ಆಗ್ಬೇಕು ಆ್ಯಕ್ಚುಲಿ, ಆದರೆ ನನ್ನ ಕಾನ್ಫಿಡೆನ್ಸ್ ಸ್ವಲ್ಪ ಜಾಸ್ತಿ ಆಯಿತು. ಅಂದರೆ ನಿಮಗೆ ಹಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರಲ್ಲ. ಯಾಕಂದರೆ ಈ ನನಗೆ ಮೊದಲು ಸಿನಿಮಾ ಹಾಡಿಗೆ ನನ್ನನ್ನು ಹಾಡಿಸಿದ್ದು ಮಣಿ. ರಂಗ್ ತೊಳು ಸಿನಿಮಾದಲ್ಲಿ ಬಲ ಬಲ ಬಲಿಪುಲ ಬಲಿಪನ ಪಜ್ಜೆನೆ ಅನ್ನುವ ಹಾಡನ್ನು, ಅದು ಕೂಡ ಒಂದು ಸ್ವಲ್ಪ ಹೈ ಪಿಚಲ್ಲಿ ಇದ್ದಂಥ ಹಾಡು, ಅದನ್ನು ಹಾಡಿಸಿದ್ದಾರೆ ಅವರು. ಸೊ ಅಲ್ಲಿ ಒಂದು ಕಾನ್ಫಿಡೆನ್ಸ್ ಬಂತು ನನಗೆ, ಹಾಡ್ಬೋದು ಅಂತೇಳಿ ಪ್ರಾಕ್ಟೀಸ್ ಮಾಡ್ತಾ ಇದೆ. ಮನೆಯಲ್ಲಿ ಒಬ್ಬನೇ ಇದ್ದಾಗ ಗೊಬ್ಬೆ ಹಾಕ್ತಾ ಇರೋದು, ಇಡೀ ಮನೆ ಸುತ್ತಮುತ್ತ ಎಲ್ಲ ಕೇಳೋರು ಈಗ ಒಮ್ಮೆ ಏನಿದಕ್ಕೆ ಗೊಬ್ಬೆ ಹಾಕ್ತಾ ಇದ್ದಾನೆ ಅಂತೇಳಿ ನೋಡ್ತಾ ಇದ್ರು. ಸೊ ಎಲ್ಲೆಲ್ಲಿ ಸಾಧ್ಯದನ್ನು ಹಾಡ್ತಾ ಹೋದೆ. ಸ್ಟುಡಿಯೋದಲ್ಲಿ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಬರಬೇಕು ಅಂತ ಏನೋ ಮೊದಲು ಆ ಸಂಗೀತ ಸೆಟ್ ಮಾಡೋ ಸಂದರ್ಭ ನನ್ನ ಕರೆಸಿ ಅವ್ರ ಜೊತೆ ಎಲ್ಲ ಸ್ವಲ್ಪ ಅದೆಲ್ಲ ಮಾಡ್ತಾ ಇದ್ದೇನೆ ಅಂತೇಳಿ ಎಲ್ಲ ತೋರಿಸಿದ್ರು. ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಸ್ವಲ್ಪ ಬಿಲ್ಡಪ್ ಆಯಿತು. ನೆಕ್ಸ್ಟ್ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಮಾಡುವ ದಿನ ನಾನು ಹಾಡಲಿಕ್ಕೆ ಕೂತಿದ್ದೇನೆ. ಅಲ್ಲಿ ಸಂಗೀತ ನಿರ್ದೇಶಕ ಕಾಣ್ತಾ ಇಲ್ಲ, ಶಿರೋಹಿ ಇದ್ದಾರೆ. ಅವರು ನನಗೆ ಕೆಲವು ಏನು ಸಣ್ಣ ಇದಿತ್ತು, ಸಣ್ಣ ಇದನ್ನ ಹೇಳ್ತಾ ಇದ್ರು, ಮಾಡ್ತಾ ಇದ್ರು. ನಾನು ಹಾಡ್ತಾನೇ ಇದ್ದೆ. ಕೊನೆಗೆ ಹಾಡಾಯ್ತು, 10 ನಿಮಿಷದಲ್ಲಿ ಹಾಡು ಮುಗಿದಿದೆ. ಇವರು ಕೊನೆಯಲ್ಲಿ ಬಂದು ಕೇಳಿದ್ರು, ಹಾಡಾಯ್ತಾ? ಸರಿ ಕೇಳಿಸಿ ಅಂತ ಹೇಳಿದ್ರು. ಕೇಳಿಸಿದ್ರು, ಸೂಪರ್ 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 ಅಂತ ಹೇಳಿದ್ರು. 10 ನಿಮಿಷದಲ್ಲಿ ಹಾಡಿದ್ರು. ಸೊ ಇದು ಬಹಳ ಬೇರೆ ಯಾವುದೇ ಹಾಡುಗಳನ್ನ ಮೊದಲು ಕೇಳುವಾಗ ನನಗೆ ಅಷ್ಟು ಟಫ್ ಇದೆ ಅಂತ ಅನ್ನುವಂಥ ಒಂದು ಹಾಡನ್ನ ಕೇವಲ 10 ನಿಮಿಷದಲ್ಲಿ ಹಾಡುತ್ತಿದ್ರೆ ಬಳಿಕ ನಾನು ಬಹಳಷ್ಟು ಹಾಡುಗಳನ್ನು ಕೂಡ ಹಾಡಿದ್ದೇನೆ. ಆ ಯಾವ ಹಾಡುಗಳನ್ನು ಕೂಡ ಅಷ್ಟು ಬೇಗ ನನಗೆ ಹಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಇದು ಬಿರುದುದ ಕಂಬಳ ಹಾಡಿರುವಂಥದ್ದು. ಆ ನಂತರ ಆ ಹಾಡು ನನಗೆ ಕೇಳಿಸಿರ್ಲಿಲ್ಲ. ಮೂಡಬಿದ್ರೆಯಲ್ಲಿ ಅದರ ರಿಲೀಸ್ ಆಗುವ ಸಂದರ್ಭದಲ್ಲಿ ನಾನು ಸ್ಕ್ರೀನಲ್ಲಿ ನೋಡಿದೆ. ನನಗೆ ತುಂಬ ಒಂಥರ ರೋಮಾಂಚನ ಆಯಿತು. ಇದು ನಾನು ಹಾಡಿದ್ದೇನೆ ಅಂತ ಅನ್ನುವ ಮಟ್ಟಿಗೆ ನನಗೆ ಆಯಿತು. ಆ ನಂತರದಲ್ಲಿ ತುಂಬ ಮಂದಿ ನನಗೆ ಫೋನ್ ಮಾಡಿದರು. ಬಹುಶಃ ಬಿರುದುದ ಕಂಬಳಕ್ಕೆ ನನಗೆ ಫೋನ್ ಮಾಡಿಸಿ ಮಾತಾಡಿಸುವಷ್ಟು ಬೇರೆ ಯಾವ ಹಾಡಿಗೂ ಕೂಡ ಹಾಡಿಸಿರಲಿಲ್ಲ. ವಾಪರ್ಲಿ ಅನ್ನುವ ಹಾಡು ಭಾಳ ಹಳೆಯದು. ಆ ನಂತರದಲ್ಲಿ ಈ ಸಿನಿಮಾಕ್ಕೆ ಹಾಡುವ ಹಾಡುಗಳಲ್ಲಿ ನನಗೆ ಬಿರುದುದ ಕಂಬಳಕ್ಕೆ ಹಾಡಿರುವಷ್ಟು. ಮತ್ತೆ ಒಬ್ಬರು ಫೇಸ್ಬುಕ್ಕಲ್ಲಿ ಒಂದು ಒಳ್ಳೆ ವಿಮರ್ಶೆ ಕೂಡ ಬರ್ತದೆ, ಹಾಡಿನ ಬಗ್ಗೆ ವಿಮರ್ಶೆ ಬರ್ತದೆ.
ಆ ಹಾಡಿನ ಬಗ್ಗೆ ವಿಮರ್ಶೆ ಬಂದಿದ್ರು. ಆ ಹಾಡು ಮತ್ತೆ ಗೊತ್ತಾದ್ದು ಆ ಹಾಡಿನಲ್ಲಿ ಏನೇನಿದೆ, ಒಂದು ಹಾಡು ಏನು ಹೇಳ್ಬೋದು ಅಂತೇಳಿ ಮತ್ತೆ ಗೊತ್ತಾದದ್ದು ಅಂತ ಒಂದು ಒಳ್ಳೆ ಅನುಭವ. ಮತ್ತೆ ನೀವೇ ಅದನ್ನ ಸಿನಿಮಾದಲ್ಲಿ ನಟನೆ ಮಾಡಬೇಕು ಅಂತಲೇ ರಾಜೇಂದ್ರ ಸರ್ ಹೇಳಿದರು. ಅದು ನನಗೆ ತುಂಬಾ ಇದಾಯ್ತು. ಅಂದ್ರೆ ಅಂತ ಅವಕಾಶಗಳು ಸಿಗೋದು ಬಹಳ ಕಡಿಮೆ. ಸೊ ನೀವು ಆಕ್ಟರ್ ಕೂಡ ಆಗಿದ್ರೆ ನೀವು ಮಾಡ್ಲಿಕ್ಕೆ ಆಗ್ತದೆ, ನೀವು ಮಾಡಿ ಅಂತ ಹೇಳಿದ್ರಿ. ಆ ಒಂದು ದಿನ ಒಂದು ಒಳ್ಳೆ ಪುಲಕಿತಗೊಂಡೆ. ಅಂದ್ರೆ ಕಂಬಳದ ನಡುವೆ ಅದು ಹಾಡ್ಲಿಕ್ಕೆ ಅವಕಾಶ ಆದದ್ದು. ಎಲ್ಲ ಕಂಬಳದ ಹಿರಿಯರು ಕೂಡ ಅವತ್ತು ಇದ್ರು, ತುಂಬಾ ಎಲ್ಲರೂ ಅವತ್ತು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅಂತ ಒಂದು ಅವಕಾಶ ಆಗಿ ಬಂದದ್ದು ಒಂದು ಒಳ್ಳೆ ಅನುಭವ ಬಿರುದದ ಕಂಬಳ. ಥ್ಯಾಂಕ್ಸ್ ಟು ಹೌದು. ಮತ್ತೆ ಕನ್ನಡ ಕೂಡ ಹಾಡಿಸಿದೆ. ಹೌದು, ಕನ್ನಡ ಕೂಡ ನೀವೇ ಹಾಡಿಸ್ಬೇಕು, ಬೇರೆ ಯಾರದಲ್ಲೂ ಹಾಡಿಸೋದಿಲ್ಲ ಅಂತ ಹೇಳಿ. ಹೌದು, ಬೇರೆ ಯಾರ ಆಡಿಸ್ಬೋದಿತ್ತು. ಯಾಕಂದ್ರೆ ಸ್ವಲ್ಪ ಫೇಮ್ ಮತ್ತು ಸೆಲೆಬ್ರಿಟಿಗಳು ಹಾಡಿದ್ರೆ ಆ ಹಾಡಿಗೆ ಒಂದಷ್ಟು ಪ್ರಚಾರದ ಜಾಸ್ತಿ ಸಿಗ್ತದೆ. ಆಕ್ಚುಲಿ ಅದು ಒಂದೆರಡು ಹಾಡು ಹಾಡಿದವು ಅಷ್ಟೇ. ಅಂತ ಸಂದರ್ಭದಲ್ಲೂ ಕೂಡ ನನ್ನನ್ನೇ ಹಾಡಿಸಿದ್ರು. ಸೊ ಇವೆಲ್ಲವೂ ಕೂಡ ನನಗೆ ಸಿಕ್ಕಿದಂತ ಒಂದು ಅವಕಾಶ ಅಂತ ನಾನು ತಿಳಿದುಕೊಂಡಿದ್ದೇನೆ. ಸರ್ ಧನ್ಯವಾದಗಳು ಸರ್, ರಾಜೇಂದ್ರ ಸರ್, ಸಂಗೀತ ನಿರ್ದೇಶಕರಿಗೆ ಥ್ಯಾಂಕ್ ಯು. ಮತ್ತು ಪೇಜಾವರ್ ಸರ್, ಒಳ್ಳೆ ಸಾಹಿತ್ಯ, ಎಲ್ಲರೂ ಅದನ್ನು ವಿಮರ್ಶೆ ಮಾಡುವಷ್ಟು ರೀತಿಯಲ್ಲಿ ಬರೆದಿದ್ದೀರಿ. ಹಾಡಿನ ಸಾಹಿತ್ಯಕ್ಕೆ ವೇಟ್ ಇದೆ, ಆ ಹೈ ಪಿಚ್ ಇದೆ ಅಲ್ಲ, ಆ ಸಾಹಿತ್ಯಕ್ಕೆ ಇದೆ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಶಶಿರಾಜ್ ಕಾವಲ್ ಅವರು ಬರೆದಿದ್ದಾರೆ. ಇದಕ್ಕೊಂದು ಬ್ಯೂಟಿಫುಲ್ ಸಾಂಗ್ ಬರೆದಿದೆ. ದಯವಿಟ್ಟು ವೇದಿಕೆ ಮಾಡ್ತಾರೆ. ವೀರಕಂಬಳ, ಬಿರುದದ ಕಂಬಳ, ಈ ಚಲನಚಿತ್ರದ ತಂಡ ಏನಿದೆ ಇದಕ್ಕೆ ಹುಚ್ಚೂರು ಶೆಟ್ಟಿಯ ಶುಭಾಶಯಗಳು. ಇದು ಅದ್ಭುತವಾಗಿ ಮೂಡಿಬರಲಿ. ಈ ಕರ್ನಾಟಕ ರಾಜ್ಯ ಅಲ್ಲ, ಭಾರತ ದೇಶ ಅಲ್ಲ, ಇಡೀ ಪ್ರಪಂಚವೇ ಇದನ್ನು ಮೆಚ್ಚಲಿ. ಯಾಕೆ ಅಂತ ಹೇಳಿದರೆ ತುಂಬ ಕಷ್ಟಪಟ್ಟು ಈ ಸಿನಿಮಾವನ್ನು ಮಾಡಿದ್ದೇವೆ. ಈಗಲೇ ರಾಜೇಂದ್ರ ಸಿಂಗ್ ಬಾಬು ಅವರು ಅದರ ಬಗ್ಗೆ ಹೇಳಿದ್ದಾರೆ. ಆದರೆ ಕೇಳುವಾಗಲೇ ನಮಗೆ ರೋಮಾಂಚನ ಆಗ್ತದೆ. ನಮಗೂ ಗೊತ್ತು, ಒಂದು ಕೋಣದ ಯಜಮಾನರಾಗಿ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿ ಒಂದು ಕೋಣ ಮತ್ತು ಮನುಷ್ಯನನ್ನು ಒಟ್ಟುಗೂಡಿಸಲಿಕ್ಕೆ ಎಷ್ಟು ಕಷ್ಟ ಇದೆ ಅಂತೇಳಿ ರಾಜೇಂದ್ರ ಸಿಂಗ್ ಬಾಬುಕ್ಕಿಂತಲೂ ನಮಗೆ ಚೆನ್ನಾಗಿ ಗೊತ್ತು. ಅದನ್ನು ಅವರು ತಿಳಿಯದೆ ಮಾಡಿದ್ದಾರೆ ಅಂತ ಹೇಳಿದರೆ ಅದೊಂದು ಅದ್ಭುತ ಆಗುತ್ತೆ ಅಂತೇಳಿ ನನಗೆ ಅನಿಸ್ತದೆ ಮನೆಗೆ. ಯಾಕೆ ಅಂತ ಹೇಳಿದ್ರೆ ಅರುಣ್ ರೈ ತೋಡರ್ ಅವರು ನನ್ನ ನೆರೆ ಗ್ರಾಮದವರು. ಅವರು ಸಹ ಒಂದು ಹೊಸತನ್ನು ಮಾಡಲಿಕ್ಕೆ ಬಯಸುವವರು. ತನ್ನ ಚಿಕ್ಕ ಪ್ರಾಯದಲ್ಲಿ ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾರೆ. ದೇವರು ಅವರಿಗೆ ಒಳ್ಳೆಯದನ್ನು ಮಾಡಲಿ. ಈ ವೇದಿಕೆಯನ್ನು ನೋಡುವಾಗ ನನಗೆ ತುಂಬ ಸಂತೋಷ ಆಗ್ತಿದೆ. ಯಾಕೆಂತ ಹೇಳಿದರೆ ಕರ್ನಾಟಕ ರಾಜ್ಯ ಕಂಬಳ ಅಸೋಸಿಯೇಷನ್ ಅಧ್ಯಕ್ಷ ಶ್ರೀ ಬೆಳಪು ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ಇಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಇದೊಂದು ನಿಮಗೆ ಶುಭ ಸಂದೇಶ ಅಂತೇಳಿ ನಾನು ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ ಒಂದೆರಡು ಮುಂಚೆ ನೀವು ಮಾಡಿದ್ರೆ ಅವರು ನಿಮಗೆ ಸಿಗ್ತಾ ಇರಲಿಲ್ಲ. ಅವರು ಹೊರ ದೇಶದಲ್ಲಿದ್ದರು. ಆದರೂ ಅರುಣ್ ರೈ ಅವರು ಅವರನ್ನು ಕರೆದಿದ್ದಾರೆ. ಮತ್ತೊಂದು ಇನ್ನೊಂದು ತಿರುವೈಲ್ಗುತ್ತು ನವೀನ್ಚಂದ್ರ ಆಳ್ವರ ಅತಿ ಆತ್ಮೀಯರಾಗಿರೋದ್ರಿಂದ ಅವರು ಕಂಬಳಕ್ಕೆ ಈ ದಿನ ಆಗಮಿಸಿದ್ದಾರೆ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಚಿತ್ರತಂಡ ಗೆಲ್ಬೇಕಂತ ಹೇಳೋದಿಲ್ಲ, ಖಂಡಿತವಾಗಿ ಗೆಲ್ತದೆ ಅಂತೇಳಿ ನನ್ನ ಇಷ್ಟ ದೇವರಿಗೆ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ, ನಿಮಗೆ ಜಯವಾಗಲಿ. ಎಲ್ಲಿಗೂ ನಮಸ್ಕಾರ. ಕಂಬಳ, ಬಿರುದದ ಕಂಬಳ, ವೀರ ಕಂಬಳ ಈ ಸಿನಿಮಾಕ್ಕೆ ನನ್ನದು ಲಾಸ್ಟ್ ಮೂಮೆಂಟ್ ಎಂಟ್ರಿ. ಒಂದು ಹಾಡು ಬರಿಬೇಕು ಅಂತೇಳಿ ವಿಜಯಣ್ಣನ ಮೂಲಕ ಅರುಣಣ್ಣ ಇವ್ರ ಹತ್ರ ಹೇಳಿದರು. ಆಮೇಲೆ ಡೈರೆಕ್ಟರ್ ಸರ್, ನಮ್ಮ ರಾಜೇಂದ್ರ ಬಾಬು ಸರ್ ಅವರು ಮಣಿಯವ್ರ ಹತ್ರ ಹೇಳಿ ಮಣಿಯವ್ರು ನನಗೆ ಫೋನ್ ಮಾಡಿದರು. ಒಳ್ಳೆ ಮೆಲೋಡಿಯಸ್ ಒಂದು ಟ್ಯೂನ್ ಕೊಟ್ಟರು. ಅದಕ್ಕೆ ನಾನು ಹಾಡು ಬರೆದುಕೊಟ್ಟೆ. ಚೆನ್ನಾಗಿ ಮೂಡಿ ಬಂದಿದೆ. ಹಾಡು ತುಂಬ ಇಂಪಾಗಿ ಬಂದಿದೆ. ಅದು ಲವ್ ಡುಯೆಟ್ ಸಾಂಗ್. ಆಮೇಲೆ ಅದಕ್ಕಿಂತ ಮುಂಚೆ ನಾನು ಎಲ್ಲ ಹಾಡುಗಳನ್ನು ಕೇಳಿದ್ದೆ. ಪೇಜಾವರ್ ಮಾಸ್ಟ್ರು ಬರೆದಂಥ ಅದ್ಭುತವಾದಂತಹ ಸಾಹಿತ್ಯದ ಹಾಡುಗಳನ್ನು ಕೇಳಿದ್ದೆ. ರಾಮದಾಸ್ ಅವರು ಹಾಡಿದ ಹಾಡುಗಳನ್ನು ಕೇಳಿದ್ದೆ. ಒಟ್ಟಿನಲ್ಲಿ ಸಿನಿಮಾ ಕೂಡ ಅದ್ಭುತವಾಗಿ ಮೂಡಿ ಬಂದಿದೆ. ಯಾಕೆಂತ ಹೇಳಿದ್ರೆ ಅದರ ಸಬ್ಟೈಟಲ್ ಕೂಡ ನನಗೆ ಬರೆಯುವಂಥ ಒಂದು ಅವಕಾಶ ಸಿಕ್ಕಿತ್ತು. ವಿಶೇಷವಾಗಿ ಒಂದು ಮನವಿ ಏನು ಅಂತ ಹೇಳಿದ್ರೆ, ಮೊದಲ 2 ವಾರ ಏನಿದೆ ಆದಷ್ಟು ಜನ ಸೇರಿಸಿಕೊಂಡು ಎಲ್ಲರೂ ಮೊದಲ 2 ವಾರದಲ್ಲೇ ಸಿನಿಮಾವನ್ನು ನೋಡಿದರೆ ಸಿನಿಮಾ ಗೆಲ್ಲುವ ಎಲ್ಲ ಚಾನ್ಸಸ್ಗಳು ಇರ್ತದೆ. ಯಾಕೆಂದರೆ
ಇನ್ನೊಂದು 2 ವಾರ ಬಿಟ್ಟು ನೋಡುವ ಅಂತ ಹೇಳಿ ಸ್ವಲ್ಪ ಕೆಲವರಿಗೆ ಉದಾಸೀನ ಮನೋಭಾವ ಇರುತ್ತದೆ. ಅದು ಒಂದು ಸಿನಿಮಾ ಸೋಲಿಕ್ಕೂ ಕೂಡ ಕಾರಣ ಆಗ್ತದೆ. ಹಾಗಾಗಿ ಮೊದಲ 2 ವಾರದಲ್ಲೇ ಎಲ್ಲರೂ ಜನ ಸೇರಿಸುವಂತೆ ನೀವು ಪ್ರಯತ್ನ ಮಾಡಬೇಕು ಅಂತೇಳಿ ಚಿತ್ರತಂಡದ ಪರವಾಗಿ ನಾನು ವಿಶೇಷವಾಗಿ ಮನವಿ ಮಾಡ್ತಿದ್ದೇನೆ. ಮತ್ತೊಮ್ಮೆ ಮಣಿಕಾಂತ್ ಕದ್ರಿ ಅವರಿಗೆ, ರಾಜೇಂದ್ರ ಸರ್ ಅವರಿಗೆ, ಅರುಣ್ ಅವರಿಗೆ ಎಲ್ರಿಗೂ ನಾನು ಅವಕಾಶ ಕೊಟ್ಟದಕ್ಕೆ ಧನ್ಯವಾದ ಹೇಳ್ತೇನೆ. ನಮಸ್ಕಾರ. ಈಗ ನಮ್ಮ ಕಮಲದ ಅದೀಗ ಹೇಳಿದ್ರು ನಿಮಗೆ ಶ್ರೀನಿವಾಸ್ ಗೌಡ್ರು ಹೆಂಗೆ ಆಕ್ಟ್ ಮಾಡಿಸಿದ್ರು ಸರ್, ಹಂಗೇನೆ ಪ್ರಾರ್ಥನಾ ಅನ್ನೋ ಹುಡುಗಿ ಕೂಡ ಶ್ರೀನಿವಾಸ್ ಗೌಡ್ರಿಗೆ ಜೊತೆಯಾಗಿ ಕಮಲದಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅವ್ರು ಕೂಡ ಬಂದಿರೋ ಅವರೊಂದೆರಡು ಮಾತು. ಎಲ್ರಿಗೂ ನಮಸ್ಕಾರ. ವೀರ ಕಮಲ ಬಿಡ್ತದ ಕಮಲ ಈ ಸಿನಿಮಾದಲ್ಲಿ ವಿದ್ಯಾ ಅನ್ನೋ ಒಂದು ಟಿಪಿಕಲ್ ಸಿಂಪಲ್ ತುಳುನಾಡ ಹುಡುಗಿ ಪಾತ್ರದಲ್ಲಿ ನಿಮ್ಮ ಮುಂದೆ ಬರಲಿಕ್ಕಿದ್ದೇನೆ ನಾನು. ಸೊ ಪಾತ್ರದ ಬಗ್ಗೆ ಹೇಳೋದಂದ್ರೆ ತುಂಬಾ ರಾ. ಸರ್ ನಮಗೆ ಒಂದು ಲಿಪ್ಸ್ಟಿಕ್ ಹಚ್ಚೋಕೆ ಬಿಡಲಿಲ್ಲ, ಒಂದು ಮೇಕಪ್ ಇರಲಿಲ್ಲ. ಫಸ್ಟ್ ಆಫ್ ಆಲ್ ನಾವು ಡಸ್ಕಿ ಸ್ಕಿನ್ ಟೋನ್. ಸರ್ ಅಷ್ಟು ರಾ ಆಗಿ ನಮ್ಮ ಕಾಸ್ಟ್ಯೂಮ್ಸ್ ಆಗಿರಲಿ, ಪ್ರತಿಯೊಂದು ಟಿಪಿಕಲ್ ಮುಂಚೆ ಒಂದು ಬಡತನ ಕುಟುಂಬದ ಹುಡುಗಿ ಹೇಗೆ ಅವಳ ಡ್ರೆಸ್ಸಿಂಗ್ ಸೆನ್ಸ್ ಇರುತ್ತೋ, ಹೇಗೆ ಅವಳ ಅಪಿಯರೆನ್ಸ್ ಇರುತ್ತೋ, ಅಷ್ಟು ಅಚ್ಚುಕಟ್ಟಾಗಿ ರಾಜೇಂದ್ರ ಬಾಬು ಸರ್ ಸಿನಿಮಾದಲ್ಲಿ ನನ್ನನ್ನು ತೋರಿಸಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಕೂಡ ಅಂತ ಕ್ಯಾರೆಕ್ಟರ್ಗೆ ವೇಟ್ ಮಾಡ್ತಾ ಇದ್ದೆ. ನನಗೆ ನನ್ನ ಸೆಲ್ಫನ್ನು ರಾ ಆಗಿ ತೋರಿಸ್ಬೇಕಿತ್ತು. ಆ ಅವಕಾಶ ನನಗೆ ಬಿಡ್ತದ ಕಮಲ ವೀರ ಕಮಲ ಸಿನಿಮಾದಲ್ಲಿ ಸಿಕ್ಕಿದೆ. ಸೊ ನನ್ನ ಕ್ಯಾರೆಕ್ಟರನ್ನು ನಾನು ಯಾರಿಗೆ ಡೆಡಿಕೇಟ್ ಮಾಡ್ತೇನೆ ಅಂದರೆ, ಎಲ್ಲರೂ ಲೈಫಲ್ಲಿ ಕರಿಯರ್ ವಿಷಯಕ್ಕೆ ಅಂತ ಬಂದರೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತೆಲ್ಲ ಬಯಸ್ತಾರೆ. ಬಟ್ ನಾನು ಕೂಡ ಒಂದು ಕಮಲ ಓಡಿಸುವವನಾಗಬೇಕು ಅಂತ ಯಾರು ಅವರ ಕೆರಿಯರನ್ನು ಕಮಲಕ್ಕೆ ಮೀಸಲಿಡ್ತಾರೋ ಅವರಿಗೆ, ಹಾಗೆ ಅದಕ್ಕೆ ಸಪೋರ್ಟ್ ಮಾಡುವಂತಹ ಅವರ ಫ್ಯಾಮಿಲಿಗೆ ಈ ನನ್ನ ವಿದ್ಯಾ ಪಾತ್ರವನ್ನು ನಾನು ಡೆಡಿಕೇಟ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸೊ ಆ್ಯಂಡ್ ಡೆಫಿನೆಟ್ಲಿ ಥ್ಯಾಂಕ್ ಯು ಹೇಳಬೇಕು. ಫಸ್ಟ್ ಆಫ್ ಆಲ್ ದ ವೆರಿ ಹಂಬಲ್ ಆ್ಯಂಡ್ ಡೌನ್ ಟು ಅರ್ತ್ ಪ್ರೊಡ್ಯೂಸರ್ ಅರುಣ್ ಸರ್. ತುಂಬ ಸಪೋರ್ಟಿವ್, ತುಂಬ ಮೋಟಿವೇಟಿಂಗ್, ತುಂಬ ಎನರ್ಜೆಟಿಕ್ ಪ್ರೊಡ್ಯೂಸರ್ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್, ನನ್ನನ್ನು ಟ್ರಸ್ಟ್ ಮಾಡಿ ನನಗೆ ಈ ಒಂದು ಕ್ಯಾರೆಕ್ಟರ್ನ ಕೊಡಲಿಕ್ಕೆ. ಆ್ಯಂಡ್ ರಾಜೇಂದ್ರ ಬಾಬು ಸರ್, ಲೆಜೆಂಡ್ರಿ ಡೈರೆಕ್ಟರ್. ಡ್ರೀಮಲ್ಲೂ ಅಂದ್ಕೊಂಡಿರಲಿಲ್ಲ ಅವರ ಡೈರೆಕ್ಷನ್ ಅಂಡರಲ್ಲಿ ನನಗೆ ಒಂದು ವರ್ಕ್ ಮಾಡಲಿಕ್ಕೆ ಚಾನ್ಸ್ ಸಿಗ್ತದೆ ಅಂತ. ಬಟ್ ನಮ್ಮ ತುಳುನಾಡಿನ ದೈವ ದೇವರ ಆಶೀರ್ವಾದದಲ್ಲಿ ನನಗೆ ಅದೊಂದು ಅಪರ್ಚುನಿಟಿ ಸಿಕ್ಕಿದೆ, ತುಂಬ ದೊಡ್ಡದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೇನ್ಲಿ ಇವತ್ತು ನಾನು ಬಿಡ್ತದ ಕಮಲ ವೀರ ಕಮಲದ ಒಂದು ಪಾಠ ಆಗಲಿಕ್ಕೆ ಮೇನ್ ರೀಸನ್ ವಿಜಯ್ ಕುಮಾರ್ ಕೊಡ್ಯಾಲ್ ಪೈಲ್ ಸರ್. ಅವರಿಗೆಲ್ಲ ನಮ್ಮ ಜೊತೆ ಅವರ ಬ್ಯುಸಿ ಸ್ಕೆಡ್ಯೂಲಲ್ಲಿ ಬ್ಯುಸಿ ಇದ್ದಾರೆ. ಸೊ ಈ ಟೈಮಲ್ಲಿ ನಾನು ಅವರಿಗೆ ಒಂದು ದೊಡ್ಡ ಥ್ಯಾಂಕ್ ಯು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಎವ್ರಿ ಟೆಕ್ನಿಷಿಯನ್, ಅಕ್ಷತ್ ಆಗಿರ್ಬೋದು ಆ್ಯಂಡ್ ರಾಜೇಶ್ ಕುಡ್ಲಾ ಸರ್, ಆರ್ಟಿಸ್ಟನ್ನು ತುಂಬ ನೀಟಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ನಮ್ಗೆ ಯಾವುದೋ ಒಂದು ಕಷ್ಟ ಬರದಾಗಿ, ಬಿಕಾಸ್ ತುಂಬ ದೊಡ್ಡ ಸೆಟ್ ಇತ್ತು, 1000 ಆರ್ಟಿಸ್ಟ್ ಇದ್ರು. ಎಲ್ಲರನ್ನ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿ ನಮಗೆ ಎಲ್ಲ ಬೇಕಾದ ವ್ಯವಸ್ಥೆನೆಲ್ಲ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಟೆಕ್ನಿಷಿಯನ್ಸ್ಗೆ. ಹಾಗೆ ಈ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರಲ್ಲೂ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊಳ್ತಿದ್ದೇನೆ. ಥ್ಯಾಂಕ್ ಯು. ಇವಾಗ ಇನ್ನೊಬ್ರಿಗೆ ಮೈ ಕೊಡ್ತಿದ್ರು ನಮ್ಮ ಅಣ್ಣ ಅಂತ ಹೇಳಿದ್ರೆ ರಶ್ಮಿತನ್ ಅಂತ. ಅರುಣನ ಇದು ದಾಲ ಪೊಡಿಚಿ ಬಂಟೋರ ಪತ್ರ ಇಡೀ ಧರ್ಮಸ್ಥಳ ಊಟ ಫುಲ್ ಹೌಸ್ಫುಲ್ ಮಲ್ತು ಬರ್ಬೇಕು ಅಂತೇಳಿ ಆ ಕಂಬಳಗಳು ಮಸ್ತ್ ಸಪೋರ್ಟ್ ಮಾಡ್ತಾರೆ. ಲಾಸ್ಟ್ ಅವ್ರನ್ನ ಕಂಬ ಹೋಗ್ಲಾಗ ಮಸ್ತ್ ರೋಮಾಶನ್ ಕೊರಿಯರು ಅರುಣೊಂದು ಆಶೀರ್ವಾದ ಕೂಡ ಅರಿಗೆ ಮೈಕೋರು. ಆತ್ಮೀಯ ಸಹೋದರರಾದಂಥ ಅರುಣ್ ರೈ ತೋಡಾರ್ ಅವರ ನಿರ್ಮಾಣದ, ನಾವು ಚಿಕ್ಕಂದಿನಿಂದ ಅಂದರೆ ಹುಟ್ಟುವ ಮೊದಲೇ ಅವರು ಚಲನಚಿತ್ರ ನಿರ್ದೇಶಕರಾಗಿ ನಾವು ಚಿಕ್ಕಂದಿನಿಂದ ಅವ್ರನ್ನ ನೋಡಿಕೊಂಡು ಬೆಳೆದಿರುವಂಥ ರಾಜೇಂದ್ರ ಸಿಂಗ್ ಬಾಬು ಅವರು ಅದ್ಭುತ ಸಿನಿಮಾಗಳನ್ನು ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಕೊಟ್ಟಿರುವಂಥವರು. ವೇದಿಕೆಯಲ್ಲಿ ಎಲ್ಲ ಸಿನಿಮಾ ಜಗತ್ತಿನ ದಿಗ್ಗಜರಿದ್ದಾರೆ, ಕಮಲ ಜಗತ್ತಿನ ದಿಗ್ಗಜರಿದ್ದಾರೆ. ಯಾಕಂತ ಹೇಳಿದರೆ, ಒಂದು ಕ್ರೀಡೆಗೆ ಸಂಬಂಧಪಟ್ಟ ಚಲನಚಿತ್ರ ನಿರ್ಮಾಣ ಆದಾಗ ಚಲನಚಿತ್ರ ಆ ಕಲಾವಿದರನ್ನೇ ಅದರಲ್ಲಿ ಹೆಚ್ಚಿನ ಭಾಗ ಉಪಯೋಗಿಸಿಕೊಂಡು ಆ ಚಿತ್ರಗಳನ್ನು ನಿರ್ಮಾಣ ಮಾಡ್ತಾರೆ. ಉದಾಹರಣೆಗೆ ದಂಗಲ್ ಅಂತ ಸಿನಿಮಾಗಳು. ಆದರೆ ಬಿಲ್ದದ ಕಮಲ, ನಮ್ಮ ವೀರ ಕಮಲದಲ್ಲಿ ಅರ್ಧದಷ್ಟು ಸಿನಿಮಾದ ಸಂಬಂಧಪಟ್ಟವರಿದ್ದರೆ, ಅರ್ಧದಷ್ಟು ಕಮಲಕ್ಕೆ ಸಂಬಂಧಪಟ್ಟವರು. ಕಮಲದವರ ಎಲ್ಲ ಹಿನ್ನೆಲೆಗಳನ್ನು, ಅದರ ಆ ಗುಣಗಳನ್ನು ಸಾಕುವುದಕ್ಕಿಂತ ಹಿಡಿದು ಅದನ್ನು ಯಾವ ಥರ
ಕಂಬಳದಲ್ಲಿ ಓಡಿಸ್ತಾರೆ, ಎಲ್ಲವನ್ನು ಬಹಳ ಅಚ್ಚುಕಟ್ಟಾಗಿ ರಾಜೇಂದ್ರ ಸಿಂಗ್ ಬಾಬು ಅವರು ತೋರಿಸಿದ್ದಾರೆ. ಅದಕ್ಕೆ ಚಿತ್ರಕಥೆ ನಮ್ಮ ವಿಜಯಣ್ಣ ಕೊಟ್ಟಿದ್ದಾರೆ. ಅದ್ಭುತ, ನಮ್ಮ ಕರಾವಳಿ ಭಾಗದ ಕರ್ನಾಟಕದ ಅದ್ಭುತ ಪ್ರತಿಭೆ ಅವರು. ಅದರ ಜೊತೆ ಮಣಿಕಾಂತ್ ಸರ್ ಅವರು, ಮಹೇಂದ್ರ ರಾಮದಾಸ್ ಅವರು, ಇವರೆಲ್ಲ ಸೇರಿ ಒಂದು ಅದ್ಭುತ ಚಲನಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ನಾನು ಚಲನಚಿತ್ರ ರಸಿಕರ ಜೊತೆ ನಮ್ಮ ಲಕ್ಷಾನುಗಟ್ಟಲೆ ಕೋಟಿಗಟ್ಟಲೆ ಕಂಬಳ ಅಭಿಮಾನಿಗಳು ಕರಾವಳಿ ಭಾಗ ಕರ್ನಾಟಕದಲ್ಲಿ ದೇಶಾದ್ಯಂತ ರಾಜ್ಯಾದ್ಯಂತ ಇದ್ದಾರೆ. ಅವರು ಪ್ರತಿ ಕಂಬಳಾಭಿಮಾನಿನೂ 1 ಸಲ 2 ಸಲ 3 ಸರಿನೂ ಈ ಚಲನಚಿತ್ರವನ್ನು ನೋಡಿ, ಮೊದಲನೇ ವಾರ ಇಲ್ಲ 2ನೇ ವಾರದೊಳಗೆ ಈ ಚಲನಚಿತ್ರವನ್ನು ನೋಡಿ ಆಶೀರ್ವಾದಿಸಬೇಕು. ಅದರ ಜೊತೆಗೆ ಇನ್ನು ಮುಂದೆಯೂ ಇಂಥ ಒಳ್ಳೆ ಚಲನಚಿತ್ರಗಳನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಮ ಅರುಣ್ ರೈ ಅವರಿಗೆ ಹೆಗಲಿಗೆ ಹೆಗಲು ಕೊಡಬೇಕು. ಅದೇ ರೀತಿ ರಾಜೇಂದ್ರ ಸಿಂಗ್ ಬಾಬು ಸರ್ ಅವರಿಗೆ ಇನ್ನೂ ಅತ್ಯುತ್ತಮ ಚಲನಚಿತ್ರಗಳನ್ನು ನಿರ್ದೇಶನ ಮಾಡುವಂತ ಅವಕಾಶವನ್ನು ನಾವೆಲ್ಲ ಸಿನಿಮಾ ಪ್ರಿಯರು, ಅದೇ ರೀತಿ ಕರಾವಳಿಯ ಎಲ್ಲ ಜನತೆ ಆಶೀರ್ವದಿಸಬೇಕು ಅಂತ ಹೇಳಿ ಎಲ್ಲ ಚಿತ್ರತಂಡಕ್ಕೆ ಶುಭವನ್ನು ಹಾರೈಸ್ತಾ ನನ್ನ 2 ಮಾತು ಮುಗಿಸ್ತೀನಿ. ನಮ್ಮ ಕಂಬಳದ ಸಾಹಿತ್ಯ ಬರೆದವರು ಆಲ್ರೆಡಿ ಹೇಳಿದ್ರು, ಅವರು ಒಂದೆರಡು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮದ ಮಿತ್ರರಿಗೆ ನಾನು 2 ಹಾಡುಗಳನ್ನು ಹಾಡಿದ್ದೇನೆ. ಎಲ್ಲ ಹಾಡಲ್ಲ, ಒಂದು ಶಶಿ ಬರ್ತಿದ್ದಾರೆ, ಮತ್ತೊಂದು ವಿಜಯಣ್ಣ ಬರ್ತಿದ್ದಾರೆ, ಮತ್ತೆ 2 ಹಾಡು. ಆವಾಗ ನೀವು ಕೇಳಿದಂಥ ಹಾಡು ಬಿರುದುದ ಕಂಬಳದ ಇರುಬಂಟೆ ಬನ್ನಗ ದರಿಗೂಟ ಊರ್ನಗ ಮುರುಳೊಂದು ಬತ್ತು ಬಿರುದುದ ಕಂಬಳದ ಹಾಡು, ಅದು ನಂದೇ ಹಾಡು. ಆ ನಂತರ ವಿಶೇಷ ಮಂಗ್ಲಿ ಹಾಡಿದ್ದಾರೆ ಅಂತ ಕಾಣ್ಬೇಕು. ಇನ್ನೊಂದು ಹಾಡನ್ನು ತೆಲುಗಿನ ಮಂಗ್ಲಿಯವರು ಹಾಡಿದ್ದಾರೆ, ಆ ಪನಿ ಪನಿ ಎನ್ನುವಂಥ ಒಂದು ಹಾಡು. ಆ 2 ಹಾಡುಗಳು ನನಗೆ ಬರೆಯುವುದಕ್ಕೆ ಅವಕಾಶ ಮಾಡಿಕೊಟ್ಟವರು ಮೊದಲಾಗಿ ವಿಜಯಕುಮಾರ್ ಗುಡಿ ಅವರು. ಅದನ್ನು ವಿಶೇಷವಾಗಿ ಸಂಗೀತ ನಿರ್ದೇಶನ ಮಾಡಿದವರು ಮಣಿಕಾಂತ್ ಕತ್ರಿ ಅವರು. ಆ 2 ಹಾಡುಗಳನ್ನು ಕೂಡ ಕೇಳಿದ್ದೇನೆ ನಾನು. ತುಂಬ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ನನ್ನ ಪೆನ್ನಲ್ಲಿ ಕೂಡ ಇಂಥ ಒಂದು ಸಾಹಿತ್ಯ ಬರ್ತದಲ್ಲ ಅಂತೇಳಿ ಖುಷಿ ಆಯ್ತು ನನಗೆ. ಈ ಹಿಂದೆ ಕೂಡ ಕೆಲವು ಸಿನಿಮಾಗೆ ಬರ್ತಿದ್ದೇನೆ ನಾನು. ಧರ್ಮದೇವಿ ಇರ್ಬೋದು, ಧರ್ಮಚಾವಳಿ ಇರ್ಬೋದು, ಪಿಲಿ ಇರ್ಬೋದು, ಬನ್ನ ಜಿಗಿಲ್, ಇಂಥ ಸಿನಿಮಾಗಳಿಗೆಲ್ಲ ಸಾಹಿತ್ಯ ಬರೆದಿದ್ದೇನೆ. ಆದರೆ ಈ ಒಂದು ಹಾಡು ಮಾತ್ರ ಎರುಬಟ್ಟೆ ಬನ್ನ ಎನ್ನುವಂಥ ಹಾಡು ನಾನು ತೀರಾ ಹಳ್ಳಿಯಿಂದ ಬಂದವನಾದ ಕಾರಣ ಆ ಕಂಬಳದ ಪ್ರತಿ ಭಾಗ ಕೂಡ ನನಗೆ ಗೊತ್ತಿದ್ದ ಕಾರಣ ಬರೆಯುವುದಕ್ಕೆ ನನಗೆ ಸುಲಭ ಆಯಿತು. ತುಂಬ ಮಂದಿ ನನ್ನ ಹತ್ರ ಉದಾದಿ ದರಿಗುಂಟ ಅಂತೇಳಿ ನನ್ನ ಹತ್ರ ಕೇಳ್ತಾ ಇದ್ರು. ಆ ಮುರುಳೊಂದು ಬಣ್ಣದ ಆನೆ ಅಂತ ಕೇಳ್ತಾ ಇದ್ರು. ಆ ದರಿಗುಂಟೆ ಎನ್ನುವುದಕ್ಕೆ ಕಂಬಳದಲ್ಲಿ ನಾವು ಹತ್ರ ಹೋಗಿ ನೋಡಿದ್ರೆ ಮಾತ್ರ ಗೊತ್ತಾಗ್ತದೆ. ಮುರುಳೊಂದು ಎನ್ನುವಂಥದ್ದು ತುಳು ಭಾಷೆಯ ಒಂದು ಬಹಳ ಹಿಂದಿನ ಒಂದು ಭಾಷೆ ಅದು. ಇಂಥ ಅನೇಕ ಶಬ್ದಗಳನ್ನು ಅದರಲ್ಲಿ ಉಪಯೋಗ ಮಾಡಿದ್ದೇನೆ. ಏನೇನು ನನಗೆ ಅವಕಾಶ ಮಾಡಿಕೊಟ್ಟಂತ ಮಣಿಕಾಂತ್ ಕತ್ರಿ ಸರ್, ವಿಜಯಣ್ಣನಿಗೆ ಮತ್ತೆ ರಾಜೇಂದ್ರ ಸಿಂಗ್ ಬಾಬು ಸರ್, ತಮಗೂ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಧನ್ಯವಾದಗಳು ಸರ್. ಮಾಧ್ಯಮ ಮಿತ್ರರ ಕ್ಷಮೆ ಕೇಳ್ತಿದ್ದೇವೆ, ಆಲ್ರೆಡಿ ಲೇಟ್ ಆಯ್ತು. ಇನ್ನೊಂದು 10-15 ನಿಮಿಷದಲ್ಲಿ ನಮ್ಮ ಇದಾಗುತ್ತೆ, ಆಮೇಲೆ ಕ್ವಶನ್ ಕೇಳ್ಬೋದು. ಇನ್ನು ನಮ್ಮ ಕೇಂದ್ರ ಬಿಂದುವಾದಂತಹ ಇಬ್ಬರು ಮಾತಾಡಕ್ಕಿದ್ದಾರೆ, ದಯವಿಟ್ಟು ಕ್ಷಮೆ ಕೇಳ್ತಿದ್ದೇವೆ. ಇವಾಗ ನಮ್ಮ ಕಂಬಳ ಬಗ್ಗೆ ಆಲ್ಮೋಸ್ಟ್ 95% ನಮಗೆ ಆಲ್ರೆಡಿ ಇದು ಪ್ರಮೋಟ್ ಮಾಡಿದೆ. ಯಾರಂತಂದ್ರೆ ನಮ್ಮ ಎತ್ತೂರು ರಾಜು ಶೆಟ್ಟರ್ ಅವರು. ಕೇಳಿದ್ರೆ ಸಾಕು, ಎಲ್ಲಿ ಓದಿದ್ರು ವೀರ ಕಂಬಳ ಬರುತ್ತೆ, ಬಿರುದುದ ಕಂಬಳ ಬರುತ್ತೆ ಅಂತ 3 ವರ್ಷ 4 ವರ್ಷ ನಮ್ಗೆ ಹೇಳ್ತಾನೆ ಇದ್ದಾರೆ. ಅವ್ರು ನಮ್ಮ ಜೊತೆ ಆಕ್ಟ್ ಕೂಡ ಮಾಡಿದ್ದಾರೆ. ಅವರು 1-2 ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ವೀರ ಕಂಬಳ ಬಿರುದುದ ಕಂಬಳ ಬಹುಶಃ ಬಹಳಷ್ಟು ವರ್ಷಗಳ ಹಿಂದೆ ಚಿತ್ರೀಕರಣ ಆಗಿ ಈಗ ಕಾಲ ಕೂಡಿ ಬರಬೇಕು ಅಂತೇವೆ, ಹಾಗಾಗಿ ಕಾಲ ಕೂಡಿ ಬಂದಿದೆ. ಒಂದು ಸಂತೋಷ ಏನು ಅಂತ ಕೇಳಿದರೆ, ನಮ್ಮ ಹಿರಿಯ ನಿರ್ದೇಶಕರು ರಾಜೇಂದ್ರ ಸಿಂಗ್ ಬಾಬು ಅವರು, ನಾನು ಹೆಮ್ಮೆ ಪಡ್ತೇನೆ, ಒಂದು 50 ಸಿನಿಮಾಕ್ಕಿಂತ ಜಾಸ್ತಿ ಮಾಡಿದ್ದಾರೆ. ಆದರೆ ಇದರಲ್ಲಿ ಒಂದು ನಟನೆ ಮಾಡುವಂಥ ಅವಕಾಶ ಬಂದಾಗ ನನಗೆ ಸ್ಕ್ರಿಪ್ಟ್ ಇಲ್ಲ, ನಾನು ಅವ್ರ ಆ್ಯಕ್ಷನ್ ಮಾತ್ರ ಹೇಳಿದ್ರು, ಕಟ್ಟು ನಾನೇ ಹೇಳ್ಕೊಂಡದ್ದು. ಅದೊಂದು ಇಷ್ಟು ದೊಡ್ಡ ನಿರ್ದೇಶಕರ ಎದುರಲ್ಲಿ ಅದು ಹೇಳಿಕೊಳ್ಳುವಂಥ ಒಂದು ಹೆಗ್ಗಳಿಕೆ ಕಂಬಳದಿಂದ ನನಗೆ ಬಂತು ಅಂತ ತುಂಬ ಹೆಮ್ಮೆ ಪಡ್ತಾ ಇದ್ದೀನಿ. ಜೊತೆಯಲ್ಲಿ ಕಾಂತಾರ ಶೂಟಿಂಗ್ ಹೋಗ್ಬೇಕಾದ್ರೆ ನಾವು ಮೂಡಬಿದ್ರಲ್ಲಿ ಒಂದಿನ ಇದ್ರ ಬಗ್ಗೆ ಮಾತುಕತೆ ಎಲ್ಲ ಮಾಡ್ತಾ ಇದ್ವಿ. ನಾಡಿದ್ದು ನನ್ನ ಕಾಂತಾರ ಶೂಟಿಂಗ್ ಹೋಗ್ತಾ ಇದ್ದೀನಿ ಅಂತ ಅಂದಾಗ ರಿಷಬ್ ಶೆಟ್ಟರಿಗೆ ಟೈಮ್ ಸಿಕ್ಕಿದ್ರು ಒಂದು ಕಾಲ್ ಮಾಡಿಸಿ ಅಂದರು. ಹಾಗೆ ನಾವು ಶೂಟಿಂಗ್ ಟೈಮಲ್ಲಿ ಇದ್ದಾಗ ಫೋನ್ ಮಾಡಿಸಿದೆ. ಆಗ ಕೇಳಿದ್ರು, ನಾನು ಕಂಬಳನೇ ಒಂದು ಮಾಡ್ತಾ ಇದ್ದೇನೆ, ನಿಮ್ಮ ಸಿನಿಮಾದಲ್ಲಿ ಕಂಬಳ ಇದೆಯಾ ಅಂತ ಕೇಳಿದ್ರು. ಅದಕ್ಕೆ ರಿಷಬ್ ಶೆಟ್ಟರ್ ಒಂದೇ ಮಾತು ಹೇಳಿದ್ರು, ಇಲ್ಲ ಸರ್ ನಮ್ಮ ಒಂದು ಸೀನ್ ಅಷ್ಟೇ ಇದೆ, ಅದೇ ನಿಮ್ಮ ಇಡೀ ಕಂಬಳಕ್ಕೆ ಏನು ತೊಂದರೆ ಆಗೋದಿಲ್ಲ ಅಂತ ಒಂದು ಮಾತನ್ನು ಹೇಳಿದ್ರು. ಇದೆಲ್ಲ ನೆನಪು ಮಾಡ್ಕೊಳ್ಳೋದು ಯಾಕಂತ ಕೇಳಿದ್ರೆ, ಈ ವೀರ ಕಂಬಳ ಅಥವಾ ಬಿರುದುದ ಕಂಬಳ ನಮ್ಮ ಸಂಸ್ಕೃತಿಯನ್ನ ಒಂದು ತೋರಿಸುವಂತ ದೊಡ್ಡ ಪ್ರಯತ್ನ ಇದು. ಬಹುಶಃ ಕಾಂತಾರ ನಿಮಗೆಲ್ಲ ಗೊತ್ತಿದೆ. ನನಗೆ ಒಂದಷ್ಟು ಜನ ನನ್ನ ಕಂಬಳದ ಅಭಿಮಾನಿಗಳು ಎಲ್ಲೆಲ್ಲೋ ವಿದೇಶದಲ್ಲಿ ಇದ್ದಾರೆ, ಅವರು
ನಿಮಗೋಸ್ಕರ ನಾವು ಸಿನಿಮಾ ನೋಡಿದ್ದೇವೆ ಅಂತ ಹೇಳುವಂತ ಮಾತು ಕೂಡ ಬಂದಿದೆ. ಹಾಗಾಗಿ ಬಿರುದದ ಕಂಬಳ ಕೂಡ ಅದೇ ಒಂದು ಮಟ್ಟದಲ್ಲಿ ನಮ್ಮ ಎಲ್ಲ ಕಂಬಳದ ಸ್ನೇಹಿತರು ಒಂದು ಲಕ್ಷಾಂಗಟ್ಟಲೆ ಜನ ವಿದೇಶದಲ್ಲಿ ಇದ್ದಾರೆ. ಅವರು ಕೂಡ ಈ ಸಿನಿಮಾವನ್ನು ಗೆಲ್ಲಿಸ್ತಾರೆ ಅನ್ನುವ ಪೂರ್ಣ ವಿಶ್ವಾಸ ನಮಗೆ ಇದೆ. ನಾವು ನಂಬಿರುವಂತ ಎಲ್ಲ ಈ ಮಣ್ಣಿನ ದೈವ ದೇವರುಗಳು, ನಂಬಿರುವಂತ ದೇವರು ಈ ಸಿನಿಮಾ ಗೆಲ್ಲುವಲ್ಲಿ ನಮಗೆಲ್ಲ ಆಶೀರ್ವಾದ ಮಾಡಲಿ. ಎಲ್ಲ ಮಾಧ್ಯಮದ ಸ್ನೇಹಿತರ ಮುಖಾಂತರ ಎಲ್ಲ ಈ ಮಾಧ್ಯಮದವರು ನಮ್ಮನ್ನು ಗೆಲ್ಲಿಸುವವರು ನೀವೇ, ಸೋಲಿಸುವವರು ನೀವೇ. ಹಾಗಾಗಿ ನಿಮ್ಮೆಲ್ಲರ ದೊಡ್ಡ ಮಟ್ಟಿನ ಒಂದು ವಿಶ್ವಾಸವನ್ನು ಕೋರುತ್ತಾ ಈ ಚಿತ್ರ ಗೆಲ್ಲಿ ಎಂಬುದು ಹಾರೈಕೆಯೊಂದಿಗೆ ನಮ್ಮ ಮಾತು ಮುಗಿಸ್ತೇನೆ. ಜೈ. ಹಾಗೆ ನಮ್ಮ ಕಂಬಳದ ಭೀಷ್ಮರ ಅಂತ ಹೇಳಿದ್ರೆ ನಮಗೆ ತುಂಬಾ ಸಪೋರ್ಟ್ ಮಾಡಿದವರು ಸರ್. ಎಲ್ಲಾ ಕಂಬಳದಲ್ಲಿ ನಮ್ಮ ಬಿರುದದ ಕಂಬಳ ಬೆಂಗಳೂರು ಕೂಡ ಬಂದಿದ್ದಾರೆ. ತುಂಬಾ ಕಡೆ ಬಂದು ನಮ್ಮ ಎಡಿಟಿಂಗ್ ರೂಮ್ ಕೂಡ ಬಂದು ಕೂತ್ಕೊಂಡು ನಮಗೆ ತುಂಬಾ ಸಲಹೆ ಕೊಟ್ಟಿದ್ದಾರೆ. ಅವರೆರಡು ಮಾತಾಡ್ತಾರೆ. ಮಿತ ಜನಪಟ್ಟಿದ್ದರ ಕಂಬಳ ಕ್ಷೇತ್ರದ ಸಾಧಕರೇ, ಮಾಧ್ಯಮ ಮಿತ್ರರೇ, ಬಿರುದದ ಕಂಬಳ ಒಂದು ಬಾರಿ ಪುರ್ಲುಡು ಮುಡಿದು ಬರೋದು ಪಡೆದ 55 ವರ್ಷದ ದಾದ ಅನುಭವ ಉಂಟು. ಐಟು ಒಲ್ಪಲ ಕಂಬಳಗ ಅಪಚಾರ ಅವರ ಲೆಕ್ಕ, ಮೂಲ ಸ್ವರೂಪಕ್ಕೂ ತೊಂದರೆ ಬರೋ ಲೆಕ್ಕ ಎಚ್ಚರಿಕೆ ವಹಿಸೋನಲ್ಪ ಕ್ಷಣ ಕ್ಷಣಟ್ಲ ಮಾರ್ಗದರ್ಶನ ಕೊರೊಂದು ಬತ್ತೆ ಎನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ ಮಾರ್ಗದರ್ಶನ ಅಂತ ಅನ್ಕೊಂಡು ಹೇಳ್ತಲ್ಲ. ರಾಜೇಂದ್ರ ಸಿಂಗ್ ಬಾಬು ಈ ಬಗ್ಗೆ ಭಾರೀ ಸಮಾಲೋಚನೆ ಮತ್ತು ದೀರ್ಘ ಚಿತ್ರ ನಿರ್ದೇಶಕರೇ ಅದು ಹೆಚ್ಚೆಚ್ಚಿನ ಆಲೋಚನೆ ಮಲ್ಪಡ ಈ ಪೂರಲ ಆಲೋಚನೆ ಮಲ್ತಿದ್ದೇನೆ ಅರೆತ್ತು ತೂತೇರು ಯಾಪಂಡ ನೆಟ್ಟೇದು ಸತ್ಯ ಉಂಟು ಎಂಚ ಮಲ್ಪೊಲಿ ಪನ್ನ ಈ ದೃಷ್ಟಿಯಲ್ಲಿ ಬಿರುದದ ಕಂಬಳ ದಾಯ ಬತ್ತಿಜಿ ಇದು ಭಾರಿ ನಿರೀಕ್ಷೆ ಇರುತ್ತೆ. ಕಂಬಳ ಪ್ರಾರಂಭ ಇಂಚಾಂಡು ಐದು ಬೊಕ್ಕ ಐತಪ್ಪ ಎಂಗ್ಲಿಂಚ ಬುಳಿನ ಬತ್ತ ದಾದ ಮಾತ ಸಮಸ್ಯೆಗಳನ್ನು ಎದುರುತ್ತಾ ಆಂಡಲ ತರಸಗ್ಗಾವಂತೆ ಕಂಬಳ ಇಡಿಮುಟ್ಟ ಬರ್ಪುನಲ್ಪ ನಮ್ಮ ಉವಾ ಪ್ರತಿಫಲಕ್ಷತೆ ಕೆಲಸ ಮತ್ತೊಂದು ಬಹುತನಕ್ಕೆ ಇನ್ನಿ 55 ವರ್ಷ ಪಿರವದ ಒಂದು ಸಾಧನೆಗೆ ಎಂಗೆ ಧನ್ಯತದ ಕ್ಷಣ ಉಂಟು. ಬಂಧುಗಳೇ, ವೀರಕಂಬಳ ಕೂಡ ಇವತ್ತು ಕನ್ನಡದಲ್ಲಿ ಬರ್ತಾ ಇದೆ. 5 ಭಾಷೆಗಳಲ್ಲಿ ಬರಬೇಕು ಅಂತ ಹೇಳಿ ಅನೇಕ ಸಂದರ್ಭಗಳಲ್ಲಿ ಈ ಕಂಬಳಕ್ಕೋಸ್ಕರ ಬೆಂಗಳೂರಿನವರೆಗೂ ಹೋಗಿದ್ದೇವೆ. ಬೇರೆ ಬೇರೆ ಸಂದರ್ಭದಲ್ಲಿ ಅವರನ್ನು ಪ್ರಶ್ನೆ ಮಾಡಿದ್ದೇವೆ. ನಿಮಗೆ ಬೇಕಾದ ಹಾಗೆ ಮಾಡುವುದಕ್ಕಿಂತ ಹೆಚ್ಚು ಕಂಬಳದ ಮೂಲ ಸ್ವರೂಪಕ್ಕೆ ತೊಂದರೆ ಬರದ ಹಾಗೆ ನೋಡಿ ಅಂತ ಹೇಳಿದಾಗ ರಾಜೇಂದ್ರ ಸಿಂಗ್ ಬಾಬು ಅವರು ಒಂದೇ ಮಾತು ಹೇಳಿದ್ರು, ಮೂಲ ಸ್ವರೂಪಕ್ಕೆ ತೊಂದರೆ ಬರುವುದಿಲ್ಲ, ಆದರೆ ಇದು ಡಾಕ್ಯುಮೆಂಟೇಶನ್ ಅಲ್ಲ, ಇದು ಸಿನಿಮಾ. ಈ ಸಿನಿಮಾಕ್ಕೆ ಬೇಕಾದ ರೀತಿಯಲ್ಲಿ ಜನ ಒಪ್ಪುವ ರೀತಿಯಲ್ಲಿ ಇದನ್ನು ನಾವು ಮಾಡ್ತೇವೆ ಅಂತ ಹೇಳಿದಾಗ ಕ್ಷಣ ಕ್ಷಣಕ್ಕೂ ಅವರೊಂದಿಗೆ ನಾನಿದ್ದೆ, ಹಾಡುವುದನ್ನು ಕೇಳಿದ್ದೆ, ಅವರಿದ್ದಲ್ಲಿಗೆ ಹೋಗಿದ್ದೆ. ಎಲ್ಲವನ್ನು ಮಾಡಿದಾಗ ನನಗೆ ಇವತ್ತು ಕಂಡದ್ದು, ನಾನು ಬಿರುದದ ಕಂಬಳ ಆಗಲಿ ವೀರ ಕಂಬಳ ಆಗಲಿ ಇದಕ್ಕೆ ನಾನೊಬ್ಬ ಕಾರಣ ಅಲ್ಲ. ನಾವೆಲ್ಲ ಆನೆಯ ಮೇಲೆ ಇವತ್ತು ಕೂತು ದೊಡ್ಡ ಮನುಷ್ಯರಾಗಿ ಇದ್ದೇವೆ. ನಾವು ಬೆಳೆದದ್ದಕ್ಕಿಂತ ಕಂಬಳ ನಮ್ಮನ್ನು ಹೆಚ್ಚಾಗಿ ಬೆಳೆಸಿದೆ. ಈ ಬಿರುದದ ಕಂಬಳ ಬಿಡುಗಡೆ ಆಗುವಂತಹ ಸಂದರ್ಭದಲ್ಲಿ ನಾನು ಈವರೆಗೆ ಈ ಕಂಬಳದ ಸಾಧನೆಗೆ ಯಾರೆಲ್ಲ ಸಹಕರಿಸಿದ್ದಾರೆ ಅವರಿಗೆ, ಅದು ಕೋಣ ಕಟ್ಟಿದವರು ಇರ್ಬೋದು, ಕಂಬಳ ಮಾಡಿದವರು ಇರ್ಬೋದು, ಓಡಿಸಿದವರು ಇರ್ಬೋದು, ಅಥವಾ ಅಭಿಮಾನಿ ಬಳಗ, ಸಹೃದಯ ಪ್ರೇಕ್ಷಕ ವರ್ಗ ಇದೆಲ್ಲ, ಅವರಿಗೆ ನನ್ನ ಅಂತರಾಳದಿಂದ ಇದನ್ನು ಸಮರ್ಪಿಸ್ತಾ ಇದ್ದೇನೆ ಅನ್ನುವಂಥ ಮಾತುಗಳೊಂದಿಗೆ ನನ್ನ ಮಾತು ಮುಗಿಸ್ತೇನೆ. ಸರ್, ಆಕ್ಚುಲಿ ಈಗ ಕೊನೆಯದಾಗಿ ನಮ್ಮ ಕೇಂದ್ರ ಬಿಂದು ಮಣಿಕಂಠ ಸರ್ ಅಂತ ಹೇಳಿದ್ದಾರೆ. ಅವರು ಲಾಸ್ಟ್ ಮಾತಾಡ್ತಾರೆ. ಇವಾಗ ಫಸ್ಟ್ ಆಗಿ ನಮ್ಮ ಅಧ್ಯಕ್ಷರು ಅವ್ರ ಬಗ್ಗೆ ಒಂದು 2 ಮಾತಾಡ್ತೇನೆ ಅಷ್ಟೇ, ದಯವಿಟ್ಟು ಬೇಜಾರು ಮಾಡಿ. ಅರುಣನ್ನ ಕಂಬಳ ಫಿಲ್ಮ್ ನೀವು ರಿಲೀಸ್ ಮಾಡಿ, ನಿಮಗೆ ಇಡೀ ತುಳುನಾಡಲ್ಲಿ ನಾನು ಸಪೋರ್ಟ್ ಮಾಡ್ತೇನೆ ಅಂತ ಹೇಳ್ಬಿಟ್ಟು ನನ್ನ ಕಷ್ಟದಲ್ಲಿರುವಾಗಲೂ ನನ್ನ ಬೆನ್ನೆಲುಬಾಗಿ ನಿಂತಿದ್ದು ನಮ್ಮ ದೇವಪ್ರಸಾದ್ ಬೆಳಬವರು. ಹಾಗೂ ಅವರು ಈ ಕಂಬಳದ ಅಧ್ಯಕ್ಷರಾದ್ರಿಂದ ಹೊಸ ಆಯಾಮಗಳು ಬಂದಿದ್ದೇವೆ. ನನಗೆ ಗೊತ್ತಿರೋ ಪ್ರಕಾರ ಈ ಸಬ್ಸಿಡಿ ಕೂಡ ಅವರು ಸಿಕ್ಕಾಪಟ್ಟೆ CM ಇಂದ ಬಿದ್ದು ಎಲ್ಲೆಲ್ಲಿ ಬಿದ್ದು ಸಬ್ಸಿಡಿ ಕೂಡ ಕೊಡಿಸಿದ್ದಾರೆ. ಅನ್ನ ನಮ್ಮ ಜೊತೆ, ನಾವು ಯಾವತ್ತೂ ನಿಮ್ಮ ಜೊತೆ ಇದ್ದೇವೆ. ಈ ಕಂಬಳವನ್ನು ಗೆಲ್ಲಿಸ್ಕೊಡ್ತೇವೆ ನಾವು, ಇಡೀ ತುಳುನಾಡವರು, ಇಡೀ ಕರುನಾಡು ಅಂತಿದೆ. ಈಗ ಅವರೊಂದು 2 ಮಾತಾಡಿ ಆಮೇಲೆ ಇದು ಕೇಂದ್ರ ಬಿಂದು ಮಣಿಕಂಠ ಸರ್ ಮಾತಾಡ್ಬಿಟ್ಟು ನೆಕ್ಸ್ಟ್ ನಮ್ಮ ಸಾಂಗ್ ರಿಲೀಸ್ ಇಂಪ್ರೂವ್ ಮಾಡ್ತದೆ. ನಮ್ಮ ಬಿರುದದ ಕಂಬಳ ವೀರ ಕಂಬಳ ಈ ಒಂದು ಚಲನಚಿತ್ರ ಬಹಳ ಜನರ ನಿರೀಕ್ಷೆ. ಈ ಒಂದು ಚಲನಚಿತ್ರ ಯಾವಾಗ ಬಿಡುಗಡೆ ಆಗ್ತದೆ, ಇದನ್ನು ಯಾವಾಗ ನಾವು ನೋಡಿ ಕಣ್ತುಂಬಿಸಿಕೊಳ್ಳುವುದು ಅಂತ ನಮ್ಮ ಕಂಬಳಾಭಿಮಾನಿಗಳು
ಬಹಳಷ್ಟು ಕಾತ್ರದಿಂದ ಕಾಯ್ತಾ ಇದ್ದಾರೆ. ನಮಗೆಲ್ಲ ಬಹಳ ಸಂತೋಷ, ಯಾಕೆಂದರೆ ನಾವು ಕಂಬಳದ ಅಭಿಮಾನಿಗಳು. ಕಂಬಳ ಒಂದು ಚಲನಚಿತ್ರವಾಗಿ ಒಂದು ತೆರೆಯಲ್ಲಿ ಬರುವುದನ್ನು ಕಾಣಬೇಕು ಅಂತ ನಾವು ಕೂಡ ಅದನ್ನು ಕಾಯ್ತಾ ಇದ್ದೇವೆ. ಅದಕ್ಕೂ ವಿಶೇಷವಾಗಿ ರಾಜೇಂದ್ರ ಸಿಂಗ್ ಬಾಬು ಅವರು ಒಬ್ಬ ಹಿರಿಯ ನಿರ್ದೇಶಕನಾಗಿ, ಈ ರಾಜ್ಯದ ಗೌರವದ ನಿರ್ದೇಶಕರಾಗಿ, ನಾವೆಲ್ಲ ಎಳೆಯ ಪ್ರಾಯದಿಂದ ಕೂಡ ರಾಜೇಂದ್ರ ಸಿಂಗ್ ಬಾಬುರವರ ಈ ಹೆಸರನ್ನು ಕೇಳ್ತಾ ಚಲನಚಿತ್ರವನ್ನು ಅವರು ಮಾಡಿದಂಥ ಚಲನಚಿತ್ರವನ್ನು ನೋಡಿ ಸಂತೋಷ ಪಟ್ಟವರು. ಅವರು ನಮ್ಮ ಈ ಕಂಬಳದ ಬಗ್ಗೆ ಒಂದು ಚಿತ್ರ ನಿರ್ಮಾಣ ಮಾಡೋದಿದ್ರೆ ಅದರ ಹಿಂದೆ ಬಹಳಷ್ಟು ಪರಿಶ್ರಮ ಇದೆ, ಸತ್ಯ ಇದೆ, ಮತ್ತು ಅವರು ಬಹಳ ಆಳವಾಗಿ ಅಧ್ಯಯನ ಮಾಡ್ತಾರೆ. ಮತ್ತು ಆ ಚಲನಚಿತ್ರ 100ಕ್ಕೆ 100ರಷ್ಟು ಕೂಡ ಯಶಸ್ಸನ್ನು ಕಾಣ್ತದೆ ಎಂಬ ಒಂದು ನಮ್ಮ ವಿಶ್ವಾಸ ನಮಗೆಲ್ಲ ಇದೆ. ಗುಣಪಾಲ್ ಕಡಂಬ್ರವರು ಆ ಚಲನಚಿತ್ರಕ್ಕೆ ಬೇಕಾಗುವಂತ ಏನೆಲ್ಲ ಕಂಬಳದಿಂದ ಏನೆಲ್ಲ ಬೇಕಾಗ್ತದೆ, ಏನೆಲ್ಲ ಮೆಟೀರಿಯಲ್ ಬೇಕು, ಯಾವ ರೀತಿ ಕಂಬಳ ಆಗಿದೆ, ಕಂಬಳದ ಇತಿಹಾಸ ಏನು, ಹಿನ್ನೆಲೆ ಏನು, ಕಂಬಳ ಈಗ ಆಧುನಿಕ ಸ್ಪರ್ಶ ಯಾವ ರೀತಿ ಆಗಿದೆ, ಕಂಬಳ ದೈವಾರಾಧನೆ, ಭೂತಾರಾಧನೆ, ನಾಗರಾಧನೆಯೊಂದಿಗೆ ಯಾವ ರೀತಿ ನಡೀತಾ ಇತ್ತು, ರಾಜ ಮಹಾರಾಜರ ಕಾಲದಲ್ಲಿ ಕಂಬಳ ನಡೆಯುವ ಬಗ್ಗೆ, ಇದನ್ನೆಲ್ಲ ಒಂದು ಚಿತ್ರ ನಿರ್ಮಾಪಕರಿಗೆ ಹಾಗೂ ಅದನ್ನು ಚಿತ್ರದ ತಂಡದವರಿಗೆ ತಿಳಿಸುವಂತ ಕೆಲಸವನ್ನು ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ ಅಂತ ಈಗಾಗಲೇ ಅವರು ರಾಜೇಂದ್ರ ಸಿಂಗ್ ಬಾಬುರವರು ತಿಳಿಸಿದ್ದಾರೆ. ನಮ್ಮ ಅರುಣ್ ರೈ ಅವರು ಈ ಚಲನಚಿತ್ರದ ಬಗ್ಗೆ ಬಹಳ ವರ್ಷಗಳ ಹಿಂದೆ ನಮಗೆ ಇದನ್ನು ತಿಳಿಸ್ತಾ ಇದ್ರು. ಕಂಬಳ ಒಂದು ಚಲನಚಿತ್ರ ಮಾಡ್ತಾ ಇದ್ದೇವೆ, ತಾವೆಲ್ಲ ಸಹಕಾರ ಮಾಡಬೇಕು ಅಂತ. ಈ ಯುವಕರು, ಈ ನಮ್ಮ ಹಳೆಬೇರು ಮತ್ತು ಹೊಸ ಚಿಗುರು ಈ ಎರಡು ಸೇರಿ ಈ ಕೊಂಡಾಗ ಅದು ಯಶಸ್ವಿ ಆಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಕಂಬಳ ಒಂದು ಸತ್ಯದ ಕ್ರೀಡೆ, ವೀರ ಕ್ರೀಡೆ, ಸಾಹಸ ಕ್ರೀಡೆ. ಇದು ದೇಶ ಅಲ್ಲ, ವಿದೇಶದಲ್ಲಿ ಕಂಬಳದ ಅಭಿಮಾನಿಗಳು ಈಗ ಬಹಳಷ್ಟು ಲಕ್ಷಾಂತರ ಮಂದಿ ಇದ್ದಾರೆ. ಆದ್ರಿಂದ ನಮ್ಮ ಈ ಒಂದು ಕಂಬಳ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನಮ್ಮವರೇ ಮಣಿಕಂಠ ಗದ್ರಿ ಅವರು, ಅವರದ್ದು ಒಂದು ಕಂಬಳ ಬಿರ್ದಿದ ಕಂಬಳದಲ್ಲಿ ಅವರದ್ದು ಒಂದು ದೊಡ್ಡ ಬಿರ್ದನ್ನು ಅಲ್ಲಿ ತೋರ್ಪಡಿಸಿದ್ದಾರೆ. ಒಳ್ಳೆಯ ಪೇಜಾವರ್ ಅವರು ದೊಡ್ಡ ಸಾಹಿತಿ, ಒಳ್ಳೆಯ ಕಲಾವಿದರು, ಎಲ್ಲರನ್ನು ಸೇರಿಸಿ ಬಿರ್ದಿದ ಕಂಬಳ ಆಗಿದೆ. ನಾವೆಲ್ಲ ಈ ಕಂಬಳ, ಬಿರ್ದಿದ ಕಂಬಳ ಕಾಂತಾರವನ್ನು ಮೀರಿ ನಿಲ್ಲುವಷ್ಟು ಬೆಳೆಯಬೇಕು ಅಂತ ನಾವು ಕಂಬಳಾಭಿಮಾನಿಗಳು ಈ ಸಂದರ್ಭದಲ್ಲಿ ಆಶಿಸ್ತಾ, ಪತ್ರಿಕಾ ಮಾಧ್ಯಮದವರು ತಾವೆಲ್ಲ ಇದ್ದೀರಿ, ತಾವು ಒಂದಿಷ್ಟು ಇದಕ್ಕೆ ಪುಷಪ್ ಕೊಟ್ರೆ ಆ 4 ಪಟ್ಟು ಈ ಕಂಬಳ, ಬಿರ್ದಿದ ಕಂಬಳ ಜನರ ಮನಸ್ಸಿಗೆ ತಲುಪ್ತದೆ ಅಂತ ಹೇಳ್ತಾ, ಅವರಿಗೆ ಇಲ್ಲಿಯ ನಮ್ಮ ತುಳುನಾಡಿದ ಎಲ್ಲ ದೈವ ದೇವರುಗಳ ಅನುಗ್ರಹ ಈ ಒಂದು ಬಿರ್ದಿದ ಕಂಬಳದ ಚಲನಚಿತ್ರ ತಂಡಕ್ಕೆ ಇರಲಿ ಅಂತ ಮತ್ತೊಮ್ಮೆ ಆಶಿಸ್ತಾ ನನ್ನ 2 ಮಾತನ್ನು ಮುಗಿಸ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ವಿಷಯಕ್ಕೆ. ಹಾಗೂ ಇವಾಗ ಲಾಸ್ಟ್ ಆಗಿ ನಮ್ಮ ಮಣಿಕಂಠ ಕತ್ತಿ ಸರ್ ಮಾತಾಡ್ತಿದ್ದಾರೆ. ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಈ ವೇದಿಕೆ ನನಗೆ ಸಾಕಾಗಲ್ಲ, ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅವ್ರ ಜೊತೆ. ಅದು ಇನ್ನೊಂದ್ಸಲ ಹಂಚ್ಕೊಳ್ತಿದ್ದೇವೆ. ನಾನಂತೂ ಇಡೀ ಕರುನಾಡಿನ ಜನ ಅಂತೂ ಆಲ್ರೆಡಿ ಒಪ್ಕೊಂಡಿದ್ದಾರೆ ಈ ಸಾಂಗ್ ಅನ್ನು. ಈಗ ಅವರು ಇದ್ರ ಬಗ್ಗೆ ಮಾತಾಡ್ತಾರೆ. ಒಂದು ಇದರಲ್ಲಿ ನಾನು ದೇವಿಪ್ರಸಾದ್ ಶೆಟ್ಟಿ ಅವರಿಗೆ ಹೇಳ್ಕೊಡೋದೇನು ಅಂದರೆ, ಈ ಚಿತ್ರಕ್ಕೆ ಮುಖ್ಯಮಂತ್ರಿಗಳು ಈ ಸರಿ ಬಡ್ಜೆಟ್ಟಲ್ಲಿ ಏನು ಬೇಕು ಕಂಪ್ಲೀಟ್ ಮಾಡ್ತೀನಿ ಅಂತಿದ್ದಾರೆ. ನಮಗೇನು ಬೇಡ, ಒಂದು ಟ್ಯಾಕ್ಸ್ ಫ್ರೀ ಮಾಡಿಕೊಡ್ಬೇಕು. ಇದನ್ನ ಮಾಧ್ಯಮದವರು ಸ್ವಲ್ಪ ಒತ್ತಿ ಇಂಥ ಚಿತ್ರಗಳಿಗೆ ಟ್ಯಾಕ್ಸ್ ಫ್ರೀ ಕೊಟ್ಟರೆ ಅದು ಒಂದು ಪ್ರಾದೇಶಿಕ ಭಾಷೆಯ ಚಿತ್ರ ಆಗಿರೋದ್ರಿಂದ ನಾನು ದೇವಿಪ್ರಸಾದ್ ಶೆಟ್ಟಿಯವ್ರನ್ನೂ ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡು ಹೋಗಿದ್ದೇನೆ. 27ನೇ ತಾರೀಕು ರಿಲೀಸ್ ಆಗ್ತಿದ್ದಂಗೆ ಅವ್ರಿಗೂ ತೋರ್ಸೋಕ್ಕೆ ಕರೆದು ಅಲ್ಲಿ ಟ್ಯಾಕ್ಸ್ ಫ್ರೀ ಮಾಡಿಸ್ಬೇಕು ಅಂತಿದ್ದೀನಿ. ಆವಾಗ ತಮ್ಮ ಸಹಕಾರ ತುಂಬ ಬೇಕು ಸರ್. ನಮ್ಮ ಖಾದರ್ ಅವರು ಹೇಳಿದ್ದಾರೆ, ನಮ್ಮ ಅಶೋಕ್ ರಾಯ್ ಅವರು ಹೇಳಿದ್ದಾರೆ, ಎಲ್ಲರೂ ಇದಕ್ಕೆ ಒಂದು ಬೆನ್ನೆಲುಬಾಗಿ ನಿಂತು ಖಂಡಿತ ಮಾಡಿಸೋಣ ಅಂತ. ಸೊ ಮುಖ್ಯಮಂತ್ರಿಗಳು ಮಾಡ್ತಾರೆ, ನನಗೇನಂದ್ರೆ ಎರಡನೇ ಸಂದೇಹ ಇದೆ. ಬಟ್ ಆದರೂ ನಾವು ಪ್ರಯತ್ನ ಪಡಬೇಕಾಗ್ತದೆ. ಗುರುಭ್ಯೋ ನಮಃ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ, ಎಲ್ಲ ವಿದ್ವಾಂಸರಿಗೂ, ಸ್ನೇಹಿತರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ವಂದನೆಗಳು. ಕಂಬಳದಲ್ಲಿ ಒಬ್ಬ ಸಂಗೀತ ನಿರ್ದೇಶಕನಾಗಿ, ಒಬ್ಬ ತಂತ್ರಜ್ಞನಾಗಿ ಇರುವುದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೇನೆ. ಐ ರಿಯಲಿ ಫೀಲ್ ಬ್ಲೆಸ್ಡ್. ಆ್ಯಂಡ್ ದ್ಯಾಟ್ ಟು
ನಮ್ಮ ಲೆಜೆಂಡರಿ ಡೈರೆಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಸರ್ ಅವರ ನಿರ್ದೇಶನದಲ್ಲಿ, ಯಾಕಂದ್ರೆ ನಾವು ಇದು ಸುಳ್ಳಲ್ಲ, ಯಾಕಂದ್ರೆ ಅವರ ಚಿತ್ರಗಳನ್ನು ನೋಡಿ ಅದರಲ್ಲಿರುವಂತಹ ಹಾಡುಗಳನ್ನು ಕೇಳಿ ಬೆಳೆದಂಥವ್ರು. ಅದೊಂದು ಅವರ ಅಂಡರಲ್ಲಿ ಟು ವರ್ಕ್ ಆಸ್ ಅ ಮ್ಯೂಸಿಕ್ ಡೈರೆಕ್ಟರ್, ಇಟ್ಸ್ ವೆರಿ ಡ್ರೀಮ್ ಕಮ್ ಟ್ರೂ. ಥ್ಯಾಂಕ್ ಯು ಸರ್. ನಾನು ಒಂದು ಸಂಗೀತ ನಿರ್ದೇಶಕನ ಪಾತ್ರಕ್ಕೆ ಒಂದು ನ್ಯಾಯ ಕೊಡ್ತೀನಿ ಅನ್ನೋದಕ್ಕೆ ನೀವು ನಂಬಿಕೆ ಇಟ್ಟು ನನಗೆ ಕರೆಸಿದ್ದಕ್ಕೆ ತುಂಬ ಧನ್ಯವಾದಗಳು. ಆ್ಯಂಡ್ ಅಗೈನ್ ಐ ವುಡ್ ಲೈಕ್ ಟು ಥ್ಯಾಂಕ್ ವಿಜಯ್ ಕುಮಾರ್ ಕೊಡಿಯಾರ್ವೆಲ್ ಸರ್, ಯಾಕಂದರೆ ಅವರು ಇದರಲ್ಲಿ ಈಸ್ ಒನ್ ಆಫ್ ದ ವೆರಿ ಮೇನ್ ಪಿಲ್ಲರ್ ಈ ಒಂದು ಚಿತ್ರ ಆಗೋಕ್ಕೆ. ಆ್ಯಂಡ್ ಕಂಬಳದ ಬಗ್ಗೆ ಹೇಳೋದಾದರೆ, ನಮ್ಮ ತುಳುನಾಡಿನ ಒಂದು ಸಂಸ್ಕೃತಿ, ಇಲ್ಲಿನ ಕಥೆಗಳು, ಇಲ್ಲಿನ ಜಾನಪದ ಆಚರಣೆಗಳು, ಸೊಗಡು ಎಲ್ಲನೂ ಒಂದು ಗಣಿ ಇದ್ದ ಹಾಗೆ. ಅದು ಚಿನ್ನ ವಜ್ರ ಅದಕ್ಕಿಂತ ಮಿಗಿಲಾಗಿದ್ದು ಇವಾಗ ಆಲ್ರೆಡಿ ನೀವು ನೋಡಿದ್ದೀರಾ ಕಾಂತಾರ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿ. ಅದೇ ಥರ ಅದರಲ್ಲಿ ಇನ್ನೊಂದು ನಮ್ಮ ಪ್ರಮುಖ ಒಂದು ದೈವಿಕ ಆಚರಣೆಯಾದ ಕಂಬಳ, ಅದರ ಬಗ್ಗೆ ಒಂದು ಸಿನಿಮಾ ಮಾಡಿ ಅದನ್ನು ಜಗತ್ತೆಲ್ಲ ತೋರಿಸೋಕ್ಕೆ ಹೊರಟಿರುವಂತಹ ರಾಜೇಂದ್ರ ಸಿಂಗ್ ಬಾಬು ಸರ್ ಆ್ಯಂಡ್ ಮೈನ್ಲಿ ಅವರ್ ಲವ್ಲಿ ಬಿಲವ್ಡ್ ಪ್ರೊಡ್ಯೂಸರ್ ಅರುಣ್ ಕುಮಾರ್ ತೋಡರ್ ಸರ್, ರಿಯಲಿ ಇಟ್ಸ್ ಅನ್ ಆನರ್. ಆ್ಯಂಡ್ ಎಲ್ಲ ದಿಗ್ಗಜರು, ಹಿರಿಯರು ಎಲ್ಲರಿದ್ದಾರೆ, ಇವರೆಲ್ಲರ ಮಾರ್ಗದರ್ಶನದಲ್ಲಿ ನಾವು ಈ ಸಿನಿಮಾ ಮಾಡಿದ್ದೀವಿ. ಆ್ಯಂಡ್ ಅಗೇನ್ ಮೈಮ್ ರಾಮದಾಸ್ ಸರ್ ಹೇಳಿದಾಗೆ ಆ ಒಂದು ಫಸ್ಟ್ ಸಾಂಗಿಗೆ ಏನೊಂದು ಡೈರೆಕ್ಟರ್ ಸರ್ ಇದೊಂದು ಡಿಸ್ಕ್ರಿಪ್ಷನ್ ಇತ್ತಂದರೆ, ಒಂದು ಕಂಬಳ ನಡೆಯುವಾಗ ಕಂಬಳದ ಜಾಗದಲ್ಲಿ ಏನು ನಡೆಯುತ್ತದೆ ಅದನ್ನೇ ನಾವು ಒಂದು ಸಾಂಗ್ ಆಗಿ ಯೂಸ್ ಮಾಡಬೇಕು ಅಂತ. ಅದಕ್ಕೆ ಒಂದು ಕಮೆಂಟ್ರಿ ಇರ್ತದೆ, ಅದರಲ್ಲಿರುವಂತಹ ಅಲ್ಲಿ ಸುತ್ತಮುತ್ತಲಿರುವಂತಹ ನಮ್ಮ ಜಾನಪದ ಶೈಲಿಯಲ್ಲಿ ನಮ್ಮ ಸಂಗೀತೋಪಕರಣಗಳಲ್ಲಿ ಇರುವಂತಹ ಒಂದು ಹಾಡು, ಮತ್ತೆ ಈ ಎಲ್ಲ ಕಂಬಳದಲ್ಲಿರುವ ಎಲ್ಲ ಒಂದು ಎತ್ತುಗಳಾಗಲಿ ಎಲ್ಲರೂ ದೇರ್ ಆಲ್ ಲೈಕ್ ಸೂಪರ್ ಸ್ಟಾರ್, ಲೈಕ್ ಜಸ್ಟ್ ಲೈಕ್ ಆರ್ ಕ್ರಿಕೆಟರ್ಸ್. ಧೋನಿ, ಕಾಲ ಎಲ್ಲ ಅದರ ಒಬ್ಬೊಬ್ಬರಿಗೂ ಫ್ಯಾನ್ ಫಾಲೋಯಿಂಗ್ ಇದೆ. ಸೊ ಇಟ್ ಈಸ್ ಲೈಕ್ ಒಬ್ಬ ಪ್ರೇಕ್ಷಕ ಬಂದು ಕಂಬಳ ನೋಡಿದಾಗ ಯಾವುದನ್ನೆಲ್ಲ ನೋಡಿ ಆನಂದಿಸ್ತಾನೆ, ಯಾವ ಥರ ಎಲ್ಲ ಆಗತ್ತೆ ಅಂತ ಹೇಳೋ ಥರ ಒಂದು ನೈಜತೆಯಿಂದ ಒಂದು ಸಾಂಗ್ ಮಾಡಿದ್ವಿ. ಸೊ ಈ ಸಾಂಗಿಗೆ ಕೆ ಪೇಜಾವರ್ ಸರ್ ಅದ್ಭುತವಾಗಿ ಲಿರಿಕ್ಸ್ ಬರೆದಿದ್ದಾರೆ. ಆ್ಯಂಡ್ ಅವ್ರ ಜೊತೆ ವರ್ಕ್ ಮಾಡೋದು ತುಂಬ ಈಸಿ, ಯಾಕಂದರೆ ಅವರು ಬರೆದಿರುವಂಥ ಪದಗಳಲ್ಲಿ ಅಷ್ಟೊಂದು ನುಡಿಮುತ್ತುಗಳಿರುತ್ತೆ, ಅದು ಮೈಂಟರಿಗೆ ಇರುತ್ತೆ ಒಬ್ಬ ಸಂಗೀತ ನಿರ್ದೇಶಕನಾಗಿ. ಆಮೇಲೆ ಏನಾದರೂ ಒಂದು ಚೇಂಜ್ ಮಾಡಿ ಅಂತ ಕೇಳಿದ್ರೆ ಇಮಿಡಿಯೇಟ್ಲಿ ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಅವರನ್ನು ಪ್ರೀತಿಯಿಂದ ಮಾಸ್ಟರ್ ಅಂತಲೇ ಕರೆಯೋದು, ಯಾಕಂದರೆ ನಮ್ಮ ಸಂಸ್ಕೃತಿಯ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿರುವಂಥವರು. ಹಾಗಾಗಿ ಸಂಗೀತಕ್ಕೆ ಅವರು ಸಾಹಿತ್ಯವನ್ನು ಬರೆದಾಗ ಅದೊಂದು ಸಮಾಗಮ, ಅದೊಂದು ಮಿಲನ. ಯಾವುದೇ ಒಂದು ಟ್ಯೂನಿಗೆ ಒಂದು ಕರೆಕ್ಟಾದ ಒಂದು ಸಾಹಿತ್ಯ ಬಂದ್ರೆ ಅದಕ್ಕೆ ಆತ್ಮ ಒಂದು ಜೀವ ಬಂದಾಗೆ. ಸೊ ಅದನ್ನೆಲ್ಲ ನಾನು ಬರೀ ಟ್ಯೂನ್ ಹಾಡಿದ್ರೆ ಅದು ಅರ್ಥ ಆಗಲ್ಲ, ಅದಕ್ಕೆ ಒಂದು ಜನರಿಗೆಲ್ಲ ಅದನ್ನ ರೀಚ್ ಮಾಡುವಂತ ಪವರ್ ಇರೋದು ಲಿರಿಕ್ಸ್ಗೆ. ಸೊ ಕೆ ಪೇಜಾವರ್ ಸರ್ ಇದರಲ್ಲಿ 2 ಸಾಂಗಿಗೆ ಬರೆದಿದ್ದಾರೆ. ಒಂದು ಏರು ಬಂಟೆ ಬಂದಾಗ ಅದನ್ನ ಅಗೇನ್ ಮೈಮ್ ರಾಮದಾಸ್ ಅವರು ಹಾಡಿದ್ದಾರೆ. ಮಾಸ್ಟರ್, ಅದು ನಿಮ್ಮನ್ನು ನಾನು ಪ್ರೀತಿಯಿಂದ ಮಾಸ್ಟರ್ ಅಂತಾನೆ ಕರೀದೆ, ಯಾಕಂದ್ರೆ ಇವರೆಲ್ಲ ನಮ್ಮ ಜಾನಪದವನ್ನು ಆಳವಾಗಿ ಅಧ್ಯಯನ ಮಾಡಿರುವಂಥವ್ರು. ನಾನು ತುಂಬಾನೇ ಇವರಿಂದ ಕಲ್ತಿದ್ದೀನಿ, ಇವ್ರ ಜೊತೆ ಡಿಸ್ಕಷನ್ ಮಾಡಿದ್ದೀನಿ, ಹಾಗೂ ನನಗೆ ಗೊತ್ತಿಲ್ಲವಂತ ಕೆಲವೊಂದು ವಿಷಯಗಳನ್ನ ಇವ್ರ ಹತ್ರನೇ ಕೇಳಿ ತಿಳ್ಕೊಂಡಿದ್ದೀನಿ. ಅದನ್ನು ನಾನು ಈ ವೇದಿಕೆಯಲ್ಲಿ ಹೇಳೋದಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ. ಸೊ ಐ ಆಮ್ ಆಲ್ಸೋ ಯುವರ್ ಸ್ಟೂಡೆಂಟ್. ಸೊ ಹಾಗಾಗಿ ಮಾಸ್ಟರ್ ಅಂತ ಕರಿತೀನಿ. ಅವ್ರದ್ದು ವಾಯ್ಸಲ್ಲಿ ಇರುವಂಥ ಪವರ್ ಅದು ನನಗೆ ಇವಾಗ ಲೇಟೆಸ್ಟ್ ಆಗಿ ನಾವು ಯಾವುದೇ ಬೇರೆ ರಾಜ್ಯಗಳಿಗೆ ಹೋಗಿ ಹುಡುಕ್ಬೇಕು ಅಂತ ಏನಿಲ್ಲ. ಸೊ ಹಾಗಾಗಿ ಐ ಬಿಲೀವ್ ದಟ್ ನೀವು ಹಾಡ್ತೀರಾ ಅಂತ. ನೀವು ಹೇಳಿದಾಗೆ ನಾನು ಅಲ್ಲೇ ಇದ್ದೆ, ಬಟ್ ನಿಮಗೆ ನಾನು ಕಾಣಿಸ್ಕೊಂಡಿಲ್ಲ, ಯಾಕಂದ್ರೆ ನಾನು ಬಂದ್ರೆ ನೀವೇನೋ ಕನ್ಫ್ಯೂಸ್ ಆಗ್ತೀರ ಅಂತ. ಶಿವ ಅವರು ಎಲ್ಲರೂ ಓಕೆ ಮಾಡ್ತಾ ಇದ್ರು. ಆ್ಯಂಡ್ ಅಗೇನ್ ತುಳುವಲ್ಲಿ ನೀವು ಹಾಡಿದಂಥ ಒಂದು ಪವರ್, ಅದನ್ನ ನಾವು ಕನ್ನಡದಲ್ಲಿ ಯಾರ ಹತ್ರ ಹಾಡಿಸೋದು ಅಂತ ನಾನೇ ಕನ್ಫ್ಯೂಸ್ ಆಗಿ ಸರ್ ಹತ್ರ ಕೇಳಿದಾಗ ಅವ್ರು ಸರ್ ಕಡೆ ಹೇಳಿದ್ರಿಲ್ಲ, ಅದು ರಾಮದಾಸ್ ಅವರೇ ಹಾಡಬೇಕು, ಯಾಕಂದ್ರೆ ಆ ಪವರ್, ಆ ಫೀಲ್. ಯಾಕಂದ್ರೆ ನೀವು ಬರೀ ಗಾಯಕನಾಗಿ ಹಾಡಿಲ್ಲ, ಯಾಕಂದ್ರೆ ನಿಮ್ಗೆ ಇಲ್ಲಿ ಇರುವಂತ ಸಂಸ್ಕೃತಿ ಗೊತ್ತು, ಹಾಗಾಗಿ ಅದನ್ನೇ ನೀವು ರಿಮೋಟ್ ಮಾಡಿದ್ದೀರಾ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಪಾರ್ಟ್. ಅಂಡ್ ಅಗೇನ್ ಕೆ ಪೇಜಾವರ್ ಸರ್ ಇನ್ನೊಂದು ಸಾಂಗ್ ಒಂದು ಬರೆದಿದ್ದಾರೆ. ಅಂಡ್ ಅಗೇನ್ ಐ ವುಡ್ ಲೈಕ್ ಟು ಥ್ಯಾಂಕ್ ನಮ್ಮ ಪ್ರೊಡ್ಯೂಸರ್ ಅರುಣ್ ರೈ ತೋಡರ್ ಅವರಿಗೆ, ಯಾಕಂದ್ರೆ ತುಳುವಿಗೆ ಪ್ರಪ್ರಥಮ ಬಾರಿಗೆ ನಮ್ಮ ಪ್ರಖ್ಯಾತ ಗಾಯಕಿಯಾದ ಮಂಗ್ಲಿ ಅವರನ್ನು ಇದರಲ್ಲಿ ಪರಿಚಯಿಸ್ತಾ ಇದ್ದಾರೆ. ಆ್ಯಂಡ್ ಈ ವಾಸ್ ವೆರಿ ಅಡಮೆಂಟ್, ಅಂದರೆ ತುಂಬ ಹಠ, ಅವರೇ ಬೇಕು ಅಂತ. ಸೊ ನಾವು ಮೋಸ್ಟ್ ಐ ಥಿಂಕ್ ಒಂದು 6 to 7 months ಮಂಗ್ಲಿ ಅವರ ಡೇಟ್ಗೆ ವೇಟ್ ಮಾಡಿದ್ವಿ. ಆ್ಯಂಡ್ ಕನ್ನಡ ಹಾಗೂ ತುಳುವಲ್ಲಿ ಎರಡರಲ್ಲೂ ಮಂಗ್ಲಿ ಅವರೇ ಹಾಡಿದ್ದಾರೆ. ಅವ್ರು ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಅಂದರೆ ಇದು ಒಬ್ಬ ತುಳು ಗೊತ್ತಿಲ್ಲದಂತಹ ಒಬ್ಬ ಸಿಂಗರ್ ಹಾಡಿದಾರ ಅನ್ನುವಂಥದ್ದು
ಅವರಿಗೆ ನಿಮಗೆಲ್ಲ ಆಶ್ಚರ್ಯ ಆಗುತ್ತೆ. ಆ್ಯಂಡ್ ಶಿ ರಿಯಲಿ ಲವ್. ಅವರು ಒಂದು 2 ಅವರ್ಸ್ಗೋಸ್ಕರ ನಮ್ಮ ಜೊತೆ ಬಂದು ಮತ್ತೆ ಈ ಸಾಂಗ್ ಎಲ್ಲ ಕೇಳಿ ಇಷ್ಟ ಆಗಿ ಆ್ಯಂಡ್ ಒಂದು 7 o'clock ವರೆಗೆ ಈವ್ನಿಂಗ್ ಮಧ್ಯಾಹ್ನ 2 ಗಂಟೆಯಿಂದ ಇದ್ರು. ಆ್ಯಂಡ್ ಮೊನ್ನೆನವ್ರನ್ನ ನಾನು ಹಂಪಿ ಉತ್ಸವದಲ್ಲಿ ಮೀಟ್ ಮಾಡಿದೆ. ಅವಾಗಲೂ ಯಾವಾಗ ನನ್ನ ಸಾಂಗ್ ರಿಲೀಸ್ ಅಂದರೆ ಏನಂದ್ರೆ ನಮ್ಮ ಒಂದು ಅವರಿಗೆ ನಮ್ಮ ಸಾಂಗ್ ಒಂದು ಜನರಲ್ ನಾನು ಯೂಟ್ಯೂಬಲ್ಲಿರುವಂಥ ವಿಡಿಯೋ ಎಲ್ಲ ತೋರಿಸಿದ್ದೆ. ಸೊ ಅವ್ರಿಗೆ ಎಷ್ಟೊಂದು ಖುಷಿಯಾಗಿತ್ತಂದ್ರೆ ಈ ಥರ ಒಂದು ಆಚರಣೆ ಇದೆಯಲ್ಲ ಅಂತ. ಅವ್ರು ಮೂಲತಃ ಆಂಧ್ರದವರು, ಹಾಗಾಗಿ ಅದನ್ನು ಅಷ್ಟೊಂದು ಹಚ್ಕೊಂಡಿದ್ದಾರೆ. ಅವ್ರಿಗೆ ಎಷ್ಟೇ ಸಾಂಗ್ಗಳು ರಿಲೀಸ್ ಆದರೂ ನಮ್ಮ ಕಂಬಳ ಸಾಂಗ್ ಬಗ್ಗೆ ಅವರಿಗೆ ತುಂಬಾನೇ ಒಲವಿದೆ. ಆ್ಯಂಡ್ ಥ್ಯಾಂಕ್ ಯು ಕೆ ಪೇಜಾವರ್ ಸರ್, ಅಗೇನ್ ನೀವು ಬರೆದಿದ್ದು. ಆ್ಯಂಡ್ ಒನ್ ಮೋರ್ ಸಾಂಗ್ ನಾವು ಕೈಲಾಸ್ ಕೇರ್ ಅವ್ರ ಹತ್ರ ಹಾಡಿದ್ದೀವಿ. ಅದೊಂದು ಕಂಬಳ ಬರುತ್ತಿದೆ ಅನ್ನುವಂತಹ ಒಂದು ಸಾಂಗ್. ಇದನ್ನ ತುಳುವಲ್ಲಿ ಕಂಬಳ ಬರ್ತಂಡಿ ಅಂತ ಹೇಳುವಂಥ ಸಾಂಗ್. ಅದನ್ನ ನಾನು ಮತ್ತೆ ವಿಸ್ಮಯ ವಿನಾಯಕ್ ಅವರು ಹಾಡಿದ್ದೀವಿ. ಅದನ್ನ ಕನ್ನಡದಲ್ಲಿ ಕೈಲಾಸ್ ಕೇರ್ ಅವರು ಹಾಡಿದ್ದಾರೆ. ಇದಕ್ಕೆ ಕನ್ನಡ ಲಿರಿಕ್ಸ್ ಬಂದು ನಮ್ಮ ರಘುಶಾಸ್ತ್ರಿ ಅವರು ಬರೆದಿದ್ದಾರೆ, ಹಾಗೂ ತುಳುವನ್ನು ನಮ್ಮ ನವೀನ್ ಹೆಗ್ಗಣ್ಮರ್ ಸರ್ ಬರೆದಿದ್ದಾರೆ. ಆ್ಯಂಡ್ ದಿಸ್ ಇಸ್ ಲೈಕ್ ಒಂದು ಕಂಬಳ ಬರುತ್ತದೆ ಅನ್ನೋದನ್ನ ಒಂದು ಅದರಲ್ಲಿ ಏನೆಲ್ಲ ಆಚರಣೆಗಳಿರುತ್ತೆ ಅದನ್ನು ಡೈರೆಕ್ಟರ್ ಸರ್ ಅದನ್ನು ತೋರಿಸ್ಬೇಕಾಗಿದೆ. ಯಾಕಂದ್ರೆ ತುಂಬಾ ಜನರಿಗೆ ಬರೀ ಕಂಬಳದಲ್ಲಿ ಓಡ್ತಾ ಇರುವಂತ ರೇಸ್ ಮಾತ್ರ ಕಾಣುತ್ತೆ, ಬಟ್ ಅದರ ಬ್ಯಾಕ್ ಅಲ್ಲಿ ಯಾವ ತರ ಆಚರಣೆಗಳು, ಒಂದು ಒಂದು ಕಂಬಳಕ್ಕೆ ಓಡಿಸೋ ಮುನ್ನ ಎತ್ತುಗಳಿಗೆ ಕೋಣಗಳಿಗೆ ಯಾವ ತರ ಪೂಜೆ ಮಾಡ್ತಾರೆ, ಅದನ್ನು ಯಾವ ತರ ಒಂದು ದೇವರ ತರ ಒಂದು ಪೂಜೆ ಮಾಡ್ತಾರೆ, ಆಮೇಲೆ ಯಾವ ತರ ಆಚರಣೆಗಳಿವೆ, ಇದನ್ನೆಲ್ಲ ಒಂದು ಸಾಂಗ್ ಅಲ್ಲಿ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಅಂಡ್ ಹೇ ತುಳುವ ಅನ್ನುವಂಥ ಸಾಂಗ್. ಯಾಕಂದ್ರೆ ಕಂಬಳ ಅಂತ ಬಂದಾಗ ನಮ್ಮ ತುಳುನಾಡಲ್ಲಿ ಯಾವುದೇ ಜಾತಿ ಅಥವಾ ಬೇರೆ ಯಾವುದೇ ಭಾಷೆಗಳು ಇರೋದಿಲ್ಲ, ಎಲ್ಲರೂ ನಾವೆಲ್ಲ ಒಂದೇ. ಅದು ಹಿಂದೂಗಳಾಗ್ಲಿ, ಕ್ರಿಶ್ಚಿಯನ್ಸ್ ಆಗಲಿ, ಮುಸ್ಲಿಮ್ಸ್ ಆಗಲಿ. ಇದಕ್ಕೆ ತುಂಬಾ ಒಂದು ಒಳ್ಳೆ ನಿದರ್ಶನ ಒಂದು ಕಂಬಳ ಅನ್ನೋದನ್ನ ಒಂದು ಬ್ಯಾನ್ ಅಂತ ಮಾಡಿದಾಗ ಯಾವ ತರ ಸರ್ವ ಧರ್ಮಗಳು ಒಟ್ಟಾಗಿ ಆ ಒಂದು ಕಂಬಳಕ್ಕೋಸ್ಕರ ಒಂದು ಹೋರಾಡಿದೆಯೋ ಅದೇ ಒಂದು ತರ ಸಿಚುವೇಶನ್ ಅನ್ನ ಇಲ್ಲಿ ಸಾಂಗ್ ಅಲ್ಲಿ ಕಳಿಸಿದ್ವಿ. ಅಂದ್ರೆ ತುಳುನಾಡಲ್ಲಿ ಒಗ್ಗಟ್ಟು ಯಾವ ತರ ಒಂದು ಪರಿಣಾಮ ಬೀರುತ್ತೆ ಅನ್ನೋದನ್ನ. ಅಂಡ್ ಇದನ್ನ ಬ್ಯೂಟಿಫುಲ್ ಆಗಿ ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಸರ್ ಅವರೇ ಬರೆದಿದ್ದಾರೆ. ಅಂಡ್ ಇದಕ್ಕೆ ಕನ್ನಡದಲ್ಲಿ ವ್ಯಾಸರಾಜ್ ಸೋಸಲೆ ಹಾಗೂ ಸಂತೋಷ್ ವೆಂಕಿ ಅವರು ಬರೆದಿದ್ದಾರೆ. ತುಳುವಲ್ಲಿ ಇದನ್ನ ಬೇರೆ ಸಿಂಗರ್ ಹತ್ರ ಹಾಡ್ಸಕ್ಕೆ ನಮ್ಮ ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ಸ್ ಅವರು ನನಗೆ ಅವಕಾಶ ಕೊಟ್ಟಿಲ್ಲ, ಯಾಕಂದ್ರೆ ನಾನೇ ಹಾಡಬೇಕು ಅಂತ ಹೇಳಿ. ಸೊ ಐ ರಿಯಲಿ ಲವ್ ಸಿಂಗಿಂಗ್ ದಿಸ್ ಸಾಂಗ್. ಅಂಡ್ ಒನ್ ಮೋರ್ ಬ್ಯೂಟಿಫುಲ್ ಕಾಂಟ್ರಿಬ್ಯೂಷನ್ ಫ್ರಮ್ ಅವರ್ ಓನ್ ಬಿಲವ್ಡ್ ಶಶಿರಾಜ್ ಕಾವ್. ಅವರೊಬ್ಬ ಪ್ರಖ್ಯಾತ ಲೇಖಕರು, ರೈಟರ್, ಡೈರೆಕ್ಟರ್. ಅಂಡ್ ಅವರೊಂದು ಸಾಂಗಿಗೆ ನಮ್ಮೊಂದು ಡ್ಯೂಯೆಟ್ ಸಾಂಗ್, ಒಂದು ಚಿಕ್ಕದಾಗಿರುವಂಥ ಸಾಂಗ್ ಅದನ್ನು ಬರಿಬೇಕಂತ ಕೊಟ್ಟಾಗ ಅದನ್ನು ಬ್ಯೂಟಿಫುಲ್ ಆಗಿ ಕನ್ನಡ ಮತ್ತು ತುಳು ಎರಡರಲ್ಲೂ ಅವರು ಬರೆದು ನಮಗೆ ಇದು ಮಾಡಿದರು. ಇದನ್ನ ನಕುಲ್ ಅಭ್ಯಂಕರ್ ಹಾಗೂ ಸುಪ್ರಿಯಾ ರಾಮ್ ಅವರು ಹಾಡಿದ್ದಾರೆ. ಸೊ ಓವರ್ ಆಲ್ ಕಂಬಳದಲ್ಲಿ ಒಂದು ನೈಜತೆಯನ್ನು ತೋರಿಸಲಾಗಿದೆ, ಅದೇ ಸಾಂಗ್ಗಳಲ್ಲೂ ಅಷ್ಟೇ ಎಲ್ಲದರಲ್ಲೂ. ಆ್ಯಂಡ್ ದ ಹೋಲ್ ಟೀಮ್ ಹ್ಯಾಸ್ ವರ್ಕ್ ರಿಯಲಿ ಹಾರ್ಡ್. ತುಂಬಾನೇ ಅಂದರೆ ಡೈರೆಕ್ಟರ್ ಸರ್ ಹೇಳಿದಂಗೆ 42 ಡಿಗ್ರಿಯಲ್ಲಿ ಅಷ್ಟೊಂದು ಒಂದು ದೊಡ್ಡ ಕ್ರೂವನ್ನು ಇಟ್ಕೊಂಡು ಎಲ್ಲರೂ ಶೂಟ್ ಮಾಡಿ ಅದನ್ನು ಈ ಒಂದು ಬಿಡುಗಡೆ ಹಂತಕ್ಕೆ ತರಲಾಗಿದೆ. ಆ್ಯಂಡ್ ಎಲ್ಲ ಭೀಷ್ಮರ ದಿಗ್ಗಜರ ಎಲ್ಲರದ ಆಶೀರ್ವಾದ ಹಾಗೂ ಸಲಹೆ ಇದರಲ್ಲಿದೆ. ಇದೇನೋ ಅವರೊಂದು ಪ್ರಸವದ ಸಮಯ ಅಂತಲೇ ಹೇಳ್ಬೋದು. 27ನೇ ತಾರೀಕಿಗೆ ನಮ್ಮ ಕಂಬಳ ಬಂದು ನಿಮ್ಮೆಲ್ಲರ ಮುಂದೆ ತೆರೆಯಲ್ಲಿ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಇದೊಂದು ಪ್ರಾಮಾಣಿಕ ಪ್ರಯತ್ನ. ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಪ್ರಪಂಚಕ್ಕೆ ಪರಿಚಯಿಸುವಂತಹ ಒಂದು ಸಮಯ. ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರಲ್ಲೂ ಇದೊಂದು ಕಳಕಳಿಯ ವಿನಂತಿ. ಈ ಒಂದು ನಮ್ಮ ವಿನಂತಿಯನ್ನು ಜನರಿಗೆಲ್ಲರಿಗೂ ತಿಳಿಸಿ. ಅಂಡ್ ಐ ನೋ ನಮ್ಮ ತುಳುನಾಡಿನ ಜನರು ಅಂಡ್ ಅಗೇನ್ ದ ಹೋಲ್ ಕರ್ನಾಟಕ ಪೀಪಲ್ ವಿಲ್ ನಾಟ್ ಲೆಟ್ ಅಸ್ ಡೌನ್. ಅಂಡ್ ನಮ್ಮ ಒಂದು ಪ್ರಯತ್ನಕ್ಕೆ ಅವರು ಡೆಫಿನೆಟ್ಲಿ ಬೆನ್ನೆಲುಬು ಆಗ್ತಾರೆ ಅಂತ ನಂಬಿಕೆ ಇದೆ. ಅಂಡ್ ಎಲ್ಲರೂ ಬಂದು ಕನ್ನಡ ಸಿನಿಮಾಗಳನ್ನು, ತುಳು ಸಿನಿಮಾಗಳನ್ನು ಉಳಿಸಿ ಥಿಯೇಟರ್ ಬಂದು ನೋಡಿ. ಅಂಡ್ ಎಲ್ರಿಗೂ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್, ಜೈ ತುಳು. ಸರ್ ಏನಾದರೂ ಕ್ವಶನ್ಸ್ ಇದ್ರೆ? ಪಿಕ್ಚರೇ ಕಂಬಳ ಆಲ್ಮೋಸ್ಟ್ ಒಂದು 70% ರೇಸು, ಕಂಬಳ ಆಚರಣೆ, ಅದರ ಓನರ್ಸು, ಅದರ ರೈಡರ್ಸು, ಅದರ ಒಂದು ಪೋಷಣೆ ಹೇಗೆ ಮಾಡ್ತಾರೆ ಎಲ್ಲ ಅದನ್ನು ತೋರಿಸ್ತಾರೆ. ಮಾಡ್ತೀವಿ ಫಸ್ಟ್ ಕನ್ನಡ ಮತ್ತು ಇದು ಮಾಡಿಬಿಟ್ಮೇಲೆ ನೆಕ್ಸ್ಟು ಹಿಂದಿ, ತಮಿಳು,
ತೆಲುಗು ಮತ್ತು ಇಂಗ್ಲೀಷ್ನ ಡಬ್ ಮಾಡಬೇಕು ಅನ್ನೋದು ಒಂದು ದೊಡ್ಡ ಆಸೆ. ಈಗ ಜಲ್ಲಿಕಟ್ಟು ನಮ್ಗೆ ಯಾರಿಗೂ ಗೊತ್ತೇ ಇರಲಿಲ್ಲ, ಯಾವುದೋ ಒಂದು ತಮಿಳ್ನಾಡಲ್ಲಿ ಒಂದು ಭಾಗದಲ್ಲಿ ನಡೀತಾ ಇತ್ತು. ಅದು ಚಿತ್ರದ ಮೂಲಕ ಇವತ್ತು ನಮಗೂ ಜಲ್ಲಿಕಟ್ಟು ಅನ್ನೋದು ಒಂದು ಗೊತ್ತಾಗ್ತದೆ. ಹಾಗೆ ನಮ್ಮ ಕಂಬಳ ಪೂರ ದೇಶದಲ್ಲಿ ಗೊತ್ತಾಗಬೇಕು, ಮತ್ತು ಹೊರಗಡೆ ದೇಶದಲ್ಲಿ ನಮ್ಮ ಎನಿಮಲ್ಸ್ನ ನಾವು ಯಾವ ಥರ ಒಂದು ಅದನ್ನು ಪೋಷಣೆ ಮಾಡಿ ಅದನ್ನು ವರ್ಷಿಪ್ ಮಾಡಿ ಪೂಜೆ ಮಾಡ್ತೀವಿ ಅನ್ನೋದು ಭಾಳ ಮುಖ್ಯವಾಗಿ ತೋರಿಸ್ಬೇಕು ಅನ್ನೋದೇ ಇರುತ್ತೆ. ನಾಳೆ ಇದು ಬಿಡುಗಡೆ ಆಗ್ತಿರೋದು ಕಂಪ್ಲೀಟ್ ಕರ್ನಾಟಕದಲ್ಲಿ ಸುಮಾರು 150 ಥಿಯೇಟರ್ಗಳಲ್ಲಿ ಆಗ್ತಾ ಇದೆ. ತುಳುನಾಡಲ್ಲಿ ಒಂದು 30-35, ಎಲ್ಲ ಕಡೆನೂ ತುಳು ವರ್ಷನ್ನು ತುಳುನಾಡಲ್ಲಾಗುತ್ತೆ. ಕನ್ನಡ ಕೆಲವು ಸ್ಕ್ರೀನ್ಗಳಲ್ಲಿ ಕನ್ನಡನೂ ಹಾಕ್ತೀವಿ. ಹೆಚ್ಚಾಗಿ ಇವಾಗ ತುಳುನ ಬೆಂಗಳೂರಿನಲ್ಲೂ ರಿಲೀಸ್ ಮಾಡಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ಯಾಕೆಂದರೆ ಬೇಕಾದಷ್ಟು ಜನ ತುಳುನವರು ಬೆಂಗಳೂರಲ್ಲಿದ್ದಾರೆ. ಹಾಗೆ ಬಾಂಬೆಲೂ ಮಾಡಬೇಕು ಅಂತಿದೆ, ಹಾಗೆ ದುಬೈಗೂ ಹೋಗಬೇಕು ಅಂತಿದೆ ಪ್ರೀಮಿಯರ್ ಮಾಡೋಕ್ಕೆ. ಸೊ ಹೀಗೆ ಒಂದೊಂದೇ ಹೆಜ್ಜೆ ಹೋಗ್ತೀವಿ ಮುಂದೆ. ಸರ್, ಈಗ ಸಿನಿಮಾ ಮಾಡುವಾಗ ಹೆಚ್ಚಾಗಿ ಕಾಡೋದು ಪ್ರಾಣಿಗಳನ್ನ ಬಳಸಿದ ತಕ್ಷಣ ಪ್ರಾಣಿದಯ ಸಂಘದವರು ಹಿಂಸೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿಮಗೆ ಏನಾದರೂ ಆಗ್ತದೆ? ಇಲ್ಲ, ನಾವು ನಮ್ಮ ಕಥೆನಲ್ಲೇ ಅದು ಇಟ್ಬಿಟ್ಟಿದ್ದೀವಿ. ಕಥೆನಲ್ಲೇ ಪ್ರಾಣಿದಯ ಸಂಘದೇ ಒಂದು ದೊಡ್ಡ ಪೋರ್ಷನ್ ಇದೆ. ಅದನ್ನು ನಾವು ಜಸ್ಟಿಫೈ ಮಾಡಿದ್ದೀವಿ ಏನು ಅಂತ. ಅದನ್ನೇ ಪ್ರಕಾಶ್ ರಾಯ್ ಅವರು ಅದು ಕಂಬಳದ ಪರವಾಗಿ ಲಾಯರ್ ಆಗಿ ಹೈಕೋರ್ಟಲ್ಲಿ ಆರ್ಗ್ಯೂ ಮಾಡ್ತಾರೆ, ಅದೇ ಮಾಡಿದ್ದೀವಿ. ಆಮೇಲಿಂದ ಇನ್ನೊಂದು ಏನು ಅಂತ ಹೇಳಿದ್ರೆ, ಇವತ್ತು ಈ ಚಿತ್ರಕ್ಕೆ ಪ್ರಾಣಿದಯ ಸಂಘದವ್ರದ್ದು ಏನೂ ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ ಈಗ ಗೌರ್ಮೆಂಟ್ ಆಫ್ ಇಂಡಿಯಾದವರು ಎನಿಮಲ್ಸ್ ಇದರಿಂದ ಒಂದು ಸರ್ಟಿಫಿಕೇಟ್ ತಗೋಬೇಕು ಅಂತ ಮಾಡಿಬಿಟ್ಟಿದ್ದಾರೆ. ಯಾವುದೇ ಒಂದು ಎನಿಮಲ್ನ ನೀವು ಯೂಸ್ ಮಾಡಿದ್ರೆ ಆ ಸರ್ಟಿಫಿಕೇಟ್ ಒಂದು ತರಬೇಕು. ಆ ಸರ್ಟಿಫಿಕೇಟ್ನ ಪಿಕ್ಚರ್ ನೋಡಿ ಕೊಟ್ಟಿದ್ದಾರೆ ಅವರು. ಅದೇ ಈ ಸರಿ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲಲ್ಲಿ ನಮ್ಮ ಪಿಕ್ಚರ್ ತಗೊಳ್ಳೇ ಇಲ್ಲ. ಎಲ್ಲಿಗೆ ಬಂತು ಅಂದರೆ ನಾವು ಪ್ರೊಟೆಸ್ಟ್ ಮಾಡಿ ಅದನ್ನು ರಿಜಿಸ್ಟರ್ ಮಾಡಿದ್ದೀವಿ. ಮುಖ್ಯಮಂತ್ರಿಗಳಿಗೂ ತಿಳಿಸಿದ್ದೀವಿ, ಖಾದರ್ ಅವ್ರಿಗೂ ತಿಳಿಸಿದ್ದೀವಿ, ಅಶೋಕ್ ರಾಯ್ ಅವ್ರಿಗೂ ತಿಳಿಸಿದ್ದೀವಿ. ಅವ್ರ ಮುಂದೆ ಯಾವ ಥರ ಅದನ್ನು ತಗೊಂಡೋಗ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಒಟ್ಟು 150 ಥಿಯೇಟರ್ಸ್ ಇದೆ. ಸಿಂಗಲ್ ಎಲ್ಲ ಇದೆ. ಏನು ಒಂದು ಯೂಶುವಲ್ ಆಗಿ ದೊಡ್ಡ ಪಿಕ್ಚರ್ಗೆ ಯಾವ ಥರ ರಿಲೀಸ್ ಮಾಡ್ತೀವೋ ಆ ಥರ ಎಲ್ಲ ಥಿಯೇಟರ್ಗಳು ಇದೆ. ಪ್ರತಿಯೊಂದು ಮೂಲೆಯಲ್ಲಿ ಕರ್ನಾಟಕದಂತೆ ಎಲ್ಲ ಊರುಗಳಲ್ಲೂ ಇದೆ.